ವೀಕ್ಷಕರು ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ದಿನ ರಾಜಕೀಯ ಹೇಳಿಕೆಗಳು, ವಿವಾದಾತ್ಮಕ ಬೆಳವಣಿಗೆಗಳು ಇದನ್ನೆಲ್ಲ ಸ್ವಲ್ಪ ಬದಿಗಿಟ್ಟು ಒಂದು ಚರ್ಚೆ, ಆರೋಗ್ಯಕ್ಕಾಗಿ ಮಾಡ್ತಾ ಇರುವಂತಹ ಚರ್ಚೆ, ಜೊತೆಗೆ ಸಮಾಜ ಕಟ್ಟುವಂತಹ ಉದ್ದೇಶದಿಂದ ಮಾಡ್ತಾ ಇರುವಂತಹ ಇವತ್ತಿನ ಕಾರ್ಯಕ್ರಮ. ತಮಗೆ ಗೊತ್ತಿರುವಂತಹ ವಿಚಾರ, ಇಡೀ ನಮ್ಮ ವಿಶ್ವದಲ್ಲಿ, ನಮ್ಮ ಜಗತ್ತಿನಲ್ಲಿ ಅಥವಾ ಎಲ್ಲೂ ಕೂಡ ಈ ಮನುಷ್ಯ ಅಂತ ಹುಟ್ಟಿದ ಮೇಲೆ ಈ ತಾಯಿ ಮತ್ತು ಮಗುವಿನ ಸಂಬಂಧ ಅನ್ನುವಂಥದ್ದು, ಈ ವಿಚಾರ ಅಥವಾ ಈ ವಿಷಯ ಅನ್ನುವಂಥದ್ದು ಬೆಲೆ ಕಟ್ಟಲಾಗದಂತಹ ಒಂದು ಅತ್ಯದ್ಭುತವಾಗಿರುವಂತಹ ಒಂದು ಬಾಂಧವ್ಯ. ಇವೆಲ್ಲದರ ನಡುವೆ ಎಲ್ಲವೂ ಕೂಡ ಸಿಗುತ್ತೆ, ಆದರೆ ತಾಯಿಯ ಪ್ರೀತಿ ಸಿಗಲ್ಲ ಅನ್ನುವಂತಹ ಒಂದು ವಿಚಾರ. ಜೊತೆಗೆ ಮನುಷ್ಯನಾಗಿ ಹುಟ್ಟಬೇಕು ಅಥವಾ ಆತನ ಬೆಳವಣಿಗೆ ಅದ್ಭುತವಾಗಿರಬೇಕು ಅಂತ ಬಂದಾಗ ಒಂದು ಪುಟ್ಟ ಮಗು ಜನಿಸುತ್ತೆ. ಆ ಪುಟ್ಟ ಮಗುವಿಗೆ ತಾಯಿಯ ಎದೆ ಹಾಲು ಅನ್ನುವಂಥದ್ದು ಅಮೃತದ ಸಮಾನ ಇದ್ದಂತೆ ಅನ್ನುವಂತಹ ಮಾತು. 6 ತಿಂಗಳ ಕಾಲ, ಮಗು ಜನಿಸಿದಂತಹ 6 ತಿಂಗಳ ಕಾಲ ಮಗುವಿಗೆ ತಾಯಿಯ ಎದೆ ಹಾಲು ಬೇಕೇ ಬೇಕು, ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಇದು ಆ ಮಗು ಬೆಳೆದು ದೊಡ್ಡದಾಗುವವರೆಗೂ ಕೂಡ ಒಂದು ಅತ್ಯುತ್ತಮವಾಗಿರುವಂತಹ ಆರೋಗ್ಯ ಅಂತ ಹೇಳಿದರೆ ಅದು ತಾಯಿಯ ಹಾಲಿನಿಂದ ಸಿಗುತ್ತೆ ಅನ್ನುವಂಥದ್ದು. ಆದರೆ ನಮ್ಮ ಕಣ್ಣ ಮುಂದೆ ಅನೇಕ ಘಟನೆಗಳಾಗುತ್ತೆ. ಅದೆಷ್ಟೋ ನವಜಾತ ಶಿಶುಗಳಿಗೆ ತಾಯಿಯ ಎದೆ ಹಾಲು ಅಂದರೆ ಅಮೃತಪಾನ ಸಿಗ್ತಾ ಇಲ್ಲ. ಅಕಾಲಿಕವಾಗಿ ಜನಿಸ್ತಾ ಇರುವಂತಹ ಮಕ್ಕಳು, ಜೊತೆಗೆ ನವಜಾತ ಶಿಶುಗಳು ಅಥವಾ ತಾಯಿಯನ್ನು ಕಳೆದುಕೊಂಡಿರುವಂತಹ ಅನಾಥ ತಬ್ಬಲಿಗಳು, ಅನೇಕ ಮಕ್ಕಳು ತಾಯಿಯ ಎದೆ ಹಾಲಿನಿಂದ ವಂಚಿತರಾಗ್ತಾರೆ. ಇದೆಲ್ಲ ಘಟನೆಗಳು ನಮ್ಮ ಕಣ್ಣ ಮುಂದೆ ನಾವು ನೋಡಿದ್ದೇವೆ. ಇಂತಹ ಘಟನೆಗಳು ಆಗ್ತಾ ಇದೆ. ಇದಕ್ಕೆ ಏನು ಸೊಲ್ಯೂಷನ್ ಅನ್ನುವಂಥದ್ದು, ಇದಕ್ಕೆ ಪರಿಹಾರ ಏನು ಅನ್ನುವಂಥ ಪ್ರಶ್ನೆ ನಮ್ಮ ಕಣ್ಣ ಮುಂದೆ, ನಿಮ್ಮ ಕಣ್ಣ ಮುಂದೆ ಇದೆ. ಅದಕ್ಕೋಸ್ಕರ ಒಂದು ಉತ್ತರವನ್ನು ಹುಡುಕಿಕೊಂಡು ಹೊರಟಂತಹ ಒಂದು ಸಂಸ್ಥೆ, ಜೊತೆಗೆ ನಮ್ಮ ಮಂಗಳೂರಿನ ಹೆಮ್ಮೆಯ ಸರ್ಕಾರಿ ಆಸ್ಪತ್ರೆ, 72 ವರ್ಷಗಳ ಇತಿಹಾಸವಿರುವಂತಹ ಹೆಮ್ಮೆಯ ಸರ್ಕಾರಿ ಆಸ್ಪತ್ರೆ, ತಮಗೆಲ್ಲರಿಗೂ ಕೂಡ ಗೊತ್ತಿದೆ, ಸರ್ಕಾರಿ ಲೇಡಿ ಗೋಶನ್ ಆಸ್ಪತ್ರೆ. ನಮ್ಮ ರಾಜ್ಯ ಜೊತೆಗೆ ದೇಶದ ಗಮನ ಸೆಳೆದಿರುವಂತಹ ಒಂದು ಹೆಮ್ಮೆಯ ಆಸ್ಪತ್ರೆ ಇದು. ಈ ಆಸ್ಪತ್ರೆ ಹೊಸದಾಗಿರುವಂತಹ ಒಂದು ವಿನೂತನವಾಗಿರುವಂತಹ ಯೋಜನೆಯನ್ನು ತಂದಿದೆ. ಆ ಯೋಜನೆಯನ್ನು ನಿಮ್ಮ ಮುಂದೆ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇನೆ. ಜೊತೆಗೆ ವೆರಿ ಇನ್ಫಾರ್ಮೇಟಿವ್ ಆಲ್ಸೋ ಇವತ್ತಿನ ಕಾರ್ಯಕ್ರಮ. ತಮ್ಗಳಿಗೆ ಮಾಹಿತಿಯನ್ನು ಕೊಡುವಂತಹ ಪ್ರಾಮಾಣಿಕವಾಗಿರುವಂತಹ ಉದ್ದೇಶದಿಂದ ಇವತ್ತಿನ ಕಾರ್ಯಕ್ರಮ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಇನ್ನು ಮುಂದೆ ತಾಯಿಯ ಎದೆ ಹಾಲು ಆಸ್ಪತ್ರೆಗಳಲ್ಲೂ ಕೂಡ ಲಭ್ಯ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾ. ಅಮೃತಪಾನ, ಅಕಾಲಿಕವಾಗಿ ತಾಯಿಯನ್ನ ಕಳೆದುಕೊಂಡಿರುವಂತಹ ತಬ್ಬಲಿ ಶಿಶುಗಳಿಗೆ ಇದು ವರದಾನ, ಒಂದು ಅದ್ಭುತವಾಗಿರುವಂತಹ ಯೋಜನೆ, ಜೊತೆಗೆ ಅದ್ಭುತವಾಗಿರುವಂತಹ ಆಲೋಚನೆಯೂ ಕೂಡ ಹೌದು. ಹಾಗಾಗಿ ಮಂಗಳೂರಿನ ಸರ್ಕಾರಿ ಲೇಡಿ ಗೋಶನ್ ಆಸ್ಪತ್ರೆ ಏನಿದೆ, ಇನ್ನು ಮುಂದೆ ಆ ಆಸ್ಪತ್ರೆಯಲ್ಲಿ ಎದೆ ಹಾಲು ಸಿಗುತ್ತೆ, ತಾಯಿಯ ಎದೆ ಹಾಲು ಸಿಗುತ್ತೆ. ಎಲ್ಲ ವಿಚಾರದ ಬಗ್ಗೆ ನಾನು ಮಾತನಾಡಬೇಕು. ಒಂದು ಅದ್ಭುತವಾಗಿರುವಂತಹ ಯೋಚನೆ ಇದು. ಏನು ಈ ಯೋಚನೆ, ಹೇಗಾಗಿದೆ ಆ್ಯಂಡ್ ಯಾರು ಕಾರಣಕರ್ತರು ಆ್ಯಂಡ್ ಯಾವ ರೀತಿ ಆಗುತ್ತೆ, ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ. ತದನಂತರ ನನ್ನ ಕಾರ್ಯಕ್ರಮದಲ್ಲಿ ಗಣ್ಯ ವ್ಯಕ್ತಿಗಳು ಜಾಯಿನ್ ಆಗಿದ್ದಾರೆ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ಈ ಅಮೃತಪಾನ ಯಾವ ರೀತಿ ನಡೆಯುತ್ತೆ, ಈ ಯೋಜನೆಯನ್ನು ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಲೇಡಿ ಗೋಶನ್ ಆಸ್ಪತ್ರೆಯ ವಿನೂತನ ಯೋಜನೆ. ಇನ್ಮುಂದೆ ತಾಯಿಯ ಎದೆ ಹಾಲು ಆಸ್ಪತ್ರೆಯಲ್ಲೂ ಲಭ್ಯ. ಮಗುವಿಗೆ ತಾಯಿಯ ಎದೆ ಹಾಲು ಅವಶ್ಯಕ. ತಾಯಿಯ ಎದೆ ಹಾಲು ಮಕ್ಕಳಿಗೆ, ಅದರಲ್ಲೂ ನವಜಾತ ಶಿಶುಗಳಿಗೆ ಅಮೃತ ಇದ್ದಂತೆ. ಪೌಷ್ಟಿಕ ಭರಿತವಾಗಿರುವ ತಾಯಿಯ ಎದೆ ಹಾಲು ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಅವಶ್ಯಕ. ಆದರೆ ನಾನಾ ಕಾರಣಗಳಿಂದ ಎಳೆಯ ಶಿಶುಗಳು ತಾಯಿಯ ಎದೆ ಹಾಲಿನಿಂದ ವಂಚಿತವಾಗಿರುತ್ತವೆ. ಹೀಗಾಗಿ ಮಗುವಿನ ಬೆಳವಣಿಗೆಯಲ್ಲೂ ಕುಂಠಿತವಾಗುತ್ತೆ. ಆದರೆ ಮಂಗಳೂರಿನಲ್ಲಿ ಇನ್ಮುಂದೆ ಆ ರೀತಿಯ ಸಮಸ್ಯೆಗಳು ಇನ್ನೂ ಉದ್ಭವ ಆಗೋದಿಲ್ಲ. ಬಡ ಗರ್ಭಿಣಿಯರ ಪಾಲಿಗೆ ಆಶ್ರಯವಾಗಿರುವ ಮಂಗಳೂರಿನ ಸರ್ಕಾರಿ ಲೇಡಿ ಗೋಶನ್ ಆಸ್ಪತ್ರೆಯಲ್ಲಿ ಐತಿಹಾಸಿಕ ಯೋಜನೆ ತಯಾರಾಗ್ತಾ ಇದ್ದು, ಇದರಿಂದ ಇನ್ಮುಂದೆ ಎದೆ ಹಾಲು ವಂಚಿತ ನವಜಾತ ಶಿಶುಗಳಿಗೆ ಅಮೃತ ಪಾನ ದೊರಕಲಿದೆ. ಲೇಡಿ ಗೋಶನ್ ಆಸ್ಪತ್ರೆಯಲ್ಲಿ ಎದೆ ಹಾಲಿನ ಬ್ಯಾಂಕ್ಗಾಗಿ ವಿನೂತನ ಯೋಜನೆ. ತಾಯಂದಿರು ದಾನ ಮಾಡುವ ಎದೆಹಾಲನ್ನ ಸಂಗ್ರಹಿಸಿ ಶಿಶುಗಳಿಗೆ ಪೂರೈಕೆ. ತಾಯಿಯ ಎದೆಹಾಲು ಅಮೃತ ಸಮಾನವಾದ ಪಾನ ಎಂಬ ಮಾತು ಜನಜನಿತ. ಆದರೆ ಇಂದಿಗೂ ಅದೆಷ್ಟೋ ಕಾರಣದಿಂದ ನವಜಾತ ಶಿಶುಗಳು ತಾಯಿಯ ಎದೆ ಹಾಲಿನಿಂದ ವಂಚಿತರಾಗ್ತಿದ್ದಾರೆ.
ಆದ್ರೆ ಈ ರೀತಿ ಆಗ್ಬಾರ್ದು ಎಂಬ ಕಾರಣಕ್ಕೆ ಇದೀಗ ಮಂಗಳೂರಿನ ಪ್ರಸಿದ್ಧ ಸರ್ಕಾರಿ ಹೆರಿಗೆ ಆಸ್ಪತ್ರೆಯಲ್ಲಿ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ತೆರೆಯುವ ಎಲ್ಲಾ ತಯಾರಿ ನಡೆದಿದೆ. ಮಂಗಳೂರಿನ ಸರ್ಕಾರಿ ಲೇಡಿಗೋಷನ್ ಪ್ರಸಿದ್ಧ ಹೆರಿಗೆ ಆಸ್ಪತ್ರೆಯಾಗಿದ್ದು 7ಕ್ಕೂ ಅಧಿಕ ಜಿಲ್ಲೆಯ ತಾಯಂದಿರು ಅವಲಂಬಿಸಿರುವ ಈ ಆಸ್ಪತ್ರೆಯಲ್ಲಿ ತಿಂಗಳೊಂದರಲ್ಲೇ ಸುಮಾರು 700ಕ್ಕೂ ಅಧಿಕ ಹೆರಿಗೆಯಾಗ್ತಿವೆ. ಇದೀಗ ಈ ಆಸ್ಪತ್ರೆಯಲ್ಲಿ ಮಹತ್ವದ ಯೋಜನೆಯೊಂದು ತಯಾರಾಗ್ತಿದೆ. ಈ ಯೋಜನೆ ಸಾಕಾರಗೊಳ್ಳಲು ತಿಂಗಳುಗಳಷ್ಟೇ ಬಾಕಿ. ರೋಟರಿ ಕ್ಲಬ್ ಸಹಯೋಗದಲ್ಲಿ ಯಂತ್ರೋಪಕರಣಗಳ ಅಳವಡಿಕೆ. ರೋಟರಿ ಕ್ಲಬ್ ಸಹಯೋಗದಲ್ಲಿ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ತೆರೆಯೋದಕ್ಕೆ ಲೇಡಿಗೋಷನ್ ಆಸ್ಪತ್ರೆಯಲ್ಲಿ ಎಲ್ಲ ತಯಾರಿಗಳು ನಡೆಯುತ್ತಿದೆ. ಸುಮಾರು 4 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಯಂತ್ರೋಪಕರಣ, ಸಲಕರಣೆ ಬಳಸಿಕೊಂಡು ಈ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ತೆರೆಯಲಾಗುತ್ತಿದೆ. ಇದರಿಂದ ಅವಧಿ ಪೂರ್ವ ಜನಿಸಿದ ತಾಯಿಯನ್ನ ಕಳೆದುಕೊಂಡ ತಾಯಿಯ ಎದೆ ಹಾಲು ಕೊರತೆಯಿರುವಂತಹ ನವಜಾತ ಶಿಶುಗಳಿಗೆ ಅಮೃತ ಪಾನ ಲಭ್ಯವಾಗುತ್ತೆ. ಈ ಬಗ್ಗೆ ಮಾಹಿತಿ ನೀಡಿರುವ ಲೇಡಿಗೋಷನ್ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರಾಗಿರುವ ಡಾಕ್ಟರ್ ಎಂಆರ್ ದುರ್ಗಪ್ರಸಾದ್, ಕರಾವಳಿ ಮತ್ತು ಸುತ್ತಮುತ್ತಲಿನ ಸಾವಿರಾರು ತುಂಬು ಗರ್ಭಿಣಿಯರು ಹೆರಿಗೆಗಾಗಿ ಲೇಡಿಗೋಷನ್ ಆಸ್ಪತ್ರೆಗೆ ಬರ್ತಾರೆ. ಬಂದಂತಹ ಬಹುತೇಕರು ಬಡವರಾಗಿದ್ದು ಪೌಷ್ಟಿಕಾಂಶದ ಕೊರತೆಯಿಂದ ತಾಯಿಗೆ ಎದೆ ಹಾಲು ಕೊರತೆ ಅಥವಾ ಅವಧಿ ಪೂರ್ವವೇ ಹೆರಿಗೆಯಾಗುವ ಪ್ರಕರಣಗಳು ಕಂಡುಬರುತ್ತೆ. ಈ ಎಲ್ಲ ತೊಂದರೆಗಳಿಂದ ಮುಕ್ತಿಯಾಗುವಂತಹ ಯೋಜನೆಯನ್ನ ಲೇಡಿಗೋಷನ್ ಆಸ್ಪತ್ರೆಯಲ್ಲಿ ಮಾಡ್ತಿದ್ದೇವೆ. ಈ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ಗೆ ತಾಯಂದಿರು ಎದೆ ಹಾಲನ್ನ ದಾನವಾಗಿ ನೀಡಿದ್ರೆ ಅದನ್ನ ಶೀತಲೀಕರಿಸಿ ಅಗತ್ಯವಿರುವ ಎಳೆಯ ಮಕ್ಕಳಿಗೆ ನೀಡಲಾಗುತ್ತೆ ಎಂಬ ಮಾಹಿತಿಯನ್ನು ನೀಡಿದ್ರು. ಲೇಡಿಗೋಷನ್ ಆಸ್ಪತ್ರೆಯಲ್ಲಿ ನಡೆಯುತ್ತಿರುವ ಪ್ರಸಕ್ತ ಹೆರಿಗೆಗಳಲ್ಲಿ 30% ನವಜಾತ ಶಿಶುಗಳು ಅವಧಿ ಪೂರ್ವ ಜನನವಾಗ್ತಿವೆ. ಹೀಗಾಗಿ ಇಂತಹ ಮಕ್ಕಳಿಗೆ ಪ್ರತಿರೋಧ ಶಕ್ತಿ ಕಡಿಮೆಯಿದ್ದು ಎನ್ಐಸಿಯುನಲ್ಲಿ ಚಿಕಿತ್ಸೆ ನೀಡಿ ಉಳಿಸುವ ಭಗೀರಥ ಪ್ರಯತ್ನವನ್ನ ವೈದ್ಯಾಧಿಕಾರಿಗಳು ಮಾಡ್ತಿದ್ದಾರೆ. ಈ ಸಂದರ್ಭ ಮಗುವಿಗೆ ತಾಯಿಯ ಎದೆಹಾಲು ಅವಶ್ಯವಾಗಿದ್ದು ಇಂತಹ ನವಜಾತ ಶಿಶುಗಳಿಗೆ ಮಿಲ್ಕ್ ಬ್ಯಾಂಕ್ನಲ್ಲಿ ಸಂಗ್ರಹಿಸಿದ ಎದೆಹಾಲನ್ನ ನೀಡಿದ್ರೆ ಅಮೃತದ ಶಕ್ತಿ ಬರುತ್ತೆ. ತಾಯಿಯರನ್ನ ಕಳೆದುಕೊಂಡ ನವಜಾತ ಅಕಾಲಿಕ ಶಿಶುಗಳಿಗೆ ವರದಾನ. ತಾಯಿಯ ಎದೆ ಹಾಲಿನಲ್ಲಿ ಲವಣಾಂಶ, ಪ್ರೋಟೀನ್, ಫ್ಯಾಟ್, ಪ್ರತಿರೋಧಕ ಶಕ್ತಿ ಹೆಚ್ಚಿಸುವ ಜೀವಕಣ ಅತ್ಯಧಿಕವಾಗಿದ್ದು ಇದು ಶಿಶುವಿನ ಉಳಿಯುವಿಕೆಗೆ ಸಹಾಯವಾಗಲಿದೆ. ಮೊದಲಿಗೆ ಉಪಕರಣ ಬಳಸಿ ಎದೆ ಹಾಲು ಡೊನೇಟ್ ಮಾಡುವ ತಾಯಿಯಿಂದ ಪಂಪ್ ಮಾಡಿ ಪ್ಯಾಸ್ಚರೈಸೇಷನ್ ಪ್ರಕ್ರಿಯೆ ಮಾಡಿ ಆ ಬಳಿಕ ಶಿಥಿಲೀಕರಣ ಮಾಡಿ ಎದೆ ಹಾಲನ್ನ ಸಂಗ್ರಹಿಸಲಾಗುತ್ತೆ ಅಂತ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ವಿಭಾಗದ ನೋಡಲ್ ಅಧಿಕಾರಿ ಡಾಕ್ಟರ್ ಬಾಲಕೃಷ್ಣರಾವ್ ಹೇಳಿದ್ದಾರೆ. ತಾಯಿಯ ಎದೆಹಾಲು ಅವಶ್ಯಕವಿರುವ ನವಜಾತ ಶಿಶುಗಳಿಗೆ ಇದರಿಂದ ಸಾಕಷ್ಟು ಉಪಯೋಗವಾಗಲಿದೆ. ಹೀಗಾಗಿ ತಾಯಂದಿರಿಗೆ ಎದೆಹಾಲಿನ ಮಹತ್ವವನ್ನು ತಿಳಿಸಿ ಎದೆಹಾಲು ದಾನವನ್ನ ಮಾಡುವಂತಹ ಪ್ರೇರಣಾ ಕಾರ್ಯಗಳನ್ನು ನಡೆಸೋದಕ್ಕೂ ನಿರ್ಧರಿಸಲಾಗಿದೆ. ಒಟ್ಟಿನಲ್ಲಿ ಬಹಳ ಅಪರೂಪವಾದ ಈ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಯೋಜನೆ ನಿಜಕ್ಕೂ ಶ್ಲಾಘನೀಯವಾಗಿದೆ. ಇನ್ನು ಮುಂದೆ ತಾಯಿಯ ಎದೆ ಹಾಲು ಅಮೃತ ಸಮಾನವಾಗಿರುವಂತಹ ಅಮೃತ ಪಾನ ಆಸ್ಪತ್ರೆಗಳಲ್ಲೂ ಕೂಡ ಲಭ್ಯ ಇದೆ. ಅದರಲ್ಲೂ ಕೂಡ ಮಂಗಳೂರಿನ ಹೆಮ್ಮೆಯ ಆಸ್ಪತ್ರೆ ಸರ್ಕಾರಿ ಲೇಡಿಗೋಷನ್ ಆಸ್ಪತ್ರೆಯಲ್ಲಿ ಈ ಪುಟ್ಟ ಮಕ್ಕಳಿಗೆ, ನವಜಾತ ಶಿಶುಗಳಿಗೆ, ಜೊತೆಗೆ ಇನ್ನಿತರ ಕಾರಣಗಳಿಂದ ತಾಯಿಯನ್ನು ಕಳೆದುಕೊಂಡಿರುವಂತಹ ಪುಟ್ಟ ಮಕ್ಕಳಿಗೆ ಈ ತಾಯಿಯ ಎದೆ ಹಾಲು ಇನ್ನು ಪೂರೈಕೆಯಾಗುತ್ತೆ. ಒಂದು ಪುಣ್ಯದ ಕೆಲಸ, ನಿಜವಾಗ್ಲೂ ಕೂಡ ಇದೊಂದು ಪುಣ್ಯದ ಕೆಲಸ. ನಮ್ಮ ಮಂಗಳೂರಿಗರ ಮಟ್ಟಿಗೆ, ಜೊತೆಗೆ ಇದು ನಮ್ಮ ರಾಜ್ಯದ ಮಟ್ಟಿಗೂ ಕೂಡ ವಿಶೇಷವಾಗಿರುವಂತಹ ಯೋಜನೆ, ಜೊತೆಗೆ ಆಲೋಚನೆ ಕೂಡ ಹೌದು. ನಮ್ಮ ರಾಜ್ಯದಲ್ಲಿ ಎರಡನೆಯ ಒಂದು ಅದ್ಭುತವಾಗಿರುವಂತಹ ಯೋಜನೆ ನಮ್ಮ ಮಂಗಳೂರಿನ ಲೇಡಿಗೋಷನ್ ಆಸ್ಪತ್ರೆಯಲ್ಲಿ ಇದೀಗ ಆಗ್ತಾ ಇರುವಂಥದ್ದು. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ವಿಚಾರದ ಬಗ್ಗೆ ನಾನು ಮಾತನಾಡಬೇಕು. ಜೊತೆಗೆ ವೀಕ್ಷಕರಿಗೆ, ನಮ್ಮ ಎಲ್ಲ ಜನರಿಗೆ ಮಾಹಿತಿಯನ್ನು ಕೊಡುವಂತಹ ಕಾರ್ಯಕ್ರಮ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತಿನ ಕಾರ್ಯಕ್ರಮ. ನಮ್ಮ ಜೊತೆ ಗಣ್ಯ ವ್ಯಕ್ತಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡಬೇಕು. ಮೊದಲದಾಗಿ ನಮ್ಮ ಜೊತೆ ಲೇಡಿಗೋಷನ್ ಆಸ್ಪತ್ರೆ, ನಮ್ಮ ಜಿಲ್ಲೆಯ ಜೊತೆಗೆ ನಮ್ಮ ರಾಜ್ಯದ ಹೆಮ್ಮೆಯ ಆಸ್ಪತ್ರೆ ಲೇಡಿಗೋಷನ್ ಆಸ್ಪತ್ರೆನ ವೈದ್ಯಕೀಯ ಅಧೀಕ್ಷಕರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ದುರ್ಗಾಪ್ರಸಾದ್ ಅವರು. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೆ. ನಮಸ್ತೆ. ನಮಸ್ತೆ. ಅದೇ ರೀತಿ ನಮ್ಮ ಜೊತೆ ಈ ಒಂದು ಮಕ್ಕಳ ವಿಚಾರವಾಗಿ ನಾವು ಮಾತನಾಡಿದಾಗ ಅನೇಕ ಸೂಕ್ಷ್ಮವಾಗಿರುವಂತಹ ವಿಚಾರಗಳು ಈ ನಮ್ಮ ಈ ಯೋಜನೆಯಲ್ಲಿ ಇರುವಂತದ್ದು. ಹಾಗಾಗಿ ನಮ್ಮ ಜೊತೆ ಮಕ್ಕಳ ತಜ್ಞರು, ನಿವೃತ್ತ ಪ್ರಾಧ್ಯಾಪಕರು ಡಾಕ್ಟರ್ ಶಾಂತರಾಮ್ ಬಾಳಿಗ ಅವರಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೆ. ನಮಸ್ತೆ ಸರ್.
ಅದೇ ರೀತಿ ನಮ್ಮ ಜೊತೆ ಈ ಒಂದು ಯೋಜನೆ ಅಥವಾ ಈ ಒಂದು ಆಲೋಚನೆ ಕಾರ್ಯರೂಪಕ್ಕೆ ಬರಬೇಕು ಅಂತ ಬಂದಾಗ ಇದರ ಹಿಂದಿರುವಂತಹ ಶಕ್ತಿ ಅಂತ ಹೇಳ್ಬೋದು. ಜೊತೆಗೆ ಈ ಒಂದು ಯೋಜನೆಯನ್ನ ಕಾರ್ಯರೂಪಕ್ಕೆ ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿರುವಂತಹ ರೋಟರಿ ಕ್ಲಬ್ ಮಂಗಳೂರು ಇದರ ಮಾಜಿ ಅಧ್ಯಕ್ಷರು ಆರ್ಚಿ ಬಾಲ್ಡ್ ಮಿನೆಸಸ್ ಅವರು ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೆ. ನಮಸ್ತೆ ಸರ್. ಮೂವರು ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ, ಮಾತಾಡಬೇಕು ಈ ವಿಚಾರದ ಬಗ್ಗೆ. ಜೊತೆಗೆ ತಮ್ಮಲ್ಲೂ ಕೂಡ ಪ್ರಶ್ನೆಗಳಿದ್ರೆ ನೇರವಾಗಿರುವಂತಹ ಮುಕ್ತವಾಗಿರುವಂತಹ ಅವಕಾಶ ಇದೆ. ಜೊತೆಗೆ ಕೆಲವು ವಿಚಾರದ ಬಗ್ಗೆ ಸೂಕ್ಷ್ಮವಾಗಿರುವಂತಹ ಕೆಲವು ವಿಚಾರಗಳಿವೆ. ನಾಟ್ ಓನ್ಲಿ ಈ ಒಂದು ಪ್ರಾಜೆಕ್ಟ್, ಈ ಒಂದು ಯೋಜನೆ, ಜೊತೆಗೆ ತಾಯಿಯ ಎದೆ ಹಾಲಿನ ಬಗ್ಗೆಯೂ ಕೂಡ, ಜೊತೆಗೆ ಮಕ್ಕಳ ಆರೋಗ್ಯದ ವಿಚಾರವಾಗಿಯೂ ಕೂಡ ನಾವು ಮಾತಾಡಬೇಕು. ನೇರವಾಗಿ ನಾನು ಫಸ್ಟ್ ರಿಯಾಕ್ಷನ್ ಹೋಗ್ತಾ ಇದ್ದೇನೆ. ಡಾಕ್ಟರ್ ದುರ್ಗಾ ಪ್ರಸಾದ್ ಅವರು ವೈದ್ಯಕೀಯ ಅಧೀಕ್ಷಕರು, ಲೇಡಿ ಗೋಶನ್ ಆಸ್ಪತ್ರೆ. ಒನ್ಸ್ ಅಗೈನ್ ನಮ್ಮ ಲೇಡಿ ಗೋಶನ್ ಆಸ್ಪತ್ರೆ ಸುದ್ದಿಯಲ್ಲಿದೆ, ಜೊತೆಗೆ ಹೆಮ್ಮೆ ತರುವಂತಹ ಕೆಲಸ ಮಾಡಿದೆ. ಪ್ರತಿಯೊಬ್ಬರಿಗೂ ಕೂಡ ಏನು ಆಶಾದಾಯಕವಾಗಿರುವಂತಹ ಇದೊಂದು ಸುದ್ದಿ, ನಮ್ಗೆಲ್ಲರಿಗೂ ಕೂಡ ಸಂತಸ ತರುವಂತಹ ಸುದ್ದಿ. ಏನ್ ಹೇಳ್ತೀರಾ ಸರ್, ಫಸ್ಟ್ ರಿಯಾಕ್ಷನ್? ಹ್ಯೂಮನ್ ಮಿಲ್ಕ್ ಬ್ಯಾಂಕಿನ ಬಗ್ಗೆನೇ ನಾನು ಹೇಳುವಂಥದ್ದು ಇದ್ದರೆ, ಒಂದು ಬಹಳಷ್ಟು ಉತ್ತಮ ರೀತಿಯಲ್ಲಿ ಅದಕ್ಕೆ ಸ್ಪಂದನೆಯನ್ನು ಕೊಟ್ಟಂತಹ, ಜನಸ್ಪಂದನೆಯನ್ನು ಅದರಲ್ಲಿ ಮೇರು ಶಿಖರವಾಗಿ ಇಟ್ಟುಕೊಂಡು ಅದನ್ನು ಗಮನದಲ್ಲಿಟ್ಕೊಂಡು ಮಾಡಿಕೊಂಡಂಥ ಒಂದು ಯೋಜನೆ ಇದು. ಅದರಲ್ಲೂ ನಾನು ಮುಖ್ಯವಾಗಿ ಹೇಳಬೇಕು ಅಂತ ಏನಂತ ಹೇಳಿದ್ರೆ, ಈ ಒಂದು ಕ್ರಿಯಾತ್ಮಕವಾದಂಥ ಈ ಯೋಜನೆಯ ಹಿನ್ನೆಲೆ ಏನು ಅನ್ನುವಂಥದ್ದನ್ನು ನಾವು ಇನ್ನು ಮುಂದೆ ಮಾತಾಡಲಿಕ್ಕಿರುವಂಥದ್ದು. ಆದರೆ ಪ್ರಾರಂಭಿಕ ಹಂತದಲ್ಲಿ ನಾನು ಹೇಳುವಂಥದ್ದು, ಸುಮಾರು 172 ವರ್ಷಗಳ ಇತಿಹಾಸ ಇರುವಂಥ ಸರ್ಕಾರಿ ಲೇಡಿ ಗೋಶನ್ ಆಸ್ಪತ್ರೆ. ನೀವು ಮಾತಿಗೂ ಹೇಳ್ತಾ ಇರುವಂಥದ್ದು ಅದೇ ಅಕ್ಷರಶಃ ಸತ್ಯ. ಭಾಳ ಪ್ರತಿಷ್ಠಿತವಾದಂತಹ ಎಲ್ಲ ತಾಯಂದಿರ ಆ ದುಃಖ ದುಮ್ಮಾನಗಳನ್ನು ಆರೋಗ್ಯದ ದೃಷ್ಟಿಯಿಂದ ಪರಿಹರಿಸಿದಂಥ ಒಂದು ಆಸ್ಪತ್ರೆ. ಹಾಗಿರುವಾಗ ಈ ನಿಟ್ಟಿನಲ್ಲಿ ಒಂದು ಗುಣಮಟ್ಟದ ಸೇವೆಯನ್ನು ನೀಡ್ತಾ ಬಂದಿರುವಂಥ ಈ ಸಂದರ್ಭದಲ್ಲಿ ತಾಯಿ ಮರಣವನ್ನು ನಿಕೃಷ್ಟ ಮಟ್ಟಕ್ಕೆ ತರಬೇಕು ಅನ್ನುವಂಥದ್ದು ಮೂಲ ಉದ್ದೇಶ. ಅದರ ಜೊತೆಯಲ್ಲಿ ಆ ತಾಯಿ ಅಥವಾ ಜನನಿಗೆ ಹುಟ್ಟುವಂತಹ ಮಗುವಿನ ಸಂಪೂರ್ಣವಾದಂಥ ಆರೋಗ್ಯ ರಕ್ಷಣೆಯನ್ನು ಮಾಡಿ ನವಜಾತ ಶಿಶುಗಳ ಮರಣ ಪ್ರಮಾಣವನ್ನು ಕಡಿಮೆ ಮಾಡಬೇಕು ಅಥವಾ ನಿಕೃಷ್ಟ ಮಟ್ಟಕ್ಕೆ ತರಬೇಕು, ಸಾಧ್ಯ ಆದರೆ ಶೂನ್ಯ ಮಟ್ಟಕ್ಕೆ ತರಬೇಕು ಅನ್ನುವಂಥದ್ದು ಒಂದು ಕ್ರಿಯಾತ್ಮಕವಾದಂಥ ಯೋಚನೆ. ಆ ರೀತಿಯಲ್ಲಿ ನಾವು ಇವತ್ತು ಮಾತಾಡ್ತಿರುವಂಥ ವಿಚಾರ ಹ್ಯೂಮನ್ ಮಿಲ್ಕ್ ಬ್ಯಾಂಕ್, ಅಥವಾ ಮನುಷ್ಯನ ತಾಯಿಯ ಎದೆ ಹಾಲನ್ನು ಸಂಗ್ರಹಿಸಿ ಶೇಖರಣೆ ಮಾಡಿಕೊಂಡು ಅಗತ್ಯ ಇರುವಂತಹ ಮಗುವಿಗೆ ತಾಯಿಯ ಎದೆ ಹಾಲಿನ ಪೂರಣವನ್ನು ಮಾಡುವಂಥ ಒಂದು ವಿಶಿಷ್ಟವಾದಂಥ ಯೋಜನೆ ಇದು. ಇದಕ್ಕೆ ಹಿನ್ನೆಲೆ ಏನು ಅನ್ನುವಂಥ ಒಂದು ಯೋಚನೆಯನ್ನು ಮಾಡಿದರೆ, ಇವತ್ತು ನವಜಾತ ಶಿಶುಗಳ ಒಂದು ಮರಣ ಪ್ರಮಾಣವನ್ನು ನಾವು ದೃಷ್ಟಿಯಲ್ಲಿಟ್ಟುಕೊಂಡಾಗ ಈ ಪ್ರಿಮೆಚ್ಯೂರಿಟಿ ಅಥವಾ ಪ್ರೀಟರ್ಮ್ ಅಥವಾ ಅಪರಿಪಕ್ವತೆ ಅಥವಾ ಒಂದು ಅವಧಿಪೂರ್ವ ಜನನವಾಗುವಂತಹ ಮಕ್ಕಳನ್ನು, ನವಜಾತ ಶಿಶುಗಳನ್ನು ಗಮನದಲ್ಲಿಟ್ಟರೆ ಅವರಿಗೆ ಆ ಮಗುವಿನಲ್ಲಿ ಒಂದು ಮರಣ ಪ್ರಮಾಣದ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನಾಲಿಸಿಸ್ ಮಾಡಿದಾಗ ಕಂಡುಕೊಂಡು ಬಂದಿರುವಂಥ ವಿಚಾರಗಳೇನು ಅಂತ ಹೇಳಿದರೆ, ಆ ಮಕ್ಕಳಲ್ಲಿ ಪ್ರತಿರೋಧ ಶಕ್ತಿ ಅನ್ನುವಂಥದ್ದು ಕಡಿಮೆ ಮಟ್ಟದಲ್ಲಿ ಇರುವಂಥದ್ದು. ಆ ಕಾರಣದಿಂದಾಗಿ ಆ ಮಗುವಿಗೆ ಅಪೌಷ್ಟಿಕತೆಯ ಜೊತೆಯಲ್ಲಿ ಆ ಪ್ರತಿರೋಧ ಶಕ್ತಿ ಕುಂದುವಿಕೆಯ ಕಾರಣದಿಂದಾಗಿ ಬೇರೆ ಬೇರೆ ವಿಚಾರಗಳು ಆ ಮಗುವನ್ನು ಆಕ್ರಮಿಸುವಂಥ ಸಂದರ್ಭದಲ್ಲಿ ಆ ಮಗುವಿನ ಮರಣಕ್ಕೆ, ನವಜಾತ ಶಿಶುವಿನ ಮರಣಕ್ಕೆ ಕಾರಣವಾಗುವಂಥ ವಿಚಾರಗಳನ್ನು ನಾವು ಆಲೋಚನೆ ಮಾಡಬೇಕಾಗುತ್ತೆ. ಹಾಗಾದರೆ ಇವತ್ತಿನ ಮಟ್ಟಿಗೆ ಹೇಳಬೇಕಂದ್ರೆ ಎದೆ ಹಾಲು ಅನ್ನುವಂಥದ್ದು ಅದು ಅಮೃತದಷ್ಟೇ ಸರಿಸಮಾನವಾದಂಥ ಒಂದು ವಿಶಿಷ್ಟವಾದಂತಹ ಒಂದು ನಾಮಧೇಯವನ್ನು ಪಡೆದುಕೊಂಡಿದೆ. ಕಾರಣವೂ ಇದೆ, ಯಾಕಂದರೆ ಬೇರೆ ಯಾವುದೇ ಹಾಲುಗಳಿಗೆ ಅದನ್ನು ಕಂಪೇರ್ ಮಾಡಿದರೆ ಅದರಲ್ಲಿರುವಂತಹ ಏನು ಇಮ್ಯುನೋಗ್ಲೋಬ್ಲಿನ್ಸ್ ಇರ್ಬೋದು ಅಥವಾ ಮಗುವಿನ ಪ್ರತಿರೋಧ ಶಕ್ತಿಯನ್ನು ಹೆಚ್ಚಿಸುವಂಥ ಸಾಮರ್ಥ್ಯ ಇರ್ಬೋದು, ಅದಕ್ಕೆ ಸರಿಸಾಟಿಯಾದಂಥ ಆಹಾರ ಇಲ್ಲ ಅನ್ನುವಂಥದ್ದು. ಅದನ್ನು ಕೊಟ್ಟಾಗ ಆ ಮಗುವಿನಲ್ಲಿ ಏನು ಪ್ರತಿರೋಧ ಶಕ್ತಿಯನ್ನು ಹೆಚ್ಚಿಸಿದಂಥ ಸಂದರ್ಭದಲ್ಲಿ ಅಂಥ ಒಂದು ಮರಣಕ್ಕೆ ತುತ್ತಾಗುವಂಥ ಆ ಮಗುವನ್ನು ರಕ್ಷಣೆ ಮಾಡಿದಂತಹ, ಜೀವದಾನವನ್ನು ಮಾಡಿದಂತಹ, ಪ್ರಾಣದಾನವನ್ನು ಮಾಡಿದಂತಹ ಮಹತ್ತರವಾದಂಥ ಒಂದು ಕೀರ್ತಿ ಆ ಒಂದು ಸಂಸ್ಥೆಗೆ ಲಭಿಸುತ್ತೆ. ಅದರಲ್ಲಿ ಕೈಂಕರ್ಯದಲ್ಲಿ ತೊಡಗಿಸಿಕೊಂಡಂತಹ ವೈದ್ಯರುಗಳಿಗೆ, ವೈದ್ಯಕೀಯ ಸಿಬ್ಬಂದಿಗಳಿಗೆ ಸಲ್ಲುತ್ತೆ. ಆದರೂ ಈ ಪ್ರಯತ್ನದಲ್ಲಿ ನಾವೊಂದು ಹೆಜ್ಜೆಯನ್ನು ಮುಂದಿಟ್ಟಿರುವಂಥದ್ದು ಸಹಜ. ಆದರೆ ಇದಕ್ಕೆ ಹಿನ್ನೆಲೆಯಾಗಿ ಒಂದು ಪ್ರೇರಕ ಶಕ್ತಿ ಆಗಿರುವಂಥದ್ದು, ಈಗ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಈ ಕಾರಣದಿಂದಾಗಿ ಮರಣಗಳು ಸಂಭವಿಸುತ್ತೆ, ಹಾಗಾದರೆ ಅದನ್ನು ತಡೆಗಟ್ಟುವಂಥ ಯೋಚನೆಗಳನ್ನು ಮಾಡುವಂಥದ್ದು ಅದು ಒಂದು ಬಹಳ ನಾವು ಸಲಾಮ್ ಮಾಡಬೇಕಾದಂಥ ಒಂದು ವಿಶಿಷ್ಟವಾದಂಥ ಯೋಚನೆ. ಅಂಥ ಯೋಚನೆ ಆ ಕ್ಷೇತ್ರದಲ್ಲಿ ದುಡಿದಂಥ ಹಿರಿಯರಿಗೆ ಬಂದಿರುವಂಥದ್ದು ಸಹಜ. ಅದು ಇವತ್ತು ಆ ಸಂಸ್ಥೆಯಲ್ಲಿ ಬಹಳಷ್ಟು ಸೇವೆಯನ್ನು ಕೊಟ್ಟಿರುವಂತಹ
ಆ ವಿಭಾಗದ ಒಂದು ಮುಖ್ಯಸ್ಥರಾಗಿರುವಂಥ ಡಾಕ್ಟರ್ ಶಾಂತರಾಮ್ ಬಾಳಿಗರಿಗೆ ಮೊದಲಾಗಿ ಬಂದಿರುವಂಥ ಯೋಚನೆ ಅದು. ಅದನ್ನು ಅವರು ಯೋಚನೆಯನ್ನು ಅನುಷ್ಠಾನಕ್ಕೆ ತರಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಿದಾಗ ಅದನ್ನು ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಒಂದು ಸರ್ಕಾರಿ ಸಂಸ್ಥೆಯಲ್ಲಿ ಇಂಥ ಒಂದು ವರ್ಷಕ್ಕೆ ಸುಮಾರು ಅಥವಾ ಮಾಸಿಕವಾಗಿ ಒಂದು 700-750 ಡೆಲಿವರಿಗಳಾಗ್ತಾ ಇದೆ. ಅಷ್ಟು ಜನನಗಳಲ್ಲಿ ಒಂದು 30-35% ಅಪರಿಪಕ್ವತೆ ಅಥವಾ ಅಪೌಷ್ಟಿಕತೆಯಿಂದ ಬಳತಿರುವಂತಹ ಪ್ರೀಟರ್ಮ್ ಬೇಬೀಸ್ಗಳ ಜನನ ಆಗುತ್ತೆ. ಅಂಥ ಮಕ್ಕಳಿಗೆ ಇಂಥ ಒಂದು ವಿಶಿಷ್ಟವಾದಂಥ ಯೋಚನೆ ಮತ್ತು ಯೋಜನೆಯನ್ನು ಜಾರಿಗೊಳಿಸಬೇಕು ಅನ್ನುವಂಥ ನಿರ್ಧಾರವನ್ನು ತಳೆದುಕೊಂಡಂಥ ಡಾಕ್ಟರ್ ಶಾಂತರಾಮ್ ಬಾಳಿಗರು ಹಿರಿಯರು ಅವರು ಇದನ್ನು ಯೋಜನೆಯನ್ನು ಒಂದು ಅನುಷ್ಠಾನಕ್ಕೆ ತರುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದ್ರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬೇಕು. ಓಕೆ ರೈಟ್ ಸರ್ ಎಸ್. ನಮ್ಮ ಜೊತೆ ಖ್ಯಾತ ವೈದ್ಯರು, ಮಕ್ಕಳ ತಜ್ಞರು, ನಿವೃತ್ತ ಪ್ರಾಧ್ಯಾಪಕರು ಡಾಕ್ಟರ್ ಶಾಂತರಾಮ್ ಬಾಳಿಗ ಅವರಿದ್ದಾರೆ. ಎಸ್ ಸರ್, ತಮ್ಮ ಒಂದು ಕನಸಿನ ಯೋಜನೆ ತಾವು ಈ ಒಂದು ವಿಚಾರದ ಬಗ್ಗೆ ಬೆಳಕು ಚೆಲ್ಲಿದ್ದೀರಾ. ಥ್ಯಾಂಕ್ಸ್ ಫಾರ್ ದಟ್, ನಿಜವಾಗ್ಲೂ ಕೂಡ ಅಭಿನಂದನೆಗಳು. ನಾನು ಎಸ್ ಸರ್, ಫಸ್ಟ್ ರಿಯಾಕ್ಷನ್ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸದ್ಯದ ಪರಿಸ್ಥಿತಿಯಲ್ಲಿ ಈ ಒಂದು ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಅಥವಾ ಮಕ್ಕಳಿಗೆ, ಶಿಶುಗಳಿಗೆ ತಾಯಿಯ ಎದೆ ಹಾಲಿನ ಒಂದು ಮಹತ್ವ ಜೊತೆಗೆ ಈ ಪೂರೈಕೆ ತಾವು ತೆಗೆದುಕೊಂಡಿರುವಂತಹ ಈ ಒಂದು ಕ್ರಾಂತಿಕಾರಿಯಾಗಿರುವಂತಹ ಬೆಳವಣಿಗೆ? ಎಸ್ ಸರ್. ಮೊದಲನೇದಾಗಿ ನನ್ನ 35 ವರ್ಷಗಳ ಅನುಭವದಲ್ಲಿ ಅನೇಕ ವಿಧದ ನಮ್ಮ ಯೋಜನೆಗಳನ್ನು ಹಾಕಿಕೊಂಡಿದ್ದು. ನಾನು ಪ್ರಾರಂಭಿಸಿದಾಗ ಮಕ್ಕಳ ಪ್ರಮಾಣ ಸಂಖ್ಯೆ, ನವಜಾತ ಶಿಶುಗಳ ಪ್ರಮಾಣ ಸಂಖ್ಯೆ ಸಾಧಾರಣ 20ಕ್ಕಿಂತ ಹೆಚ್ಚಿತ್ತು. 1,000 ಜನನವಾದಲ್ಲಿ 20ಕ್ಕಿಂತ ಹೆಚ್ಚು ನವಜಾತ ಶಿಶುಗಳು ಸಾವನ್ನಪ್ಪುತ್ತಿದ್ದವು. ಸೊ ನಾನು ಸ್ನಾತಕೋತ್ತರ ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟಾಗಿ ಲೇಡಿ ಗೋಷನ್ನಲ್ಲಿದ್ದೆ. ಆಗ ಪ್ರತಿ ದಿವಸ 1-2 ಕೆಲವು ದಿವಸಗಳಲ್ಲಿ 4-5 ಶಿಶುಗಳು ಮರಣ ಹೊಂದ್ತಾ ಇದ್ವು. ಈ 35 ವರ್ಷಗಳಲ್ಲಿ ಲೇಡಿ ಗೋಷನ್ನಲ್ಲಿ ಅಭಿವೃದ್ಧಿಪಡಿಸಿ ಈ ಲೇಡಿ ಗೋಷನ್ ಆಸ್ಪತ್ರೆ ಈಗ ನಮ್ಮ ಇತರ ಸಾಧಾರಣ 8-9 ಜಿಲ್ಲೆಗಳಿಗೆ ಅತಿ ಕ್ಲಿಷ್ಟಕರವಾದ ಪ್ರಸವವನ್ನು ಅಂದರೆ ಡಿಫಿಕಲ್ಟ್ ಲೇಬರ್ ಆರ್ ಹೈ ರಿಸ್ಕ್ ಡೆಲಿವರೀಸನ್ನು ಮಾಡ್ತಾರೆ. ಹೈ ರಿಸ್ಕ್ ಡೆಲಿವರೀಸ್ ಮಾಡುವಾಗ ಕಡಿಮೆ ತೂಕದ ಮಕ್ಕಳ ಜನನವಾಗ್ತದೆ, ಅಪಕ್ವ ಶಿಶುಗಳ ಜನನವಾಗ್ತದೆ, ರೋಗಗಳಿರುವ ಶಿಶುಗಳ ಜನನವಾಗ್ತದೆ. ಸೊ 8 ಜಿಲ್ಲೆಗಳಿಂದ ಬರುವಂಥ ಈ ಲೇಡಿ ಗೋಷನ್ ಆಸ್ಪತ್ರೆಯಲ್ಲಿ ಒಂದು ಸುಸಜ್ಜಿತವಾದ ವ್ಯವಸ್ಥೆ ಬೇಕಾಗ್ತದೆ. ಒಂದು. ಎರಡನೇದು, ಈ ನವಜಾತ ಶಿಶುಗಳ ಆರೈಕೆ ಬಹಳ ವೆಚ್ಚ ಆಗ್ತದೆ ವೈದ್ಯಕೀಯವಾಗಿ. ಇಟ್ಸ್ ಎ ಕಾಸ್ಟ್ಲಿಯೆಸ್ಟ್. ಸೊ 1980ಕ್ಕೆ ಮೊದಲು ಇಲ್ಲಿಂದ ಎಲ್ಲ ಪ್ರೈವೇಟ್ ಸಂಸ್ಥೆಗಳಿಗೆ ಹೋಗ್ತಾಯಿದ್ರು. ಪ್ರೈವೇಟ್ ಸಂಸ್ಥೆಗಳಿಂದ ನಮ್ಮ ಮೊದಲ ಅನುಭವ ಅಂತ ಹೇಳಿದರೆ ಮಂಗಳೂರು ನರ್ಸಿಂಗ್ ಹೋಮ್ನಲ್ಲಿ ಇಂಥ ಒಂದು ವ್ಯವಸ್ಥೆ ಮಾಡಿದ್ದು. ಆಗ ಲೇಡಿ ಗೋಷನ್ನಿಂದ ಜನರು ಬರ್ತಾರೆ, ಬಂದು ಅಲ್ಲಿ ವೈದ್ಯಕೀಯ ವೆಚ್ಚ ಅದನ್ನು ಭರಿಸಲು ಅವರು ಮನೆ ಮಾರಾಟ ಮಾಡ್ತಾರೆ, ಬಂಗಾರ ಮಾಡ್ತಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನೋಡಿದಾಗ ಆನಂತರ ನಾನು ಲೇಡಿ ಗೋಷನ್ನಲ್ಲೇ ಪ್ರಾರಂಭಿಸಿದೆ. ಪ್ರಾರಂಭ ಆದ ನಂತರ ಇದು ಬೇರೆ ಬೇರೆ ರೀತಿಯಲ್ಲಿ ಸರ್ಕಾರದಿಂದ, NGOಗಳಿಂದ ಬಹಳಷ್ಟು ಒಂದು ಪ್ರೋತ್ಸಾಹ ಸಿಕ್ಕಿ ಕಳೆದ ಹೊಸ ಬಿಲ್ಡಿಂಗ್ ಬಂದಾಗ ಸರ್ಕಾರದ ವತಿಯಿಂದ ಸಾಧಾರಣ 6 ಕೋಟಿ ವೆಚ್ಚದಲ್ಲಿ ಈ ಲೇಡಿ ಗೋಷನ್ NICUನ ಪ್ರಾರಂಭಿಸಲಾಗಿದೆ. ಇದು ಒನ್ ಆಫ್ ದ ಫೈನೆಸ್ಟ್ NICUs ಇನ್ ಪಬ್ಲಿಕ್ ಹೆಲ್ತ್ ಸಿಸ್ಟಮ್ ಇನ್ ದ ಸ್ಟೇಟ್. ಸೊ ಸಾಧಾರಣ 23,000 ಸ್ಕ್ವೇರ್ ಫೀಟ್ ಏರಿಯಾದಲ್ಲಿ ಇದನ್ನು ಅಳವಡಿಸಲಾಗಿದೆ. ಇವತ್ತು 15 ವೆಂಟಿಲೇಟರ್ ಅಲ್ಲಿ ಕೆಲಸ ಮಾಡ್ತಾ ಉಂಟು. ಸೊ ಅದರಿಂದ ಏನು ಅಂತ ಹೇಳಿದರೆ ಈಗ ಅನೇಕ ಮಕ್ಕಳನ್ನು ಬದುಕಿಸಲಾಗ್ತದೆ. ಆದರೆ ಹೆಚ್ಚಿನ ಸಾವುಗಳೀಗ ಸಂಭವಿಸ್ತಾ ಇರೋದು ಕಡಿಮೆ ತೂಕದ 600 ಗ್ರಾಮ್, 700 ಗ್ರಾಮ್, 1 kg ಅಥವಾ 28 ವಾರಗಳಲ್ಲಿ ಜನಿಸಿದ ಮಕ್ಕಳು. ಇವರ ಸಾವಿಗೆ ಮುಖ್ಯ ಕಾರಣ ಅಂತ ಹೇಳಿದರೆ ಈ ಸಮಯದಲ್ಲಿ ಮಗುವಿಗೆ ಹಾಲುಣಿಸಲು ಆಗುವುದಿಲ್ಲ, ತಾಯಿ ಹಾಲು ಸಿಗುವುದಿಲ್ಲ. ಬಟ್ ತಾಯಿ ಹಾಲು ಸಿಕ್ಕಿದಲ್ಲಿ ಈ ಮಕ್ಕಳನ್ನು ಬದುಕಿಸುವ ಸಾಧ್ಯತೆಗಳು ಬಹಳಷ್ಟು ಹೆಚ್ಚಾಗ್ತದೆ. ಮುಖ್ಯವಾದ ಕಾರಣ ಈ ಮಕ್ಕಳ
ಸಾವು ಸಂಭವಿಸಲು ಕಾರಣ ನಂಜಾಗೋದು, ರಕ್ತದಲ್ಲಿ ನಂಜಾಗೋದು ಅಥವಾ ನ್ಯೂಮೋನಿಯಾ ಆಗೋದು. ಈ ನಂಜನ್ನು ತಡೆಗಟ್ಟಬೇಕು ಅಂತ ಹೇಳಿದರೆ ಮಕ್ಕಳು ಬಲಶಾಲಿಯಾಗಿರಬೇಕು, ನವಜಾತ ಶಿಶುಗಳು ಸಹ ಬಲಶಾಲಿ ಆಗಬೇಕು ಅಂತ ಹೇಳಿದರೆ ತಾಯಿ ಹಾಲು ಸಿಗಬೇಕು. ಓಕೆ. ಸೊ ಹಾಗೆ ತಾಯಿ ಹಾಲು ಸಿಕ್ಕಲ್ಲಿ ನಾವು ಸಾಧಾರಣ ಕಡಿಮೆ ತೂಕದ 1500 ಗ್ರಾಮ್ಗಿಂತ ಕಡಿಮೆ ತೂಕದ ಮಕ್ಕಳು, 1 kg ಕಡಿಮೆ ತೂಕದ ಹೆಚ್ಚು ಮಕ್ಕಳನ್ನು ಬದುಕಿಸಿದಲ್ಲಿ ಈಗ ಇರುವ ನವಜಾತ ಶಿಶುಗಳ ನಿಯೋನೇಟಲ್ ಮಾರ್ಟಾಲಿಟಿ ಹೇಳ್ತೇವೆ, ಅದು ಸಾಧಾರಣ ನಮಗೆ ಒಂದು 5 ರಿಂದ 6ರಷ್ಟು ಉಂಟು. 1,000 ಮಕ್ಕಳು ಜನನವಾದಲ್ಲಿ 5 ರಿಂದ 6 ಮಕ್ಕಳು ಸಾವನ್ನಪ್ತಾ ಇದ್ದಾರೆ. ಅದನ್ನು ಸಾಧಾರಣ 2 ಅಥವಾ 1ಕ್ಕೆ ತರಬೇಕು ಅಂತ ಹೇಳಿದರೆ ನಾವು ಹೆಚ್ಚು ಈ ಕಡಿಮೆ ತೂಕದ ಮಕ್ಕಳನ್ನು, ಅಪಕ್ವ ಶಿಶುಗಳನ್ನು ಬದುಕಿಸಬೇಕು. ಅವರನ್ನು ಬದುಕಿಸಲು ಮುಖ್ಯವಾದ ಈಗ ಬಾಕಿ ಎಲ್ಲ ನಮ್ಮ ಹತ್ರ ಬಾಕಿ ಎಲ್ಲ ವ್ಯವಸ್ಥೆ ಉಂಟು, ಆದರೂ ಸಹ ಕೆಲವು ಮಕ್ಕಳು ಸಾವನ್ನಪ್ಪುತ್ತಾ ಇದ್ದಾರೆ. ಅವರಿಗೆ ಬದುಕಿಸಬೇಕಾದ್ರೆ ಈ ತಾಯಿಯ ಹಾಲು ಕೊಡುವಂಥ ಕಾರ್ಯಕ್ರಮ ಆಗಬೇಕು. ಸೊ ಹಾಗಾಗಿ ಇದನ್ನು ಜಗತ್ತಿನಾದ್ಯಂತ ತಾಯಿ ಹಾಲು ಶೇಖರಿಸಿ ಇಡುವ ವ್ಯವಸ್ಥೆ ಉಂಟು. ಭಾರತ ದೇಶದಲ್ಲಿ ಸಾಧಾರಣ 15 ವರ್ಷದ ಹಿಂದೆ ಅದು ಪ್ರಾರಂಭಿಸಲಾಗಿತ್ತು, ಆದರೆ ಯಾರೂ ಅದರಷ್ಟು ಹೆಚ್ಚು ಗಮನ ಕೊಡಲಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ನವಜಾತ ಶಿಶು ತಜ್ಞರು ಇದಕ್ಕೆ ಬಹಳಷ್ಟು ಮಹತ್ವ ಕೊಡ್ತಾ ಇದ್ದಾರೆ. ಆದ್ದರಿಂದ ಈ ರೀತಿಯ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಅನ್ನುವಂಥದ್ದು ದೇಶದ ಅನೇಕ ಭಾಗಗಳಲ್ಲಿ ಬರ್ತಾ ಉಂಟು. ಸೊ ಆದ್ದರಿಂದ ನಾವು ಇದನ್ನು ಮಾಡಿ ಮುಂದಿನ ದಿವಸಗಳಲ್ಲಿ ಈ ಹೆಚ್ಚು ಕಡಿಮೆ ತೂಕದ ಮಕ್ಕಳನ್ನು, ಅಪಕ್ವ ಮಕ್ಕಳನ್ನು ಬದುಕಿಸಿ ಅವರಿಗೆ ಆರೋಗ್ಯವಾಗಿಡಬೇಕು ಅನ್ನುವಂಥ ಉದ್ದೇಶ. ಓಕೆ. ಯಾಕೆ ಈ ಉದ್ದೇಶ ಏನು, ಜೊತೆಗೆ ಇನಿಷಿಯೇಟಿವ್ ಹೇಗೆ ಬಂತು ಅಂತ ಬಂದಾಗ ಈ ಯೋಚನೆಯನ್ನು ಅದ್ಭುತವಾಗಿ ಹೇಳಿದರು ಡಾಕ್ಟರ್ ಬಾಳಿಗ ಅವರು. ಜೊತೆಗೆ ತಮ್ಮ ಕರೆಗಳು ಕೂಡ ಬರ್ತಾ ಇದೆ. ನಾನು ನೇರವಾಗಿ ರೋಟರಿ ಕ್ಲಬ್ ಮಂಗಳೂರು ಇದರ ಮಾಜಿ ಅಧ್ಯಕ್ಷರ ಜೊತೆ ಮಾತಾಡಬೇಕು. ಬಿಫೋರ್ ದಟ್ ಕರೆಗಳು ಬರ್ತಾ ಇದೆ, ಲೈನಲ್ಲಿ ಇದ್ದೀರಾ, ನಾನು ಮಾತನಾಡ್ತೇನೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ ನಮಸ್ತೆ ಸರ್, ನಮಸ್ತೆ, ಮಾತಾಡಿ ಸರ್. ನಮಸ್ತೆ. ಹಲೋ ಸರ್, ನೋಡಿ ಇದೊಂದು ಯೋಜನೆ ಉಂಟಲ್ಲ, ತುಂಬಾ ಧನ್ಯವಾದ ಸರ್ ಮಾಡಿದ್ದು. ಹಾಲಿನ ಯೋಜನೆ ಮಕ್ಕಳಿಗೆ. ಮತ್ತೆ ನಮ್ಮ ಇಂಡಿಯಾದಲ್ಲಿ ಅಂದ್ರಲ್ಲಿ ಎಲ್ಲ ಸರ್ಕಾರಿ ಆಸ್ಪತ್ರೆ ಇರ್ಬೋದು, ನಮ್ಮ ಲೇಡೀಸ್ ಮುಂದೆ ಯಾವುದೂ ಇಲ್ಲ, ಪ್ರೈವೇಟ್ ಇಲ್ಲ, ಯಾವುದೂ ಇಲ್ಲ. ಅರ್ಥ ಆಗಿಲ್ಲ ಸರ್, ಏನು ಅರ್ಥ ಆಗಿಲ್ಲ ಸರ್, ಏನು ನೋಡಿ, ಲೇಡಿ ಪೇಷನ್ ಉಂಟಲ್ಲ, ನಂಬರ್ 1 ಆಸ್ಪತ್ರೆ, ಫಸ್ಟ್ ನಂಬರ್ ಇಂಡಿಯಾದಲ್ಲಿ, ನಮ್ಮ ಭಾರತ ದೇಶದಲ್ಲಿ. ಓಕೆ. ಮತ್ತೆ ಯಾವ್ದಾದ್ರು ಉಂಟಲ್ಲ ಒಂದು ಜವಾಬ್ದಾರಿ ಆಸ್ಪತ್ರೆ, ಯಾವ್ದು ಬೇಜವಾಬ್ದಾರಿ ಆಸ್ಪತ್ರೆ ಅಲ್ಲ, ಅದು ಬಹಳ ಒಂದು ಖುಷಿ ಆಯ್ತು. ಓಕೆ ಸರಿ, ಈ ಯೋಜನೆ ಖುಷಿಯಾಗಿದೆ ಅಂತ ಹೇಳ್ತಾ ಇದ್ದೀರಾ ಅಲ್ವಾ ಸರ್? ಖುಷಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಸರ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಕೇಳ್ತಾ ಉಂಟು. ಎಸ್ ಸರ್, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ರೋಹಿತ್ ಅಂಚನ್ ಅಂತ, ಮುಲ್ಕಿಯಿಂದ ರವಿ ಕಾಂಚನ್ ಅವರು. ನಮಸ್ತೆ ಸರ್, ರವಿ ಕಾಂಚನ್. ರೋಹಿತ್ ಅಂತ. ರೋಹಿತ್ ಅವರು, ನಮಸ್ತೆ ರೋಹಿತ್ ಅವರು, ಮಾತಾಡಿ ಸರ್. ನಿಖಿಲ್ ಅವರು, ನಾನು ನಿಮ್ಮ ದೊಡ್ಡ ಫ್ಯಾನ್ ಅವರು. ಓ ದೇವರೇ. ಓಕೆ, ಥ್ಯಾಂಕ್ ಯು ಸರ್, ಮಾತಾಡಿ. ಕೊರಗಜ್ಜನ ಒಂದು ವಿಶೇಷ ಸಂಚಿಕೆ ಮಾಡಿಲ್ಲ ಕವತಾರಲ್ಲಿ, ಉಲ್ಕಿಯಲ್ಲಿ. ಹೌದು, ಸರಿ. ತುಂಬಾ ದೊಡ್ಡ ಫ್ಯಾನ್ ನಾನು, ಅದರ ಕಾಣಿಕಾದ ಕೊರಗಜ್ಜ ತುಂಬಾ ದೊಡ್ಡ ಫ್ಯಾನ್. ಧನ್ಯವಾದ ಸರ್, ಧನ್ಯವಾದ ಸರ್, ಥ್ಯಾಂಕ್ ಯು ಸರ್. ಮಾತಾಡಿ ಸರ್, ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ, ಮಾತಾಡಿ ಸರ್. ಹಲೋ ಸರ್, ಮಾತಾಡಿ ಸರ್, ರೋಹಿತ್ ಅವರೇ ಮಾತಾಡಿ ಸರ್. ಇದು ಓಶೋ ಹೇಳ್ತಾನೆ, ಹಲೋ, ತಾಯಿ ಹಾಲಲ್ಲಿ ವಿಷ ಇಲ್ಲ, ಅವನು ಎದೆ ಹಾಲನ್ನು ಕುಡಿಲಿಲ್ಲ 3 ದಿವಸ. ಓಶೋ ರಜನಿಸಿದ್ದಾನಲ್ಲ, ತಾಯಿ ಇವತ್ತು ತಾಯಿ ಕಲ್ಕೊಂಡು ತಬ್ಲಿ ಆಗ್ತಿದೆ, ಅನಾಥ ಶಿಶುಗಳು ತಬ್ಬಿಲ್ಲ ಆಗ್ತಿದೆ. ಅರ್ಥ ಆಗ್ತಾ ಇಲ್ಲ, ತಾಯಿಗೆ ಕೂಡ ಎದೆ ಇಲ್ಲ. ತುಂಬಾ ಅರ್ಥ ಆಗ್ತಾ ಇಲ್ಲ ಸರ್, ಏನು ಕೇಳಿದ್ದೀರಾ ಗೊತ್ತಾಗಿಲ್ಲ ನನಗೆ, ದಯಮಾಡಿ ಕ್ಷಮಿಸಬೇಕು. ಎಸ್ ಸರ್, ನಮ್ಮ ಜೊತೆ ಇನ್ನೊಂದು ಕರೆ ಇದೆಯಾ? ಓಕೆ, ಮೆನೆಸಸ್ ಅವರಿದ್ದಾರೆ. ಆರ್ಚಿಬಾಲ್ಡ್ ಮೆನೆಸಸ್ ಅವರು, ಮಾಜಿ ಅಧ್ಯಕ್ಷರು, ರೋಟರಿ ಕ್ಲಬ್ ಆಫ್ ಮ್ಯಾಂಗ್ಳೂರು. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ಒನ್ಸ್ ಅಗೇನ್ ತಮಗೆ. ಯಾಕಂತ ಹೇಳಿದ್ರೆ ಈ ಯೋಜನೆ ಆಲೋಚನೆ ಮಾಡಬಹುದು, ಆದ್ರೆ ತಾವುಗಳು ಇದರ ಹಿಂದೆ ಇದ್ದೀರಾ. ಅಂಡ್ ತಾವುಗಳು ನಮ್ಮ ಬಾಳಿಗ ಅವರ ಜೊತೆ ಸೇರಿಕೊಂಡು, ಜೊತೆಗೆ ಲೇಡಿ ಘೋಷನ್ ಅವರ ಜೊತೆ ಸೇರಿಕೊಂಡು ಈ ತಮ್ಮ ಸಂಸ್ಥೆ ಈ ಕೆಲಸವನ್ನ ಮಾಡ್ತಾ ಇದೆ ಅಂತ ಹೆಮ್ಮೆ ಬರುತ್ತೆ. ಎಸ್ ಸರ್, ಈ ಇನಿಷಿಯೇಟಿವ್ ಬಗ್ಗೆ ಡಾಕ್ಟರ್ ಬಾಳಿಗ ಅವರು ಹೇಳಿದ್ರು. ಎಸ್ ಸರ್, ತಮ್ಮ ಇನಿಷಿಯೇಟಿವ್ ಬಗ್ಗೆ, ತಮ್ಮ ಇಂಟ್ರೆಸ್ಟ್ ಬಗ್ಗೆ. ನಮಗೆ ಸಾಧಾರಣ ಒಂದೂವರೆ ವರ್ಷದ ಹಿಂದೆ ನಾನು ಪ್ರೆಸಿಡೆಂಟ್ ಆಗುವ ಮೊದಲು, ಅಧ್ಯಕ್ಷರಾಗುವ ಮೊದಲು ನಾವು ನನ್ನ ವರ್ಷದಲ್ಲಿ ಏನೇನು ಮಾಡ್ಬೋದು ಅಂತ ಆಲೋಚನೆ ಮಾಡಲಿಕ್ಕೆ ಶುರು ಮಾಡ್ತೇವೆ ನಾವು. ಆ ಟೈಮ್ನಲ್ಲಿ ನಾವು ಮತ್ತೊಬ್ಬರು ಮಕ್ಕಳ ತಜ್ಞರಿದ್ದಾರೆ, ಡಾಕ್ಟರ್ ಯುವಿಷಣ ಅಂತ.
ನಾವೆಲ್ಲ ಒಟ್ಟಿಗೆ ನಮ್ಮ ರೆಡ್ ಕ್ರಾಸ್ನಲ್ಲಿ ಒಟ್ಟಿಗೆ ಇದ್ದೇವೆ. ಆ ಟೈಮ್ನಲ್ಲಿ ಅವ್ರ ಹತ್ರ ಹೀಗೆ ಮಾತಾಡುವಾಗ ಅವರು ನಮಗೆ ಇದೊಂದು ಐಡಿಯಾ ಕೊಟ್ಟರು, ಇದೊಂದು ಭಾರಿ ಒಂದು ಇಂಪಾರ್ಟೆಂಟ್ ಆಗಬೇಕು ಮತ್ತು ಇದರ ಮುಂದೆ ಹೋಗಬೇಕಾದ್ರೆ ನಮಗೆ ಡಾಕ್ಟರ್ ಶಾಂತರಾಮ್ ಬಾಳಿಗರವ್ರದ್ದು ಗುರ್ತ ಇರಲಿಲ್ಲ ಆ ಟೈಮ್ನಲ್ಲಿ. ಅವರಿಗೆ ನನಗೆ ಪರಿಚಯ ಮಾಡಿ ಕೊಟ್ಟರು. ಸೊ ಅವರು ಶಾಂತರಾಮ್ ಬಾಳಿಗರವರು ನಮಗೆ ಅದರದ್ದು ಎಲ್ಲ ಸ್ಟಾರ್ಟ್ ಟು ಫಿನಿಶ್ ಕಂಪ್ಲೀಟ್ ಒಂದು ಐಡಿಯಾ ಕೊಟ್ಟು ಅಲ್ಲಿಂದ ನಾವು ಕೆಲಸ ಶುರು ಮಾಡಿದ್ದೆವು. ನಮ್ಮ ರೋಟರಿ ಕ್ಲಬ್ ಆಫ್ ಮ್ಯಾಂಗ್ಳೂರು ಪ್ರತಿ ವರ್ಷ ಸಾಧಾರಣ ಒಂದೊಂದು ದೊಡ್ಡ ಪ್ರಾಜೆಕ್ಟ್ಸ್ ತಗೊಳ್ತದೆ. ನಮಗೆ ನಾರ್ಮಲಿ ಇದು ಎಲ್ಲ ರೋಟರಿ ಗ್ರ್ಯಾಂಟಿನಿಂದ ಆಗೋದು, ಇಂಟರ್ನ್ಯಾಷನಲ್ ಗ್ರ್ಯಾಂಟಿನಿಂದ. ಯಾಕೆಂದರೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ ನಮಗೆ ಇಲ್ಲಿಂದ ನಮ್ಮ ಹಣ ಕಲೆಕ್ಟ್ ಮಾಡಿ ನಮಗೆ ಆಗಲಿಕ್ಕೆ ಸ್ವಲ್ಪ ಕಷ್ಟ ಇದೆ. ಎಲ್ಲ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಮಾಡ್ತೇವೆ. ಹಾಗಾಗಿ ಇದು ನಾವೊಂದು ಬಾಳಿಗೆರವರ ಸಹಾಯದಿಂದ ಮತ್ತು ಡಾಕ್ಟರ್ ಬಾಳಿಗೆರ ಸಹಾಯದಿಂದ ಮತ್ತು ನಮ್ಮ ದುರ್ಗಪ್ರಸಾದ್ ಎಲ್ಲ ಅವರೆಲ್ಲ ಮೀಟಾಗಿ ನಾವೊಂದು ಪ್ರಾಜೆಕ್ಟ್ ಪ್ಲ್ಯಾನ್ ಎಲ್ಲ ಶುರು ಮಾಡಿ ಒಂದು ಪ್ರಪೋಸಲ್ ಒಂದು ಇಂಟರ್ನ್ಯಾಷನಲ್ ರೋಟರಿ ಇಂಟರ್ನ್ಯಾಷನಲ್ಗೆ ಕೊಟ್ಟೆವು. ವಿದಿನ್ ನೋ ಟೈಮ್ ನಮಗೆ ಅವರು ಅಪ್ರೂವ್ ಮಾಡಿದರು ಮತ್ತು ನಮಗೆ ಫಂಡ್ಸ್ ಸ್ಯಾಂಕ್ಷನ್ ಮಾಡಿದರು. ಆದರೆ ಸ್ವಲ್ಪ ನಮಗೆ ಲೇಟ್ ಆಯಿತು, ಈ ಕೋವಿಡ್ ಟೈಮ್ನಿಂದ ಸ್ವಲ್ಪ ಡಿಲೇ ಆಯಿತು ಇನ್ ಬಿಟ್ವೀನ್. ಇದರಲ್ಲಿ ನಮಗೆ ಬೇರೆ ನಮ್ಮ ಹೊರದೇಶದಿಂದ ಅಂದರೆ ಅಮೇರಿಕಾದಿಂದ ನಮ್ಮ ಇಂಡಿಯನ್ ಒರಿಜಿನ್ 2-3 ಜನರು ನಮಗೆ ತುಂಬ ಹೆಲ್ಪ್ ಮಾಡಿದರು. ಇಲ್ಲಾಂದರೆ ನಮಗೆ ಫಂಡ್ಸ್ ಅಲ್ಲಿಂದ ತರಲಿಕ್ಕೆ ಆಗ್ತಿರಲಿಲ್ಲ. ಯಾಕೆಂದರೆ ನಮ್ಮದೊಂದು ಡಿಸ್ಟ್ರಿಕ್ಟ್ ಡೆಸಿಗ್ನೇಟೆಡ್ ಫಂಡ್ ಅಂತ ಇರ್ತದೆ. ಅದು ಡಿಸ್ಟ್ರಿಕ್ಟ್ ಡೆಸಿಗ್ನೇಟೆಡ್ ಫಂಡ್, ಅದು ನಮ್ಮ ನಮ್ಮದು ಡಿಸ್ಟ್ರಿಕ್ಟ್ ಇಲ್ಲಿ 3181. ಆ 3181ನಲ್ಲಿ ನಮ್ಮ ಮಂಗಳೂರಲ್ಲಿ ನಮ್ಮದು ಒಂದೊಂದು 16 ನಮ್ಮದು ಕ್ಲಬ್ಸ್ ಇವೆ. ಅದು ನಮ್ಮ ಡಿಸ್ಟ್ರಿಕ್ಟ್ನಲ್ಲಿ ಅವರು ನಮ್ಮ ನಮ್ಮ DRFC ಅಂತ ಇದ್ದಾರೆ, ಅವರು ನಮ್ಮದು ಫಂಡ್ ಎಲ್ಲ ಅವರು ಮ್ಯಾನೇಜ್ ಮಾಡೋದು, ಟ್ರೆಜರರ್ ಹಾಗೆ. ಸೊ ಅವರು ಅಲೋಕೇಟ್ ಮಾಡ್ತಾರೆ, ಡಿಪೆಂಡ್ಸ್ ಅಪಾನ್ ಹೌ ಯು ಪ್ರೆಸೆಂಟ್ ಯುವರ್ ಕೇಸ್. ಸೊ ಅವರು ನಮಗೆ ತುಂಬ ಹೆಲ್ಪ್ ಮಾಡಿದರು. ಮತ್ತು ಹೊರಗಿನಿಂದ ಒಬ್ಬರು ರಂಜನ್ ಕಿಣಿ ಅಂತ ನಮ್ಮ ಫ್ರೆಂಡ್ ನಮ್ಮ ಕ್ಲಬ್ಬಿಗೆ ಮತ್ತು ಇಲ್ಲ ಮಂಗಳೂರಿಗೆ ಅವರು ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಫಂಡ್ಸ್ ಎಲ್ಲ ಒಳ್ಳೊಳ್ಳೆ, ಅವರು ರೊಟೇರಿಯನ್ ಮತ್ತು ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಅವರು. ಸೊ ಅವರ ಕ್ಲಬ್ಬಿನಿಂದ ಮತ್ತೊಬ್ಬರು ವಿನಾಯಕ್ ಕುಡುವ ಅಂತ ಮತ್ತೊಬ್ಬರು, ಅವರು ಸಹ ನಮಗೆ ಹೆಲ್ಪ್ ಮಾಡಿ ಇದು ಎಲ್ಲ ಫಂಡ್ ನಮಗೆ ಇಂಟರ್ನ್ಯಾಷನಲ್ನಿಂದ ಬಂದಿದೆ. ಯಾಕೆಂದರೆ ಅದು DDFನಿಂದ ಬಂದರೆ ಅದಕ್ಕೆ ಮ್ಯಾಚಿಂಗ್ ಗ್ರಾಂಟ್ ಸಿಗ್ತದೆ. ನಮ್ಮ ರೋಟರಿ ಇಂಟರ್ನ್ಯಾಷನಲ್ನಿಂದ ಅವರು ವರ್ಲ್ಡ್ ಫಂಡ್ ಅಂತ ಇದೆ, ಅದಕ್ಕೆ ಮ್ಯಾಚ್ ಮಾಡ್ತಾರೆ. ಒಂದು $20,000 ಅವರು ಕಲೆಕ್ಟ್ ಮಾಡಿದರೆ $20,000 ಅಲ್ಲಿಂದ ಬರ್ತದೆ. ಹಾಗಾಗಿ ಅದರಿಂದ ನಮಗೆ ಎಷ್ಟು ದೊಡ್ಡ ಪ್ರಾಜೆಕ್ಟ್ ಮಾಡಲಿಕ್ಕೆ ಆಯಿತು. ನಾವು ಇದು ಶುರು ಮಾಡುವಾಗ ವಿತ್ ಡಾಕ್ಟರ್ ಬಾಳಿಗೆ ಎಲ್ಲ ನಮಗೆ ಒಂದು ಮೇನ್ ಐಡಿಯಾ ಅಂದರೆ ಅದಕ್ಕೊಂದು ಎಫೆಕ್ಟಿವ್ ಒಂದು ಪ್ರಾಜೆಕ್ಟ್ ಆಗಬೇಕು. ಲೈಫ್ ಸೇವಿಂಗ್ ಈಸ್ ದ ಬಿಗ್ಗೆಸ್ಟ್ ಹೌದು ಪ್ರಾಜೆಕ್ಟ್. ಯಾರು ಅದು ಸಹ ಮಕ್ಕಳದು. ನಾವು ವಿಸಿಟ್ ಮಾಡಿದ್ದೇವೆ ನಮ್ಮ ಲೇಡಿ ಗೋಷನ್ ಹಾಸ್ಪಿಟ್ಲಿಗೆ, ಅದು NIC ಎಲ್ಲ ನೋಡಿದ್ದೇವೆ. ಅದು ಸಣ್ಣ ಮಕ್ಕಳನ್ನು ನೋಡಿದ್ದೇವೆ. ಅದು ನೋಡುವಾಗ ಯಾರಾದರೂ ಆ ಕೆಲಸ ಮಾಡಲಿಕ್ಕೆ ರೆಡಿ ಆಗ್ತಾರೆ. ಯಾಕೆಂದರೆ ಸೇವ್ ಮಾಡಲೇಬೇಕಂತ, ಮಕ್ಕಳನ್ನು ಬದುಕಿಸಲೇಬೇಕಂತ ನಿಮ್ಮ ಮನಸ್ಸಿನಲ್ಲಿ ಬರ್ತದೆ. ಹಾಗಾಗಿ ಇವರ ಸಹಾಯದಿಂದ ನಾವೊಂದು ಪ್ರಾಜೆಕ್ಟ್ ಹಾಕಿ ಈಗ ನಾವು ಆಲ್ಮೋಸ್ಟ್ ಕಂಪ್ಲೀಷನ್ ಹಂತಕ್ಕೆ ಬಂದಿದ್ದೇವೆ. ಒಂದು ಕಂಪನಿ ಇದೆ, ಮೆಟಲ್ ಇನೋವೇಷನ್ಸ್ ಅಂತ ಪುಣೆಯಲ್ಲಿ. ಅವರು ತುಂಬ ಕಡೆಯಲ್ಲಿ ಇಂಡಿಯಾದಲ್ಲಿ ಅವರು ಇಂಪ್ಲಿಮೆಂಟ್ ಮಾಡಿದ್ದಾರೆ ಇಂಥ ಪ್ರಾಜೆಕ್ಟ್, ತುಂಬ ಎಕ್ಸ್ಪೀರಿಯನ್ಸ್. ಸೊ ಅವ್ರ ಹತ್ರ ನಾವು ಇದು ಮಾಡಿದ್ದೇವೆ, ನಮ್ಮ ಕಾಂಟ್ರಾಕ್ಟ್ ಮಾಡಿದ್ದೇವೆ ಫಾರ್ ದ ಇಕ್ವಿಪ್ಮೆಂಟ್ ಸಪ್ಲೈ ಮತ್ತು ಟ್ರೈನಿಂಗ್, ಟೆಕ್ನಿಕಲ್ ಟ್ರೈನಿಂಗ್ ಎಲ್ಲ. ಮತ್ತೊಬ್ಬರು ಇಂಪಾರ್ಟೆಂಟ್ ಡಾಕ್ಟರ್ ನಮಗೆ ಹೆಲ್ಪ್ ಮಾಡಿದರು ಬ್ಯಾಂಗ್ಳೂರಿನಿಂದ, ಶ್ರೀನಾಥ್ ಮಣಿಕಂಠಿ ಅಂತ. ಅವರು ಅಮರ ಮಿಲ್ಕ್ ಬ್ಯಾಂಕ್ ಅಂತ ಫಸ್ಟ್ ಬ್ಯಾಂಕ್ ಅವರಲ್ಲಿ ಸ್ಟಾರ್ಟ್ ಮಾಡಿದರು. ಅವರ ಎಕ್ಸ್ಪೀರಿಯನ್ಸ್ ಅವರಿಗೆ ತುಂಬ ಹೆಲ್ಪ್ ಆಯಿತು. ಯಾಕೆಂದರೆ ಒಂದು ಕಡೆಯಲ್ಲಿ ನಾವೀಗ ಮಕ್ಕಳನ್ನು ಸೇವ್ ಮಾಡಬೇಕಾದ್ರೆ ಹೇಗೆ ಮಾಡೋದು, ಅದರದ್ದು ಐಡಿಯಾ ಏನು, ಅದು ಯಾವುದಾದ್ರೂ ಬ್ಯಾಂಕ್ ಇದ್ದರೆ ನಮಗೆ ಅವರಿಗೆ ಏನೇನು ಕಷ್ಟ ಆಗಿದೆ, ಏನೋ ಪ್ಲಸ್ ಆ್ಯಂಡ್ ಮೈನಸ್ ಪಾಯಿಂಟ್ಸ್ ಎಲ್ಲ ಅವರಿಗೆ ಗೊತ್ತಿರ್ತದೆ. ಸೊ ಹಾಗಾಗಿ ಅವರು ನಮಗೆ ತುಂಬ ಗೈಡೆನ್ಸ್ ಕೊಟ್ಟರು. ಸೊ ಹಾಗಾಗಿ ಇವರ ಹಿರಿಯರಿಂದ ಎಲ್ಲ ನಮಗೆ, ಯಾಕೆಂದರೆ ಐ ಆಮ್ ನಾಟ್ ಎ ಮೆಡಿಕಲ್ ಪರ್ಸನ್, ನಿಮಗೆ ಈ ವಿಷಯ ಏನು ಗೊತ್ತಿಲ್ಲ. ಹಾಗಾಗಿ ನಾವು ಇವರ ಸಹಾಯದಿಂದ ಇದು ಪ್ರಾಜೆಕ್ಟ್ ಮಾಡಿ ನಮಗೆ ಇದೊಂದು ಇಂಪ್ಲಿಮೆಂಟೇಷನ್ ಆದಮೇಲೆ ಇದು ಎಫೆಕ್ಟಿವ್ನೆಸ್ ಅದಕ್ಕೆ ಬರಬೇಕು, ಮಕ್ಕಳನ್ನು ಸೇವ್ ಮಾಡಬೇಕು. ಆ ಟೈಮ್ನಲ್ಲಿ ಅದೇ ನಮಗೆ ದೊಡ್ಡ ರಿವಾರ್ಡ್, ಅದಕ್ಕಿಂತ ದೊಡ್ಡ ಅದು ಬೇಡ. ಓಕೆ ಬ್ಯೂಟಿಫುಲ್ ನಿಜವಾಗ್ಲೂ ಕೂಡ ರೋಟರಿ ಕ್ಲಬ್ ಈ ಒಂದು ಯೋಜನೆಯನ್ನ ಕಾರ್ಯರೂಪಕ್ಕೆ ತರ್ತಾ ಇದೆ. ಜೊತೆಗೆ ಈ ಒಂದು ವಿಚಾರದ ಬಗ್ಗೆ ನಾವು ಮಾತನಾಡಿದಾಗ ಡಾಕ್ಟರ್ ಒಂದು ಇಂಪಾರ್ಟೆಂಟ್ ವಿಚಾರದ ಬಗ್ಗೆ ಅವರು ಬೆಳಕು ಚೆಲ್ಲಿದ್ರು. ಆ ಒಂದು ಪ್ರಶ್ನೆಯನ್ನ ಕೇಳಬೇಕು ಇನ್ನು ಮುಂದಕ್ಕೆ. ಬಿಫೋರ್ ದಟ್ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ, ಹೊರದೇಶದಲ್ಲಿ ಇಂತಹ ಒಂದು ಯೋಜನೆಗಳು ಇರ್ಬೋದು, ಅಥವಾ ದೇಶದ ವಿವಿಧ ಭಾಗಗಳಲ್ಲಿ ಇಂತಹ ಒಂದು ಯೋಜನೆಗಳಿರ್ಬೋದು, ನಮ್ಮ ರಾಜ್ಯದಲ್ಲಿ ಬೇರೆ ಒಂದು ಕಡೆಯಲ್ಲಿ ಇಂತಹ ಒಂದು ಯೋಜನೆ ಇದೆ, ನಮ್ಮ ಮಂಗಳೂರಿನಲ್ಲಿ ಈ ಯೋಜನೆ ಬಂದಿದೆ ಅಂತ ಬಂದಾಗ
ಅನೇಕ ಗೊಂದಲಗಳು ಕೂಡ ಬರುತ್ತೆ, ಅನೇಕ ಪ್ರಶ್ನೆಗಳು ಕೂಡ ಬರುತ್ತೆ. ಯಾವ ರೀತಿ ಆಗುತ್ತೆ ಈ ಯೋಜನೆ ಅನ್ನುವಂಥದ್ದು, ಯಾಕಂದ್ರೆ ನಮ್ಗಳ ಮನಸ್ಥಿತಿ ಕೂಡ ಬದಲಾಗಬೇಕಾಗುತ್ತೆ. ಜೊತೆಗೆ ಅನೇಕ ಚಾಲೆಂಜಸ್ಗಳು ಕೂಡ ಇದೆ, ಅನೇಕ ಸವಾಲುಗಳು ಕೂಡ ಇದೆ. ಯಾವ ರೀತಿ ನಾವು ರಕ್ತದಾನವನ್ನ ಮಾಡಿ ಒಂದು ವ್ಯಕ್ತಿಯ ಒಂದು ಜೀವವನ್ನ ಉಳಿಸುವಂತಹ ಪುಣ್ಯದ ಕೆಲಸ ಆಗುತ್ತೆ, ಅದೇ ರೀತಿಯ ಒಂದು ಪುಣ್ಯದ ಕೆಲಸ ಈ ಒಂದು ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಇಂದ ಆಗುವಂಥದ್ದು. ಈ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂಡ್ ಯಾವ ರೀತಿ ಡೊನೇಟ್ ಮಾಡಬಹುದು, ಯಾವ ರೀತಿ ತಾಯಿಯ ಎದೆ ಹಾಲನ್ನ ದಾನ ಮಾಡಬಹುದು, ಯಾರು ಮಾಡಬಹುದು ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಅಂಡ್ ಮಾಡಿದ್ರೆ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಕೆಲವು ಸವಾಲುಗಳು ಕೂಡ, ಜೊತೆಗೆ ಕೆಲವು ಗೊಂದಲಗಳು ಕೂಡ ಬರುತ್ತೆ. ನೇರವಾಗಿ ಈ ವಿಚಾರದ ಬಗ್ಗೆ ನಾನು ಮಾತನಾಡ್ತೇನೆ. ಎಸ್ ಸರ್, ಡಾಕ್ಟರ್ ಶಾಂತರಾಮ್ ಬಾಳಿಗ್ ಅವರು, ಎಸ್ ಸರ್, ಏನ್ ಹೇಳ್ತಾರೆ? ಈ ಒಂದು ಯೋಜನೆಯನ್ನ ತಾವು ತಂದಿದ್ದೀರಾ, ಬಟ್ ಸ್ಟಿಲ್ ಇಲ್ಲಿ ಬರುವಂತಹ ಸಮಸ್ಯೆಗಳು ಏನು ಅಂತ ಹೇಳಿದ್ರೆ, ಹೊರದೇಶದಲ್ಲಿ ಇರಬಹುದು, ಇನ್ನಿತರ ಕಡೆಗಳಲ್ಲಿ ಇರಬಹುದು. ಅಂದ್ರೆ ನಮ್ಮ ಮಂಗಳೂರಿಗೆ ಯೋಚನೆ ಮಾಡಿದಾಗ, ನಮ್ಮ ಕರಾವಳಿ ಭಾಗಕ್ಕೆ ಯೋಚನೆ ಮಾಡಿದಾಗ, ಅಥವಾ ಇತರ ಜಿಲ್ಲೆಗಳು ಬರುತ್ತೆ, 7 ಜಿಲ್ಲೆಗಳು ತಾವು ಹೇಳಿದಾಗೆ. ಆದ್ರೆ ಯಾವ ರೀತಿ ಇದು ಸಕ್ಸೀಡ್ ಆಗ್ಬೋದು, ಇದು ಸಕ್ಸಸ್ ಆಗುತ್ತೆ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ನಮ್ಗಳ ಮನಸ್ಥಿತಿ ಅಷ್ಟು ಬ್ರಾಡ್ ಆಗಿದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ನೇರವಾಗಿ ಈ ಪ್ರಶ್ನೆನ ನಾವು ಕೇಳಬೇಕಾಗುತ್ತೆ. ಏನ್ ಹೇಳ್ತೀರಾ ಡಾಕ್ಟರ್? ಇಲ್ಲ, ಯಾವುದೇ ಹೊಸ ಪ್ರಾಜೆಕ್ಟ್, ಹೊಸ ವಿಚಾರಗಳನ್ನು ನಾವು ಅಳವಡಿಸ್ಕೊಂಡು ಹೋಗಬೇಕಿದ್ರೆ ಅನೇಕ ತೊಡಕುಗಳು ಬಂದೇ ಬರ್ತದೆ. ಈಗ ನಾನು ಇಷ್ಟೆಲ್ಲ ಪ್ರಾಜೆಕ್ಟ್ಸ್ ಮಾಡುವಾಗ ಆಲೋಚನೆ ಮಾಡೋದು ಒಂದು, ಈ ಪ್ರಾಜೆಕ್ಟನ್ನು ಮಾಡಬೇಕೋ ಬೇಡೋ ಆ ಆಲೋಚನೆಯಲ್ಲಿ ಹೋಗುದಿಲ್ಲ. ಆ ಆಲೋಚನೆ ಹೋದ್ರೆ 50% ಬೇಕು, 50% ಬೇಡ. ಸೊ ಈ ಪ್ರಾಜೆಕ್ಟನ್ನು ಯಾವ ರೀತಿ ಮಾಡ್ಬೋದು ಅನ್ನುವಂಥದ್ದನ್ನು ಪ್ರಶ್ನೆ ಕೇಳಿದರೆ ನಮಗೆ ಹಲವಾರು ದಾರಿಗಳು ಕಂಡು ಬರ್ತದೆ. ಓಕೆ. ಆ್ಯಂಡ್ ಅಡೆತಡೆಗಳಿದ್ರೆ ಅದಕ್ಕೆ ಉತ್ತರಗಳು ಉಂಟು. ಓಕೆ. ಸೊ ಆದ್ದರಿಂದ ಇದು ಪ್ರಾರಂಭದಲ್ಲೇ ಇದಕ್ಕೆ ಏನು ತೊಂದರೆ ಬರಬಾರ್ದು ಅಂಥೇಳಿ ಇದನ್ನು ನಡೆಸಲು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಬೇಕಿದ್ದ ಯಂತ್ರೋಪಕರಣಗಳನ್ನು ರೋಟರಿ ಅವರು ಕೊಡ್ತಾರೆ. ಆ ನಂತರ ಅದನ್ನು ನಡೆಸಲು ನಮಗೆ ಜನರು ಬೇಕಾಗ್ತದೆ, ನರ್ಸ್ ಬೇಕಾಗ್ತದೆ, ಲ್ಯಾಬ್ ಟೆಕ್ನಿಷಿಯನ್. ಇದಕ್ಕೆಲ್ಲ ನ್ಯಾಷನಲ್ ಹೆಲ್ತ್ ಮಿಷನ್ನಲ್ಲಿ ಪ್ರೊವಿಷನ್ ಉಂಟು. ಸೊ ಅದರಿಂದ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸ್ನಿಂದ ಅಲ್ಲಿನ ನಮ್ಮ ಆರೋಗ್ಯಾಧಿಕಾರಿಗಳು ಅವರು ಸಹ ಪಾಲ್ಗೊಂಡರು. ಸೊ ಇದನ್ನು ನಡೆಸಲು ಮುಂದಕ್ಕೆ ನಡೆಸ್ಕೊಂಡು ಹೋಗಲು ಬೇಕಾಗುವಂಥ ತಗಲುವ ಖರ್ಚು, ಅದಕ್ಕೆಲ್ಲ ಬೇಕಾದ ದಾರಿಗಳನ್ನು ಕಂಡು ಹುಡುಕಿ ಅದನ್ನು ಮಾಡಲಾಯಿತು. ಇದಾದ ಮೇಲೆ ಈಗ ನಾವು ಅನುಭವ ಇದ್ದವರಿಂದ ಬಂದು ಇಲ್ಲಿ ಇವರಿಗೆ ಒಂದು ಟ್ರೈನಿಂಗನ್ನು ಕೊಟ್ಟು ಅವರ ಮುಖಾಂತರ ಯಾವ ರೀತಿ ನಡೆಸ್ಬೋದು ಅಂತ ಕಲಿತುಕೊಂಡು, ಸೊ ಅದಕ್ಕಾಗಿ ಮೊದಲು ಮಿಲ್ಕ್ ಬ್ಯಾಂಕ್, ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಮಾಡಿದ ಅಮರ ಮಿಲ್ಕ್ ಬ್ಯಾಂಕ್ ಅಂತೇಳಿ ಬೆಂಗಳೂರಲ್ಲಿ ಶ್ರೀನಾಥ್ ಮಣಿಕಂಠಿ ಅವರು ನನ್ನ ಭಾರಿ ದೋಸ್ತ್ ಅವರು. ಅವರನ್ನು ಕೇಳಿಕೊಳ್ಳಲಾಯಿತು. ಅವರು ಎಲ್ಲವನ್ನು ಮಾಡಿಕೊಡ್ಲಿಕ್ಕೆ ಒಪ್ಪಿದ್ದಾರೆ. ಸೊ ಆದ್ದರಿಂದ ಅದನ್ನು ಇನಿಷಿಯೇಟ್ ಮಾಡಲಿಕ್ಕೆ ಎಕ್ವಿಪ್ಮೆಂಟ್ಸ್ ಬರ್ತದೆ, ಪ್ರೊವಿಷನ್ ಉಂಟು, ಪರ್ಸನಲ್ ಇದು ಮಾಡಿದ್ದಾರೆ, ಯಾರ್ಯಾರು ಏನು ಕೆಲಸ ಮಾಡಬೇಕು ಅದೆಲ್ಲ ಗೈಡ್ಲೈನ್ಸ್ ಉಂಟು. ಇದು ಕೇಂದ್ರ ಸರ್ಕಾರದಿಂದ ಸಹ ಬಂದಂಥ ಗೈಡ್ಲೈನ್ಸ್ಗಳುಂಟು. ಅದರ ಪ್ರಕಾರ ನಡೆದುಕೊಂಡು ಹೋದರೆ ಯಾವ ತೊಂದರೆ ಸಹ ಆಗೋದಿಲ್ಲ. ಇದನ್ನು ನಾವು ಮುಂದಾಲೋಚನೆ ಮಾಡಿಕೊಂಡೇ ಇದಕ್ಕೆ ಕೈ ಹಾಕಿದ್ವಿ, ಇದನ್ನು ನಡೆಸಬಹುದಾ ಇಲ್ವಾ ಅಂಥೇಳಿ. ಅದು ಒಂದು. ಎರಡನೇದು, ಈಗ ತಾಯಂದಿರಿಗೆ ನಾವು ಪ್ರಪ್ರಥಮವಾಗಿ ಅಲ್ಲಿ ಜನಿಸಿದ ಮಕ್ಕಳಿಗೆ ಅಲ್ಲಿ ಅವರ ಆ ಮಗುವಿನ ತಾಯಂದಿರೇ ಹಾಲು ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ತೇವೆ. ಅದಕ್ಕೆ ಹೆಚ್ಚು ತೊಂದರೆಗಳಾಗೋದಿಲ್ಲ. ಯಾಕಂದರೆ ಒಂದು ತಿಂಗಳಲ್ಲಿ 700 ಡೆಲಿವರೀಸ್ ಆಗುವಾಗ ಒಂದು 500 ಗ್ರಾಮ್ ಅಥವಾ 1 kg ತೂಕದ ಮಗು ಕಡಿಮೆ ಅಂದರೆ 15 ದಿವಸ ಇಲ್ಲ 20 ದಿವಸ NICUಯಲ್ಲಿ ಇರ್ತದೆ. ಕೆಲವು ಮಕ್ಕಳು 1 ತಿಂಗಳಿರ್ಬೋದು, ಕೆಲವು ಮಕ್ಕಳು 2 ತಿಂಗಳಿರ್ಬೋದು. ಈ 34 ವಾರಗಳಿಗಿಂತ ಮುಂಚೆ ಜನಿಸಿದ ಮಕ್ಕಳಿಗೆ ತಾಯಿಯ ಹಾಲುಣಿಸಲು ಆಗೋದಿಲ್ಲ, ಅವರಿಗೆ ಆ ಶಕ್ತಿ ಇರುವುದಿಲ್ಲ. ಓಕೆ. ಸೊ ಅದರಿಂದ ಅವರ ತೂಕ ಸಾಧಾರಣ 1.5 kg ಬರಬೇಕು, ಅಥವಾ 34 ವಾರ ಆಗಬೇಕು ಹುಟ್ಟಿದ ನಂತರದ ಇದರಲ್ಲಿ. ಸೊ ಅಲ್ಲಿ ಬರುವವರೆಗೂ ಅವರಿಗೆ ಆ ತಾಯಿಯ ಹಾಲನ್ನು ನಾವು ಟ್ಯೂಬಲ್ಲಿ ಹಾಕಿ ಕೊಡ್ತೇವೆ. ಒಂದು ರೈಲ್ಸ್ ಟ್ಯೂಬ್ ಅಂತೇಳಿ ಹೊಟ್ಟೆಗೆ ಒಂದು ಟ್ಯೂಬ್ ಹಾಕಿ ಟ್ಯೂಬಿನ ಮುಖಾಂತರ ಹಾಲನ್ನು ಕೊಡ್ತಾ ಹೋಗ್ತೇವೆ, ಅಥವಾ ಪಲಾಡದಿಂದ ಬೇರೆ ವಿಧಗಳಲ್ಲಿ ಹಾಲನ್ನು ಕೊಡ್ತಾ ಹೋಗ್ತೇವೆ. ಸೊ ಆದ್ದರಿಂದ ಈ ತಾಯಂದಿರ ಹಾಲನ್ನೇ ಶೇಖರಿಸಿ ಅದನ್ನು ಅವರ ಮಕ್ಕಳಿಗೆ ಕೊಡಲಿಕ್ಕೆ ಒಂದು ಮೊದಲ ಹಂತದ ಕೆಲಸಗಳು. ಅದು ನಡೆದಾಗ ಅದು ಸೈಮಲ್ಟೇನಿಯಸ್ಲಿ ಈ ಡೋನರ್ ಮಿಲ್ಕ್ ಅಂತೇಳಿ ಹೇಳ್ತೇವೆ. ಕೆಲವು ತಾಯಂದಿರಿಗೆ
ಮಕ್ಕಳಿಗೆ ಕೊಟ್ಟು ಇನ್ನೂ ಸಹ ಹೆಚ್ಚು ಹಾಲಿರ್ತದೆ. ಓಕೆ. ಆ ಹಾಲನ್ನು ಅವರು ಡೊನೇಟ್ ಮಾಡಿದಲ್ಲಿ ಅದನ್ನು ಶೇಖರಿಸಿ ಅವ್ರ ಮನೆಗಳಲ್ಲೇ ಶೇಖರಿಸ್ಬೋದು. ಅದಕ್ಕೆ ಶೇಖರಿಸಲಿಕ್ಕೆ ಬ್ಯಾಗ್ ಬೇರೆ ಬೇರೆ ಇದು ವ್ಯವಸ್ಥೆಗಳುಂಟು. ಆ ಪ್ರಕಾರ ಅದನ್ನು ಫಾಲೋ ಮಾಡಿ ಅವ್ರು ಮಾಡಿಟ್ರೆ ಪ್ರತಿ ದಿವಸನೂ 2 ದಿವಸಕ್ಕೊಂದು ಸಲ ಆ ಮನೆಯಿಂದ ಇದು ಹಾಲನ್ನು ಶೇಖರಿಸಿ ತಂದು ಇಲ್ಲಿ ಪ್ಯಾಶ್ಚರೈಸ್ ಮಾಡಿ ಅದನ್ನು ಪ್ಯಾಶ್ಚರೈಸ್ ಮಾಡಲೇಬೇಕು. ಯಾಕಂದರೆ ಡೋನರ್ ಮಿಲ್ಕ್ ಅಂತ ಹೇಳಿದರೆ ಅದು ಪ್ಯಾಶ್ಚರೈಸ್ ಆಗಬೇಕು. ಓಕೆ. ಸೇಮ್ ಮದರ್ ಟು ಬೇಬಿ ಪ್ಯಾಶ್ಚರೈಸ್ ಮಾಡಬೇಕಾಗಿಲ್ಲ. ನಾವು ಅದನ್ನು ಲೇಬಲ್ ಮಾಡಿಟ್ಟು ಡೀಪ್ ಫ್ರೀಸರಲ್ಲಿ ಇಡ್ತೇವೆ. ಇದಕ್ಕೆ ನಾವು ಎಕ್ಸ್ಪ್ರೆಸ್ಡ್ ಮಿಲ್ಕ್ ಅಂತೇಳಿ ಹೇಳ್ತೇವೆ ತಾಯಿ ಹಾಲನ್ನು. ಈ ಎಕ್ಸ್ಪ್ರೆಸ್ ಮಿಲ್ಕನ್ನು ನಾವು ಶೀತಲೀಕರಣ ವ್ಯವಸ್ಥೆಯಲ್ಲಿ ಇಟ್ಟರೆ 6 ತಿಂಗಳ ಕಾಲ ಅದನ್ನು ಉಪಯೋಗಿಸ್ಬೋದು. ಓಕೆ 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 6 ತಿಂಗಳ ಕಾಲ. 6 ತಿಂಗಳ ಕಾಲ. ಸೊ 6 ತಿಂಗಳಲ್ಲಿ ಹಲವು ತಾಯಂದಿರಿಂದ ಇದನ್ನು ಹಾಲನ್ನು ಶೇಖರಿಸಿದಲ್ಲಿ ಅದನ್ನು ಯಾವಾಗಲೂ ಉಪಯೋಗಿಸ್ಬೋದು ಮಕ್ಕಳಿಗೆ. ಇದರಲ್ಲಿ ಇನ್ನೊಂದು ನನಗೆ ಬಹಳ ಇಷ್ಟವಾದ ವಿಷಯ ಅಂತ ಹೇಳಿದರೆ ತಾಯಿ ಹಾಲಲ್ಲಿ ಎಲ್ಲ ವಿಷಯಗಳಲ್ಲಿ ಹೇಳ್ತಾರೆ, ಬಟ್ ತಾಯಿಯ ಮೊಲೆಯಿಂದ ಮಗುವಿನ ಯಾವುದು ಇಂಟೆಸ್ಟೈನಿಗೆ ಹೋಗಿ ಮಗುವಿನ ಇಂಟೆಸ್ಟೈನಿಂದ ಮಗುವಿಗೆ ಒಂದು ರೋಗ ನಿರೋಧಕ ಶಕ್ತಿ ಉತ್ಪತ್ತಿ ಮಾಡುವ ಹ್ಯೂಮರಲ್ ಸಿಸ್ಟಮ್ ಅಂತೇಳಿ ಹೇಳ್ತೇವೆ. ಅಲ್ಲಿವರೆಗೂ ಆ ತಾಯಿಯ ಮೊಲೆ ಹಾಲಿಂದ ಒಂದು ಸಿಗ್ನಲ್ಸ್ ಹೋಗ್ತದೆ. ಆ ಸಿಗ್ನಲ್ಸ್ ಹೋದಾಗ ಮಗುವಿನಲ್ಲಿ ಇದು ರೋಗ ನಿರೋಧಕ ಶಕ್ತಿ ಉತ್ಪತ್ತಿ ಆಗ್ತದೆ. ಸೊ ಅಂದರೆ ಆ ಮಗುವನ್ನು ಅಷ್ಟು ಬಲಿಷ್ಠವಾಗಿ ಮಾಡ್ತದೆ ತಾಯಿ ಹಾಲು. ಸೊ ಇದನ್ನು ಉಪಯೋಗಿಸಿ ನಾವು ಹೆಚ್ಚು ಮಕ್ಕಳನ್ನು ಬದುಕಿಸಬೇಕು. ಸೊ ಬದುಕಿಸಿದ ಮಕ್ಕಳ ಜೀವನ ಬಹಳ ಒಳ್ಳೆಯದಾಗಿ ನಡಿಬೇಕು. ಇಟ್ಸ್ ವಾಟ್ ವಿ ಕಾಲ್ ಆಸ್ ಇಂಟ್ಯಾಕ್ಟ್ ಸರ್ವೈವಲ್ ಅಂತೇಳಿ. ಖಾಲಿ ಬದುಕಿದ್ರೆ ಸಾಲುದಿಲ್ಲ, ಕ್ವಾಲಿಟಿ ಆಫ್ ಲೈಫ್ ಬದುಕಿದ ನಂತರ ಒಳ್ಳೇದು ಬರಬೇಕು. ಸೊ ದಿಸ್ ಈಸ್ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಹೋಗ್ತೇವೆ. ಅಡಚಣೆಗಳಿದ್ದೇ ಇರ್ತದೆ, ಯಾವ ಕಾರ್ಯಕ್ರಮದಲ್ಲಿ ಸಹ ಇದ್ದೇ ಇರ್ತದೆ. ಬಟ್ ದ ಕ್ವಶನ್ ಈಸ್ ವೆನ್ ದರ್ ಇಸ್ ಎ ಪ್ರಾಬ್ಲಮ್ ದೇರ್ ಇಸ್ ಆಲ್ವೇಸ್ ಎ ಆನ್ಸರ್. So what is the answer? You find the answer. Okay, right. Yes sir. ಅದೇ ರೀತಿ ಡಾಕ್ಟರ್ ದುರ್ಗಾಪ್ರಸಾದ್ ಅವರು ಇಲ್ಲಿ ಈ ವಿಚಾರದ ಬಗ್ಗೆ ಮಾತನಾಡಿದ್ರೆ ಲೇಡಿ ಗೋಶನ್ ಆಸ್ಪತ್ರೆ ಯಾವ ರೀತಿ ಸಿದ್ಧಗೊಂಡಿದೆ ಸರ್ ಈ ಒಂದು ಹೊಸ ಯೋಜನೆಗೆ? ಜೊತೆಗೆ ಲೇಡಿ ಗೋಶನ್ ಆಸ್ಪತ್ರೆ ಅಂತ ಬಂದಾಗ ಅಲ್ಲಿ ತಿಂಗಳಿಗೆ ಒಂದು 500, 600, 700 ಡೆಲಿವರಿಗಳು ಆಗುತ್ತೆ. ಅಲ್ಲಿ ಈ ಒಂದು ವ್ಯವಸ್ಥೆ ಎಷ್ಟು ಸೂಕ್ತ ಅಂಡ್ ಎಷ್ಟು ಬೇಕೇ ಬೇಕು ಅನ್ನುವಂಥದ್ದು ತಮ್ಮ ಗಮನಕ್ಕೆ ಬರುತ್ತೆ? ಭಾಳ ಅತ್ಯುತ್ತಮವಾದಂಥ ಸಂದೇಶವನ್ನು ನೀಡ್ಬೋದಾದಂಥ ಪ್ರಶ್ನೆಯನ್ನು ಕೇಳಿದರೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡೋದು ಏನಂತ ಹೇಳಿದರೆ, ಯಾವುದೇ ಒಂದು ಕಾರ್ಯಕ್ರಮಗಳು ನಮ್ಮ ಹಿರಿಯರು ಹೇಳಿದರು, ಈಗ ಯಾವುದೇ ಒಂದು ಕಾರ್ಯಕ್ರಮಗಳು ಸಮರ್ಥವಾಗಿ ಜನ ಮನಸ್ಸನ್ನು ಮುಟ್ಟಬೇಕು, ಜನರ ಆರೋಗ್ಯವನ್ನು ಕಾಪಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಹಾಕಿಕೊಂಡಂಥ ಈ ಆರೋಗ್ಯ ಯೋಜನೆಗಳು ಅದು ಬಲಿಷ್ಠವಾಗಿ ಮುಂದುವರಿಯುವಂತಹ ಒಂದು ನಿಟ್ಟಿನಲ್ಲಿ ಆ ಕಾರ್ಯಕ್ರಮಗಳಿರಬೇಕು. ಆರಂಭ ಶೂರತನ ಅಂತ ಆಗಬಾರ್ದು. ಆ ಕಾರಣದಿಂದಾಗಿ ಭಾಳ ಪ್ರೊಫೌಂಡ್ ಆದಂಥ ಒಂದು ಆ್ಯಕ್ಷನ್ ಪ್ಲ್ಯಾನ್ ಈಸ್ ಎ ಮಸ್ಟ್. ಯಾವುದೇ ಯೋಜನೆಗಳು ಬರಲಿ ಜನಪರವಾದಂಥ ಯೋಜನೆಗಳು ಅಂತೇಳಿ ಆದ ಮೇಲೆ ಅದು ನಿರಂತರವಾಗಿ ನಾವು ಸೂರ್ಯಚಂದ್ರ ಇರುವವರೆಗೆ ಅನ್ನೋ ಒಂದು ಮಾತನ್ನು ಹೇಳ್ತೇವೆ. ಅಂದರೆ ಯಾವತ್ತೂ ಅದು ಅಂತ್ಯವನ್ನು ಕಾಣಬಾರ್ದು, ದುರಂತವನ್ನು ಕಾಣಬಾರ್ದು ಅನ್ನೋದು. ಅದಕ್ಕಾಗಿ ಯಾವುದೇ ಒಂದು ಬೀಜವನ್ನು ಹಾಕಿದ ಮೇಲೆ ಅದು ಹೆಮ್ಮರವಾಗಿ ಬೆಳಿಬೇಕು ಅಂತ ಹೇಳಿದರೆ, ಅಷ್ಟು ಮಂದಿಗೆ ಆಶ್ರಯವನ್ನು ಕೊಡಬೇಕು ಅಂತೇಳಿ ಆದರೆ ಒಳ್ಳೆಯ ಒಂದು ಆ್ಯಕ್ಷನ್ ಪ್ಲ್ಯಾನ್. ಸೊ ಯಾವಾಗ ಈ ವಿಚಾರವನ್ನು ನಮ್ಮ ಲೇಡಿ ಗೋಶನ್ ಆಸ್ಪತ್ರೆಯ ಒಬ್ಬ ವೈದ್ಯಕೀಯ ಅಧೀಕ್ಷಕನ ಗಮನಕ್ಕೆ ತಂದರು, ಆವಾಗ ಒಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ನನ್ನದು ಒಂದಷ್ಟು ಜವಾಬ್ದಾರಿಗಳಿರುತ್ತೆ. ಅದು ಏಕಾಏಕಿ ನಾನು ನನ್ನ ಒಪ್ಪಿಗೆಯನ್ನು ಕೊಡುವಂಥದ್ದಲ್ಲ. ಸರ್ಕಾರದ ಒಂದು ಮಾರ್ಗದರ್ಶನ ಕೂಡ ಸರ್ಕಾರದ ಕಡೆಯಿಂದ ನಮಗೆ ಏನು ಸವಲತ್ತುಗಳು ಸಿಗ್ಬೋದು ಇದಕ್ಕೆ ಪೂರಕವಾಗಿ ಅದನ್ನು ಅಪೇಕ್ಷಣೀಯವಾಗಿ ನಾನು ಒಂದು ಕ್ರಿಯಾ ಯೋಜನೆ ಮೂಲಕ ಅಥವಾ ಒಂದು ಪ್ರಸ್ತಾವನೆ ಮೂಲಕ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿರುವಂಥದ್ದು ಅಷ್ಟೇ ನನ್ನ ಜವಾಬ್ದಾರಿಯಾಗಿತ್ತು. ಹಾಗಿರುವಾಗ ಈ ಪ್ರಶ್ನೆ ಬಂದಾಗ ನಾನು ಒಂದು ಈ ವಿಚಾರವನ್ನು ಪ್ರಾರಂಭಿಕ ಹಂತದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ನಾನು ಸ್ಮರಿಸಿಕೊಳ್ಳೇಬೇಕು. ಅವರ ಗಮನಕ್ಕೆ ನಾನು ಇದನ್ನು ವಿಚಾರವನ್ನು ದಾಖಲೆಗಳ ಮೂಲಕ ಅವರ ಪ್ರಸ್ತುತಪಡಿಸಿದೆ. ಭಾಳ ಸಂತೋಷದಿಂದ ಒಪ್ಪಿಕೊಂಡ್ರು. ಅಲ್ಲದೆ ಬೇಕಾದಂಥ ಜಿಲ್ಲಾಡಳಿತ ಅಥವಾ ಸರ್ಕಾರದ ವತಿಯಿಂದ ಯಾವುದೇ ರೀತಿಯ ಸಹಕಾರಗಳು ಬೇಕಿದ್ದರೂ ಕೂಡ ಅದನ್ನು ಅವರ ಒಂದು ಮಾರ್ಗದರ್ಶನದ ಮೂಲಕ ಅಥವಾ ಅವರ ಒಂದು ಆಡಳಿತಾತ್ಮಕವಾದ ದೃಷ್ಟಿಯ ಮೂಲಕ ಮಾಡಿಕೊಡ್ತೇನೆ ಅನ್ನುವಂಥ ಭರವಸೆಯನ್ನು ಕೂಡ ಕೊಟ್ಟರು.
ಆ ಪ್ರಕಾರ ನನಗೆ ಒಂದು ಕ್ರಿಯಾ ಯೋಜನೆಯನ್ನು ಒಂದು ಸಿದ್ಧಪಡಿಸಲಿಕ್ಕೆ ಹೇಳಿದರು. ಸಮರ್ಥವಾದಂಥ ಒಂದು 30 ಪುಟಗಳ ಒಂದು ಕ್ರಿಯಾ ಯೋಜನೆಯನ್ನು ನಾನು ಸಿದ್ಧಪಡಿಸಿದೆ. ಅದನ್ನು ಅವರ ಗಮನಕ್ಕೂ ತಂದೆ. ಅದರಲ್ಲಿ ಯಾವ ರೀತಿ ಇದು ಯಾವುದರ ಬಗ್ಗೆ ಅದರ ಅವಶ್ಯಕತೆ ಏನು, ನೀವು ಕೇಳಿದ್ರಿ ಪ್ರಶ್ನೆ, ಆ ವಿಚಾರವನ್ನು ನಾವು ಇದುವರೆಗೆ ಭಾಳ ವಿಸ್ತೃತವಾಗಿ ಮಾತಾಡಿದ್ದೀವಿ, ಯಾಕೆ ಬೇಕು ಅಂತ. ಹಾಗಿರುವಾಗ ಆ ವಿಚಾರಗಳನ್ನು ಸೇರಿಸಿಕೊಂಡು ಮುಂದಿನ ಹಂತದಲ್ಲಿ ಒಂದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅನ್ನುವಂಥ ರೀತಿಯಲ್ಲಿ ಆ ರೀತಿಯಲ್ಲಿ ಒಂದು ರೋಟರಿ ಅನ್ನುವಂಥ ಒಂದು ಸಮಾಜ ಸೇವೆ ಸಂಸ್ಥೆ ಮುಂದೆ ಬಂದಿರುವಂಥದ್ದು. ಇದು ನಾವು ಆ ಆಸ್ಪತ್ರೆಯಿಂದ ಜನರಿಗೆ ಸಿಗಬೇಕಾದಂಥ ಸವಲತ್ತುಗಳನ್ನು ಸರ್ಕಾರದ ಒಂದು ಯೋಜನೆಗಳು, ಸರ್ಕಾರದ ಅನುದಾನದ ಜೊತೆಯಲ್ಲಿ ಸಮುದಾಯದ ಸಹಭಾಗಿತ್ವ ಇದ್ದಾಗ, ಸಂಘ ಸಂಸ್ಥೆಗಳ ಸಹಭಾಗಿತ್ವ ಇದ್ದಾಗ ಯಾವ ರೀತಿಯಲ್ಲಿ ಅದನ್ನು ಅತ್ಯುತ್ಕೃಷ್ಟವಾದಂಥ ಯೋಜನೆಗೆ ಪರಿಣಾಮಕಾರಿಯಾಗಿ ಮೂಡಿಸ್ಬೋದು ಅನ್ನೋದಕ್ಕೆ ಇದೊಂದು ಜ್ವಲಂತ ನಿದರ್ಶನ, ಇದು ಹ್ಯೂಮನ್ ಮಿಲ್ಕ್ ಬ್ಯಾಂಕ್. ಹಾಗಿರುವಾಗ ಇಂಥ ಒಂದು ಯೋಜನೆಯಲ್ಲಿ ಈ ಹಣ ಸಹಾಯ ಅನ್ನುವಂಥದ್ದು ಆ ಎಕ್ವಿಪ್ಮೆಂಟ್ಗೆ ಬೇಕೇ. ಆಗಿರುವಾಗ ಸುಮಾರು 40-45 ಲಕ್ಷಗಳಷ್ಟು ಒಂದು ಹ್ಯೂಜ್ ಅಮೌಂಟನ್ನು ಒಂದು ಸಂಸ್ಥೆ, ಸರ್ಕಾರಿ ಸಂಸ್ಥೆಯ ಜೊತೆಯಲ್ಲಿ ಸಹಯೋಗದೊಂದಿಗೆ ಮಾಡ್ತಾ ಇದೆ ಅಂತ ಹೇಳಿದರೆ ಅದಕ್ಕಿಂತ ದೊಡ್ಡ ಪುಣ್ಯ ಈ ಸರ್ಕಾರಿ ಸಂಸ್ಥೆಗೆ ಏನು ಬೇಕು, ಈ ಜನರಿಗೆ ಏನು ಬೇಕು. ಆ ದೃಷ್ಟಿಯಲ್ಲಿ ಒಬ್ಬ ಆಡಳಿತಾತ್ಮಕವಾಗಿ ನಾನು ಆಡಳಿತಗಾರನಾಗಿ ಆ ಸಂಸ್ಥೆದು ಈ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಅಲ್ಲಿಗೆ ಎಳ್ಕೊಂಡು ಬರಬೇಕು, ಅದನ್ನು ಅಲ್ಲಿ ಬೇರೂರಿಸಬೇಕು ಅನ್ನುವಂಥ ದೃಢ ನಿರ್ಧಾರವನ್ನು ನಾನು ಮತ್ತು ನನ್ನ ತಂಡ ಮಾಡಿರುವಂಥ. ಆಗಿರುವಾಗ ಇನ್ನು ಮುಂದೆ ಯಾವ ರೀತಿಯಲ್ಲಿ ಇರಬೇಕು, ಮುಂದುವರಿಬೇಕು ಅನ್ನುವಂಥದ್ದು ನಮ್ಮ ಮಧ್ಯೆ ಒಂದು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಅದು ಕೂಡ ಈಗಾಗಲೇ ನಮ್ಮ ರೋಟರಿ ಅಧ್ಯಕ್ಷರ ಜೊತೆಯಲ್ಲಿ ಚರ್ಚೆ ಮಾಡಿ ನಾವು ಇಬ್ಬರು ಸಮರ್ಥವಾಗಿ ಅದನ್ನು ಮಾತಾಡಿಕೊಂಡು ಅದನ್ನು ಕೂಡ ಈ ಕ್ರಿಯಾ ಯೋಜನೆಯಲ್ಲಿ ಸೇರಿಸಿಕೊಂಡಿದ್ದೇವೆ. ಯಾವ ರೀತಿಯಲ್ಲಿ ಇರಬೇಕು, ಯಾವ ರೀತಿಯಲ್ಲಿ ಮುಂದುವರಿಬೇಕು ಅನ್ನೋದು. ಮುಂದಿನ ಹಂತಗಳಲ್ಲಿ ಇದನ್ನು ನಿಭಾಯಿಸಿಕೊಂಡು ಹೋಗುವಂತಹ ಜವಾಬ್ದಾರಿ ನಮ್ಮ ಸಿಬ್ಬಂದಿಗಳಿದ್ದಿದೆ, ನಮ್ಮದಿದೆ. ಆಗಿರುವಾಗ ಅದಕ್ಕೆ ಬೇಕಾದಂತಹ ಸಿಬ್ಬಂದಿಗಳನ್ನು ಈಗಾಗಲೇ ಹೇಳಿದರು ತರಬೇತಿ ಕೊಡಿಸ್ತದೆ ಅಂತ. ಆದರೆ ಅವರನ್ನು ಆಯ್ದುಕೊಳ್ಳುವಂತಹ ಒಂದು ಪ್ರಕ್ರಿಯೆಯನ್ನು ನಾನು ಮಾಡಬೇಕು. ಈಗ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳಿಸಿದ್ದೇನೆ ಸಹಜ, ಆದರೆ ಇಮ್ಮಿಡಿಯೇಟ್ಲಿ ಇಟ್ ಹ್ಯಾಸ್ ಟು ಬಿ ಇಂಪ್ಲಿಮೆಂಟೆಡ್. ಆಗಿರುವಾಗ ನಮ್ಮ ಇರುವಂಥ ಸಿಬ್ಬಂದಿಗಳು, ಅದಕ್ಕಾಗಿ ನಮ್ಮ ಸಮರ್ಥವಾದಂಥ ಯಾರು ಮಕ್ಕಳ ತಜ್ಞರಿದ್ದಾರೆ ಅವರಲ್ಲಿ ಒಬ್ಬರನ್ನು ಹಿರಿಯರನ್ನು ಅದಕ್ಕೆ ನೋಡಲ್ ಅಧಿಕಾರಿಯನ್ನಾಗಿ ನೇಮಕ ಮಾಡಿದ್ದೀನಿ ಈಗಾಗಲೇ. ಆಮೇಲೆ ಪ್ರಸೂತಿ ತಜ್ಞರಿದ್ದಾರೆ, ಅವರ ಅವಶ್ಯಕತೆ ಕೂಡ ಇಲ್ಲಿ ಅಗತ್ಯ ಇದೆ. ಹಾಗೆ ತಜ್ಞ ವೈದ್ಯರುಗಳ ತಂಡವನ್ನು ಕೂಡ ಇದಕ್ಕೆ ತೊಡಗಿಸಿಕೊಂಡಿದ್ದೀನಿ. ಹಾಗೆ ಶುಶ್ರೂಷಕ ವೃಂದದ ಒಂದು ಅವಶ್ಯಕತೆ ತುಂಬ ಅಗತ್ಯ ಇದೆ, ಅವರನ್ನು ಕೂಡ ಈಗ ಅವರಿಗೆ ಇದೊಂದು ಎಕ್ಸ್ಟ್ರಾ ಕೆಲಸ ಅಂತ ಆಗಬಾರ್ದು, ಆದರೆ ಇದರಲ್ಲಿ ಒಂದು ಸೇರಿಕೊಂಡು ಈಗ ನಾವು ಪ್ರಾರಂಭ ಮಾಡಬೇಕು. ಅದರಲ್ಲಿ ಅವರು ತೊಡಗಿಸಿಕೊಂಡಂತಹ ಒಂದು ಶುಶ್ರೂಷಕ ಸಿಬ್ಬಂದಿಗಳಿದ್ದಾರೆ. ಹಾಗೆಯೇ ಒಂದು ಮೈಕ್ರೋಬಯಾಲಜಿಸ್ಟ್ ಅಥವಾ ಒಂದು ಲ್ಯಾಬ್ ಟೆಕ್ನಿಷಿಯನ್ಸ್ ಅವಶ್ಯಕತೆ ಇದೆ. ಆ ಪರೀಕ್ಷೆ ಮಾಡೋದಕ್ಕೆ ಏನಾದರೂ ತೊಂದರೆಗಳಿದೆಯಾ, ಅದರಲ್ಲಿ ಪರಿಪೂರ್ಣವಾಗಿ ಆರೋಗ್ಯಪೂರ್ಣವಾದಂಥ ಹಾಲು ಅನ್ನುವಂಥದ್ದು ಚೆಕ್ ಮಾಡೋದಕ್ಕೆ ಅವರ ಅವಶ್ಯಕತೆ ಕೂಡ ಇದೆ. ನಮ್ಮದೇ ಸಿಬ್ಬಂದಿಗಳನ್ನು ಈಗ ತಾತ್ಕಾಲಿಕವಾಗಿ ನಾವು ಅವರಿಗೆ ಆ ಕೆಲಸದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೀವಿ. ಹಾಗೆಯೇ ಅದರ ಬಗ್ಗೆ ತರಬೇತಿಯನ್ನು ಕೊಡಲಿಕ್ಕೆ ನಮ್ಮ ರೋಟರಿ ಸಂಸ್ಥೆ ಈಗಾಗಲೇ ನಿರ್ಧಾರ ಮಾಡಿದೆ. ಅದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ರು ಕೂಡ. ಏನಂತ ಹೇಳಿದ್ರೆ ಅಲ್ಲಿ ಡಾಕ್ಟರ್ ಶ್ರೀನಾಥ್ ಅವರು ಇಲ್ಲಿ ಬರ್ತಾರೆ ಅನ್ನೋಂಥ, ಅಂದರೆ ತರಬೇತಿದಾರರು ಬರ್ತಾರೆ. ಆದರೆ ಇನ್ ಬಿಟ್ವೀನ್ ಸರ್ ಹೇಳಿದಾಗ NHM ವತಿಯಿಂದ ಅಥವಾ ನ್ಯಾಷನಲ್ ಹೆಲ್ತ್ ಮಿಷನ್ ವತಿಯಿಂದ ನೀವು ಬಜೆಟ್ ಒಂದು ಅಧಿವೇಶನದಲ್ಲಿ ನೀವು ನೆನಪು ಮಾಡಿಕೊಂಡ್ರೆ ಸರ್ಕಾರ ಹ್ಯೂಮನ್ ಮಿಲ್ಕ್ ಬ್ಯಾಂಕಿಗೆ ಒಂದಷ್ಟು ಅನುದಾನವನ್ನು ಈಗಾಗಲೇ ಮೀಸಲಿರಿಸುವಂಥದ್ದನ್ನು ನೀವು ಕೇಳಿರ್ಬೋದು. ಆಗಿರುವಾಗ ಇದು ನಮಗೆ ಏನಾಗಿದೆ ಅಂದರೆ ಆ ಹ್ಯೂಮನ್ ಮಿಲ್ಕ್ ಬ್ಯಾಂಕಿನ ಒಂದು ಫೈನಾನ್ಷಿಯಲ್ ಅಥವಾ ಎಕ್ವಿಪ್ಮೆಂಟ್ಸಿಗೆ ಆಲ್ರೆಡಿ ರೋಟರಿ ಸಂಸ್ಥೆ ಮುಂದೆ ಬಂದು ಇಲ್ಲಿ ಇನ್ಸ್ಟಾಲ್ ಮಾಡಲಿಕ್ಕೆ ಒಂದು ಸರ್ವ ಸಹಕಾರವನ್ನು ಕೊಟ್ಟದ್ರಿಂದ ನಮ್ಮ ಮುಂದಿನ ಯೋಜನೆ ಏನಂತಂದರೆ ಹ್ಯೂಮನ್ ರಿಸೋರ್ಸ್ ಸಂಪನ್ಮೂಲವನ್ನು ಸರ್ಕಾರದ ವತಿಯಿಂದ ಪಡ್ಕೊಳ್ಳುವಂಥದ್ದು, ಅದನ್ನು ಶಾಶ್ವತವಾಗಿ ಇಲ್ಲಿ ಮುಂದುವರಿಸುವಂಥ ಒಂದು ಪ್ರಯತ್ನ. ಈಗಾಗಲೇ ಅದು ಪ್ರಸ್ತಾವನೆಯನ್ನು ಜಿಲ್ಲಾ RCH ಅಧಿಕಾರಿಯವರ ಮೂಲಕ ಜಿಲ್ಲಾಧಿಕಾರಿಯವರ ಸಹಮತಿಯೊಂದಿಗೆ ಅವರ ಶಿಫಾರಸಿನೊಂದಿಗೆ ನಾವು ಅದನ್ನು ಕಳಿಸಿಕೊಟ್ಟಿದ್ದೇವೆ ಸರ್ಕಾರಕ್ಕೆ. ಅದು ಬರುವಲ್ಲಿವರೆಗೆ ಇನ್ನು ಮುಂದಿನ ಹಂತಗಳಲ್ಲಿ ಇನ್ನೂ ಬಲಿಷ್ಠ ಆಗುತ್ತೆ ಅನ್ನುವಂಥದ್ದನ್ನು ನಾನು ನಿಮಗೆ ಒಂದು ಸೂಚ್ಯವಾಗಿ ಹೇಳುವಂಥದ್ದು. ಆಗಿರುವಾಗ ಇಷ್ಟೆಲ್ಲ ಆ್ಯಕ್ಷನ್ ಪ್ಲ್ಯಾನ್ ಮಾಡಿಕೊಂಡಾಗ ನಮಗೂ ಒಂದು ಭರವಸೆ ಇದೆ. ಅಲ್ಲಿ ನಾನು ಬಹಳ ಗ್ರಾಮೀಣ ಪ್ರದೇಶದ ಒಂದು ಆಸ್ಪತ್ರೆಯಲ್ಲಿ ನಾನು ಒಬ್ಬ ಪ್ರಸೂತಿ ತಜ್ಞ, ಬಹಳಷ್ಟು ಡೆಲಿವರಿಗಳನ್ನು ಆ ಪ್ರದೇಶದಲ್ಲಿ ಮಾಡಿಕೊಂಡು ಇಲ್ಲಿಗೆ ಬಂದವನು ನಾನು. ಆಗಿರುವ ನನಗೆ ಗೊತ್ತು, ಒಂದು ಹೆಣ್ಮಗಳು ಡೆಲಿವರಿ ಆದಂಥ ಸಂದರ್ಭದಲ್ಲಿ ಡೆಲಿವರಿ ಹಾಲು ಉತ್ಪತ್ತಿ ಎಲ್ಲ ಸಂದರ್ಭಗಳಲ್ಲಿ ಆಗ್ತದೆ ಅನ್ನುವಂಥದ್ದಲ್ಲ. ಅಂತಹ ತಾಯಿಯ
ಎದೆ ಹಾಲು ಇಲ್ಲದಂತ ಇರುವಂಥ ಸಂದರ್ಭವನ್ನು ನೆನೆಸಿಕೊಂಡಾಗ ನನಗೆ ಇವತ್ತು ಬಹಳ ದುಃಖ ಆಗ್ತಾ ಇದೆ. ಓಕೆ ಆಗಿರುವಾಗ ಆ ಮಗು ಸಫರ್ ಆದಾಗ ಒಂದು ಆರ್ಟಿಫಿಷಿಯಲ್ ಫೀಡನ್ನು ಕೊಡ್ತಾ ತಾಯಿಯ ಇದು ದನದ ಆಕಳ ಹಾಲನ್ನು ಕೊಡುತ್ತಾ ಇರುವಂಥ ಸಂದರ್ಭದಲ್ಲಿ ಆ ಮಗು ಪೀಚಲಾಗಿ ಬೆಳೆದಿರುವಂಥದ್ದು, ತಾಯಿ ಮಗುವಿನ ಮಧ್ಯೆ ಇರುವಂಥ ಅನ್ಯೋನ್ಯತೆ ಬೆಳೆದೇ ಇರುವಂಥದ್ದು, ಅದರಿಂದ ಆಗುವಂಥ ದುಷ್ಪರಿಣಾಮಗಳು ಇದೆಲ್ಲ ನಮ್ಮ ತಲೆಗೆ ಬಂದಾಗ ಇಂಥ ಒಂದು ಯೋಜನೆ ಬಂದಿರುವಂಥದ್ರ ಅದರ ಭವಿಷ್ಯವನ್ನು ನೆನೆಸಿದಾಗ ಇದು ಯಾವತ್ತಿಗೂ ಕೂಡ ದುರಂತಮಯ ಹಂತವನ್ನು ಕಾಣಬಾರ್ದು ಅನ್ನುವಂಥ ಬಲಿಷ್ಠವಾದಂಥ ದೃಢವಾದಂಥ ನಂಬಿಕೆ ನಮ್ಮಲ್ಲಿದೆ. ಆಗಿರುವಾಗ ಇಂಥ ಒಂದು ಯೋಜನೆಯನ್ನು ಅವರು ಯಾವ ಆಶೋತ್ತರಗಳನ್ನು ಇಟ್ಟುಕೊಂಡು ಆ ರೋಟರಿ ಸಂಸ್ಥೆ ನಮಗೆ ಕೊಟ್ಟಿತ್ತು ಅದನ್ನು ಉಳಿಸಿ ಬೆಳೆಸುವಂಥ ದೊಡ್ಡ ಜವಾಬ್ದಾರಿ ನಮ್ಮದಿದೆ. ಅದನ್ನು ಖಂಡಿತವಾಗ್ಲೂ ಮಾಡೇ ಮಾಡ್ತೀವಿ. ಆ ಸಂದರ್ಭದಲ್ಲಿ ಮುಂದೆ ಏನು ಅನ್ನುವಂಥ ಒಂದು ಪ್ರಶ್ನೆ ಬಂದಾಗ, ಯಾರು ಡೋನರ್ಸ್ ಅನ್ನುವಂಥ ಪ್ರಶ್ನೆ ಬಂದಾಗ ಯಾಕೆ ಬೇಕು ಅನ್ನುವಂಥದ್ದು ನಾವು ಮಾತಾಡಿ ಮುಂದುವರಿಕೆ ಹೇಗೆ ಅಥವಾ ಯಾರು ಡೋನರ್ಸ್ ಬರ್ತಾರೆ. ಈಗ ಬ್ಲಡ್ ಬ್ಯಾಂಕಿಗೆ ಆದರೆ ಒಂದಷ್ಟು ಕ್ಯಾಂಪ್ಗಳನ್ನು ಮಾಡ್ತಾರೆ, ಅಲ್ಲಿ ಬರ್ತದೆ. ಇದನ್ನು ಆ ರೀತಿಯಲ್ಲಿ ಮಾಡೋದಕ್ಕೆ ಸಾಧ್ಯವ ಅನ್ನುವಂಥ ಪ್ರಶ್ನೆ ಉದ್ಭವ ಆದಾಗ ನಮ್ಮ ಮುಂದೆ ಕಾಣುವ ಅದಕ್ಕೂ ಒಂದು ಆಕ್ಷನ್ ಪ್ಲಾನ್ ಅನ್ನು ಈಗಲೇ ಸಿದ್ಧಪಡಿಸಿಕೊಂಡಿದ್ದೀವಿ. ಸಂಭಾವ್ಯತೆ ಏನು ಅಂತ ಹೇಳಿದ್ರೆ ಆ ಸ್ತ್ರೀ ಪರವಾಗಿ ಇರುವಂತಹ ಸಂಘಟನೆಗಳು ನಮ್ಮ ಮೂಲ ಒಂದು ಗುರಿ. ಅವರನ್ನು ಈ ತಾಯಿಯ ಎದೆ ಹಾಲಿನ ಬಗ್ಗೆ ಹೆಚ್ಚು ನಾವು ಅವರಿಗೆ ಹೇಳಬೇಕಂತಿಲ್ಲ, ಆದರೆ ಅದರಿಂದ ಸಿಗದೇ ಇರುವಂಥ ದುಷ್ಪರಿಣಾಮಗಳನ್ನು ಹೇಳಬೇಕಾಗುತ್ತೆ. ಹಾಗಿರುವಾಗ ಆ ಮಗು ಯಾವುದೋ ಒಂದು ಅನಾಥವಾಗಿ ಇರಬೇಕಾದಂಥ ಮಗು, ಈ ತಾಯಿಯನ್ನು ನಾವು ಬಹಳ ದೈವಿಕ ದೃಷ್ಟಿಯಿಂದ ನೋಡುತ್ತಿರುವ ಸಂದರ್ಭದಲ್ಲಿ ಆ ತಾಯಿಯಲ್ಲಿ ಮಾನವೀಯತೆಯ ಪ್ರಶ್ನೆಯನ್ನು ಮೂಡಿಸುವಂಥದ್ದು ಮೊದಲನೇ ಹೆಜ್ಜೆ ಇದೆ. ಹಾಗಿರುವಾಗ ಸ್ತ್ರೀ ಸಂಘಟನೆಗಳು, ಸ್ವಸಹಾಯ ಗುಂಪುಗಳು, ಆಮೇಲೆ ನವೋದಯ ಗುಂಪುಗಳು, ಸ್ತ್ರೀ ಪರವಾಗಿ ಇರುವಂತಹ ಸಂಘಟನೆಗಳು, ಮತ್ತು ಇಲಾಖೆಯ ಬಗ್ಗೆ ಹೇಳುವುದಾದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಅವರ ಅಲ್ಲಿರುವಂಥ ಅಂಗನವಾಡಿ ಕಾರ್ಯಕರ್ತರು, ಆರೋಗ್ಯ ಇಲಾಖೆಯಲ್ಲಿರುವಂಥ ಆಶಾ ಕಾರ್ಯಕರ್ತರು ಮತ್ತು ಕಿರಿಯ ಮಹಿಳಾ ಆರೋಗ್ಯ ಸಹಾಯಕರು, ಇವರೆಲ್ಲರಲ್ಲಿ ಕೂಡ ಈ ಪ್ರಜ್ಞೆಯನ್ನು ಮೂಡಿಸಬೇಕಾದಂಥ ಬಹುದೊಡ್ಡ ಒಂದು ಕಲ್ಪನೆಯ ಕನಸು ನಮ್ಮ ಮುಂದಿದೆ. ಅದನ್ನು ಸಾಕ್ಷಾತ್ಕಾರ ಮಾಡುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತೇವೆ, ಅನುಷ್ಠಾನ ಮಾಡಿಯೇ ಮಾಡ್ತೇವೆ ಅನ್ನುವಂಥ ತುಂಬ ಭರವಸೆಯನ್ನು ನಾನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಷ್ಟ. ಓಕೆ ಎಸ್ ಸರ್. ಅದೇ ರೀತಿ ಸರ್, ಒಂದು ಬಾಳಿಗರು ಒಂದು ವಿಚಾರವನ್ನು ಹೇಳಿದ್ರಿ ನನಗೆ. ತಾವು ಹೇಳಿದಾಗ ಈ 1500 ಗ್ರಾಮ್ಗಿಂತ ಕಡಿಮೆ ಇರುವಂಥ ಮಕ್ಕಳು 800 ಗ್ರಾಮ್ ಅಥವಾ 900 ಗ್ರಾಮ್ ಈ ವಿಚಾರವಾಗಿ ಬಂದಾಗ ವೆರಿ ಇಂಟ್ರೆಸ್ಟಿಂಗ್. ಯಾಕಂದರೆ ಕಳೆದ ವಾರ ನಾನು ಕೂಡ ಒಂದು ಚರ್ಚೆ ಕಾರ್ಯಕ್ರಮದಲ್ಲಿ ಮಾಡಿದಾಗ ಒಂದು ಪುಟ್ಟ ಮಗು 900 ಗ್ರಾಮ್ ಇರುವಂತಹ ಮಗು, ಆ ಮಗುವಿನ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿತ್ತು ಅನ್ನುವಂತಹ ವಿಚಾರ. ಹಾಗಾಗಿ ನಾವುಗಳು ಕೂಡ ಚರ್ಚೆ ಮಾಡಿದ್ವಿ, ತಂದೆಯ ಜೊತೆ ನಾವು ಮಾತಾಡಿದ್ವಿ, ಏನು ಈ ಸಮಸ್ಯೆ ಏನಾಗುತ್ತೆ ಅಂದರೆ ಇದು ಕೂಡ ತಾಯಿಯ ಎದೆ ಹಾಲು ಸಿಗದ ಕಾರಣ ಈ ರೀತಿ ಆಗಿರುವಂಥ ಸಮಸ್ಯೆ, ಪ್ರೀಮೆಚೂರ್ ಡೆಲಿವರಿ ಆಗಿರುವಂಥದ್ದು. ಅಂದರೆ ಏನು ಸಮಸ್ಯೆ, ಹಾಗೆ ಮಾಡಿದ್ರೆ ಆ ಮಗು ಯಾವ ರೀತಿ ಉಳಿತು ಅಂದರೆ ಇದರಿಂದ ಸೊಲ್ಯೂಷನ್ ಸಿಗುತ್ತಾ? ಡೆಫಿನೆಟ್ಲಿ, ಬಟ್ ಇದು ಒಂದೇ ಅಲ್ಲ, ಕಾರಣ ಅಲ್ಲ. ಈ ಮಕ್ಕಳ ಆರೈಕೆ ಬಹಳ ಸೂಕ್ಷ್ಮವಾದದ್ದು. ಓಕೆ. ಆ್ಯಂಡ್ ವೆರಿ ಇಂಟೆನ್ಸಿವ್, ಹ್ಯೂಮನ್ ಇಂಟೆನ್ಸಿವ್ ಅಂತ ಹೇಳಿದರೆ ಜನರು ಅಷ್ಟು ಕೆಲಸ ಮಾಡಬೇಕು. ಅತಿ ಕಡಿಮೆ ತೂಕದ ಮಕ್ಕಳಿಗೆ, ಅಪಕ್ವ ಮಕ್ಕಳಿಗೆ ಅಥವಾ ವೆಂಟಿಲೇಟರ್ನಲ್ಲಿ ಇರುವಂಥ ನವಜಾತ ಶಿಶುಗಳಿಗೆ 1:1 ಅಂತ ಹೇಳಿವೆ. ಒಂದು ಮಗುವಿಗೆ ಒಂದು ದಾದಿಯ ಆರೈಕೆ ಬೇಕು. ಓಕೆ. ಅಂದರೆ ಒಂದು ದಿವಸದಲ್ಲಿ ಒಂದು ಮಗುವಿಗೆ 3 ದಾದಿಯರ ಆರೈಕೆ ಬೇಕಾಗ್ತದೆ. 3 ದಾದಿಯರು ಒಂದು ಮಗುವನ್ನು ಮಾತ್ರ ನೋಡೋದು. ಆದರೆ ಅಂಥ ಸುವ್ಯವಸ್ಥೆ ಇಲ್ಲಿಲ್ಲ. ಯಾಕಂದರೆ ನಮ್ಮಲ್ಲಿ ದಾದಿಯರ ಸಂಖ್ಯೆ ತುಂಬ ಕಡಿಮೆ ಉಂಟು. ಆದರೂ ಸಹ ಇದು ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ ಇದ್ದಾರೆ, ಇಂಟರ್ನ್ಸ್ ಇದ್ದಾರೆ, ಕಲಿಯುವ ನರ್ಸಸ್ ಇದ್ದಾರೆ. ಅವರೆಲ್ಲ ಕೈ ಜೋಡಿಸಿರೋದ್ರಿಂದ ಈ ಆರೈಕೆಯನ್ನು ಕೊಡಲಿಕ್ಕೆ ಸಾಧ್ಯವಾಗ್ತದೆ. ಈ ಹುಟ್ಟಿದ ಮಕ್ಕಳಿಗೆ, ಅಪಕ್ವ ಮಕ್ಕಳಾಗ್ಬೋದು, ಕಡಿಮೆ ತೂಕದ ಮಕ್ಕಳಾಗ್ಬೋದು, ಅವರು ರೋಗದಿಂದ ಹುಟ್ಟುವುದಿಲ್ಲ. ಇಟ್ ಈಸ್ ನಾಟ್ ಎ ಡಿಸೀಸ್. ಅವರಿಗೆ ಆ ಶಕ್ತಿ ಇರುವುದಿಲ್ಲ. ಇಟ್ಸ್ ಎ ಅಬ್ನಾರ್ಮಲ್, ಇಟ್ಸ್ ನಾಟ್ ಡೆವಲಪ್ಮೆಂಟ್ ಕರೆಕ್ಟಾಗಿ ಸರಿಯಾಗಿ ಆಗಿರುವುದಿಲ್ಲ. ಈಗ ಶ್ವಾಸಕೋಶದ ಬೆಳವಣಿಗೆ ಸರಿ ಆಗಿರುವುದಿಲ್ಲ. ಅಂದರೆ ಶ್ವಾಸಕೋಶ ಬೆಳೆಯುವವರೆಗೂ ನಾವು ಅದಕ್ಕೆ ಸಪೋರ್ಟ್ ಕೊಡಬೇಕಾಗ್ತದೆ. ಈಗ ಕಡಿಮೆ ತೂಕದ ಮಗುವಿನ ಎಲ್ಲ ಕೆಲಸಗಳು ನಡೀತದೆ. ಅವರ ರಕ್ತ ಚಲನೆ ಆಗಲಿ, ಹೃದಯದ ಕೆಲಸವಾಗಲಿ, ಕಿಡ್ನಿಯ ಕೆಲಸವಾಗಲಿ ಎಲ್ಲ ಬಹಳಷ್ಟು ಸೂಕ್ಷ್ಮವಾಗಿ ಅದನ್ನು ನಾವು ಮಾನಿಟ್ರ್ ಮಾಡಬೇಕಾಗ್ತದೆ.
ಸೊ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಒಂದು ತೊಂದರೆ ಬಂದಲಿಕ್ಕೆ ಶುರು ಆದರೆ ಒಂದು ತೊಂದರೆಯಿಂದ ಇನ್ನೊಂದು ತೊಂದರೆ, ಅದರಿಂದ ಮೂರನೇದು, ನಾಲ್ಕನೇದು, ಐದು, ಹೀಗೆ ತೊಂದರೆಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಆದ್ದರಿಂದ ಮಕ್ಕಳಿಗೆ ಏನೇ ಪ್ರಾಬ್ಲಮ್ ಬರೋದಾಗೆ ಆರೋಗ್ಯವಾಗಿ ಇಡುವಂಥ ಒಂದು ಕೆಲಸ ಆಗಬೇಕು. ಮಕ್ಕಳು ಆರೋಗ್ಯವಾಗಿದ್ದರೆ ಆಗ ರೋಗಗಳು ಬರುವುದಿಲ್ಲ. ಸೊ ಆ ತಾಯಿಯ ಹಾಲು ಕೊಲಾಸ್ಟ್ರಮ್ ಅಂತೇಳಿ ಹೇಳ್ತೇವೆ, ಮೊದಲನೇದು. ಇದನ್ನು ಕೊಟ್ಟ ಕೂಡಲೇ ಮಗುವಿನ ಇಂಟೆಸ್ಟೈನ್ನಲ್ಲಿ ಅದಕ್ಕೆ ಇಂಟೆಸ್ಟೈನ್ನಲ್ಲಿ ಹೊಟ್ಟೆಯಲ್ಲಿ ನಮಗೆ ಬೇಕಿದ್ದ ಆರೋಗ್ಯವಂತ ಕ್ರಿಮಿಗಳು ಬರ್ತದೆ. ಈಗ ಮನುಷ್ಯನ ಜೀವನ ನಡೆಸಬೇಕಾದ್ರೆ ಹೊಟ್ಟೆಯಲ್ಲಿ ಇರುವಂಥ ಕ್ರಿಮಿಗಳು ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತದೆ. ಸೊ ಈ ಕ್ರಿಮಿಗಳು ಬೇಕಿದ್ರೆ ತಾಯಿಯ ಹಾಲು ಮೊದಲ ಅರ್ಧ ಗಂಟೆಯಲ್ಲಿ ಕೊಡಬೇಕು. ಮೊದಲ ಅರ್ಧ ಗಂಟೆ 1 ಗಂಟೆ ಒಳಗೆ ತಾಯಿಗೆ ಈ ಕೊಲಾಸ್ಟ್ರಮನ್ನು ಮಗು ಸೇವಿಸಿದಲ್ಲಿ ಅಲ್ಲಿ ಬ್ಯಾಕ್ಟೀರಿಯಾಗಳು, ಹೆಲ್ತಿ ಬ್ಯಾಕ್ಟೀರಿಯಾ, ನಮ್ಮ ಸ್ನೇಹಪರವಾಗಿರುವಂಥ ಬ್ಯಾಕ್ಟೀರಿಯಾಗಳು ಬರ್ತದೆ. ಅದು ಬಂದ ಕೂಡಲೇ ರೋಗ ಮಾಡುವಂಥ ಬ್ಯಾಕ್ಟೀರಿಯಾಗಳು ಅಲ್ಲಿ ಬರಲಿಕ್ಕೆ ಬಿಡುವುದಿಲ್ಲ. ಸೊ ರೋಗ ಮಾಡುವಂಥ ಬ್ಯಾಕ್ಟೀರಿಯಾಗಳಿಗೆ ಬರದಿದ್ದರೆ ನಂಜಾಗುವ ಸಾಧ್ಯತೆಗಳು ಕಡಿಮೆ ಆಗ್ತಾ ಹೋಗ್ತವೆ. ಸೊ ಈ ರೀತಿ ಮಗುವನ್ನು ಆರೋಗ್ಯವಂತವಾಗಿ ಇಡಬೇಕು ಅಂತ ಹೇಳಿದರೆ ಮಗುವಿಗೆ ಒಂದು ಎನರ್ಜಿ ಬೇಕು. ಈಗ ತಾಯಿಯ ಹಾಲು ಅಮೃತ ಅಂತ ಯಾಕೆ ಹೇಳ್ತೇವೆ? ಯಾಕಂದರೆ ಸ್ವಲ್ಪ ಅದು ಮೊದಲು ಬರೋ ಕೊಲಾಸ್ಟ್ರಮ್ನಲ್ಲಿ ಬಹಳಷ್ಟು ಎನರ್ಜಿ ಉಂಟು. ಒಂದು 4-5 ಹನಿಗಳು ಮಗುವಿನ ಹೊಟ್ಟೆಗೆ ಹೋದರೆ ಆ ಮಗು ಆ್ಯಕ್ಟಿವ್ ಆಗಿ ಬರ್ತದೆ. ಇದು ಒಂದು ಜಾಸ್ತಿ ಹಾಲು ಹೋಗಬೇಕಾಗಿಲ್ಲ, ಕೇವಲ ಹನಿಗಳು ಕೊಲಾಸ್ಟ್ರಮ್. ಸೊ ಇದರಿಂದ ಅನೇಕ ಕೊಲಾಸ್ಟ್ರಮ್ ಕೊಡೋದ್ರಿಂದ ಅನೇಕ ಉಪಯೋಗಗಳುಂಟು. ಅದೇ ರೀತಿ ತಾಯಿ ಹಾಲು ಕೊಡೋದ್ರಿಂದ ಮಗುವಿನ ಆರೋಗ್ಯವಂತವಾಗಿ ಇಡಲಿಕ್ಕೆ ಪ್ರಾರಂಭ ಆಗ್ತದೆ. ಸೊ ಅದರಲ್ಲಿ ಖಾಲಿ ಮೊಲೆ ಹಾಲಿನಲ್ಲಿ ಈ ಶಕ್ತಿ, ಈ ರೋಗ ನಿರೋಧಕ ಶಕ್ತಿ ಅಲ್ಲ, ಈ ಮಗು ಬೆಳಿಲಿಕ್ಕೆ ಬೇಕಿದ್ದಂಥ ಅನೇಕ ಕ್ರಿಯೆಗಳು, ಗ್ರೋತ್ ಫ್ಯಾಕ್ಟರ್ಸ್ ಹೇಳ್ತೇವೆ, ಹಾರ್ಮೋನ್ಸ್ ಹೇಳ್ತೇವೆ, ಅನೇಕ ವಸ್ತುಗಳುಂಟು. ಸೋ ಮೆನಿ ಇದು. ಬಟ್ ಇದು ನಮಗೆ ಬೇರೆ ಹಾಲಿನಲ್ಲಿ ಸಿಗೋದಿಲ್ಲ. ನಿಜ ನಿಜ. ಹಸುವಿನ ಹಾಲಾಗಲಿ, ಬೇರೆ ಯಾವುದೇ ಹಾಲಾಗಲಿ, ಆರ್ ಫಾರ್ಮುಲಾ ಅಂತೇಳಿ ಹೇಳ್ತೇವೆ, ಪುಡಿ ಹಾಲು ಮಾರ್ಕೆಟ್ನಲ್ಲಿ ಸಿಗೋದು, ಯಾವುದರಲ್ಲಿ ಸಹ ಈ ಅಂಶಗಳು ಸಿಗೋದಿಲ್ಲ. ಈ ಅಂಶಗಳು ಮಗುವಿಗೆ ಸಿಗೋದ್ರಿಂದ ಅದು ಹೆಲ್ತ್ದು ಫೈನ್ ಟ್ಯೂನಿಂಗ್ ಆಗ್ತದೆ. ಆದ್ದರಿಂದ ಆ ಮಗು ಆರೋಗ್ಯಕರವಾಗಿರ್ತದೆ. ಆರೋಗ್ಯವಾಗಿದ್ದರೆ ಅದು ಮಗುವಿಗೆ ಬದುಕುವ ಸಾಧ್ಯತೆಗಳು ಜಾಸ್ತಿ ಆಗ್ಕೊಂಡು ಬರ್ತದೆ. ಓಕೆ ಎಸ್ ಸರ್. ಅದೇ ರೀತಿ ಮೆನೆಸಸ್ ಅವರು ಸರ್, ಈಗ ಈ ಒಂದು ಪ್ರಾಜೆಕ್ಟ್ಗೆ ತಮ್ಮ ರೋಟರಿ ಕ್ಲಬ್ ಕಡೆಯಿಂದ 35 ಲಕ್ಷ ರೂಪಾಯಿಗಳ ವೆಚ್ಚ ಆಗಿರುವಂಥದ್ದು. ಯಾವ ರೀತಿ ಇತ್ತು ಸರ್ ಪ್ರೊಸೆಸ್? ಜೊತೆಗೆ ತಮ್ಮ ಒಂದು ಯೋಜನೆ ಅಂದರೆ ಅನೇಕ ಸಮಸ್ಯೆಗಳಿದೆ, ಆದರೆ ತಾವುಗಳು ಈ ಒಂದು ವಿಚಾರದ ಬಗ್ಗೆ ವಿನೂತನ ವಿಚಾರವಾಗಿರೋ ಯೋಜನೆಯ ಬಗ್ಗೆ ತಾವು ಬೆಳಕು ಚೆಲ್ಲಿದ್ದೀರಾ, ಏನು ಕಾರಣ ಸರ್? ನಮ್ಮ ರೋಟರಿ ಕ್ಲಬ್ ನಾವು ಪ್ರತಿ ವರ್ಷ ಒಂದು ಒಳ್ಳೆ ಕೆಲಸ ಮಾಡಬೇಕಂತ, ಯಾವಾಗಲೂ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡಬೇಕಂತ ಯಾವಾಗಲೂ ನಾವು ನೋಡ್ತಾ ಇದ್ದೇವೆ. ಒಂದು ಕೆಲಸ ನಮಗೆ ಒಂದು ಮತ್ತೊಬ್ಬ ನಾವು ಹೊಸ ಅಧ್ಯಕ್ಷರು ಬರುವ 6 ತಿಂಗಳು 1 ವರ್ಷದ ಮೊದಲು ನಾವು ಅದು ನೋಡ್ತಾ ಇರ್ತೇವೆ. ಹಾಗಾಗಿ ನಾವು ಇವರು ನಮ್ಮ ಯುವಿಶಾಣೆ ಅವರ ಹತ್ರ, ಡಾಕ್ಟರ್ ಯುವಿಶಾಣೆ ಅವರು ಪೆಡಿಯಾಟ್ರಿಷಿಯನ್, ಹೆಡ್ ಆಫ್ ನಮ್ಮ ವೆನ್ಲಾಕ್ನಲ್ಲಿದ್ದಾರೆ. ಅವರ ಹತ್ರ ಹೀಗೆ ಮಾತಾಡುವಾಗ ನಮಗೊಂದು 4-5 ಪ್ರಾಜೆಕ್ಟ್ಸ್ ಅವರು ಕೊಟ್ಟರು ಮತ್ತು ಹೇಳಿದರು. ನಾವು ಅವ್ರ ಹತ್ರ ಒಪಿನಿಯನ್ ಕೇಳಿದ್ವಿ, ಯಾವುದರಲ್ಲಿ ಯಾವುದು ಇಂಪಾರ್ಟೆಂಟ್ ಇದು ಅಂತ. ಆಗ ಅವ್ರು ಹೇಳಿದರು, ಇದು ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಒಂದು ನೀವು ಟ್ರೈ ಮಾಡಿ. ನಾವು ಹೇಳಿದೆ, ನಮ್ಗೆ ಏನು ವಿಷಯ ಗೊತ್ತಿಲ್ಲ ವಿಷಯ. ಹಾಗೆ ಹೇಳಿದರು, ಹೆದರಬೇಡಿ, ಡಾಕ್ಟರ್ ಬಾಳಗೇರವರು ಇದ್ದಾರೆ, ಅವರನ್ನು ಕಾಂಟ್ಯಾಕ್ಟ್ ಮಾಡಿ, ಅವರೆಲ್ಲರೂ ನಿಮಗೆ ಹೇಳ್ತಾರಂತ. ಅದ ನಂತರ ನಮಗೆ ಅದು ಬೇಸಿಕ್ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಸಿಕ್ಕಿತ್ತು. ತುಂಬ ಅವರು ಹೇಳಿದ ಹಾಗೆ ಒಂದು 600-700 ಡೆಲಿವರೀಸ್ ಆಗ್ತವೆ. ಅದರಲ್ಲಿ ಇಷ್ಟು ಮಕ್ಕಳು, ಪ್ರತಿ ವರ್ಷ ಇಷ್ಟು ಮಕ್ಕಳದ್ದು ಮರಣ ಸಾಗ್ತದೆ. ಅದರಲ್ಲಿ ಮೆಜಾರಿಟಿ ಹಾಲಿಲ್ಲದೆ ಇದೇ ಸಮಸ್ಯೆ ಇರುವಂಥದ್ದು. ಅದೇ ಸಮಸ್ಯೆ. ಆಗ ನಮಗೆ ಒಂದು 600-700 ಡೆಲಿವರಿ ಆದರೆ ಎಷ್ಟು ಮಕ್ಕಳು ಅಂದರೆ ಈ ರೀತಿ ಹಾಲಿನ ಸಮಸ್ಯೆಯಿಂದ ನಮಗೆ ಹೇಳಲಿಕ್ಕೆ ಕಷ್ಟ. ಯಾಕಂದ್ರೆ ಜನರ ಮುಂದೆ ಇಟ್ಟರೆ ಏನಾದರೂ ಒಂದು ಇಲ್ಲ, ಸಾಧಾರಣ ಈಗ ಡೆಲಿವರಿಯಲ್ಲಿ 10% ಮಕ್ಕಳಿಗೆ ತೀವ್ರ ನಿಗಾ ವಿಭಾಗಕ್ಕೆ ಅಲ್ಲ, ಪ್ರತ್ಯೇಕ ಆರೈಕೆ ಬೇಕಾಗ್ತದೆ. ಅದರಲ್ಲಿ ಸಾಧಾರಣ 10%ರಲ್ಲಿ
ಅದರ ಹೆಚ್ಚಿನವರಿಗೆ ತಾಯಿ ಒಂಟಿಗೆ ಇಟ್ಟು ಅವರಿಗೆ ಆರೈಕೆ ಮಾಡಲು ಸಾಧ್ಯವಾಗ್ತದೆ. ಅದರಲ್ಲಿ 5% ಮಕ್ಕಳಿಗೆ ಅಂದರೆ ಈಗ 1000 ಮಕ್ಕಳು ಜನನವಾದಲ್ಲಿ 10% ಅಂದರೆ 100 ಮಕ್ಕಳು ಇರ್ತಾರೆ. ಈ 100 ಮಕ್ಕಳಿಗೆ ಸ್ಪೆಷಲ್ ಕೇರ್ ಬೇಕಾಗ್ತದೆ. ಈ 100 ಮಕ್ಕಳಲ್ಲಿ 70-80 ಮಕ್ಕಳಿಗೆ ಹೆಚ್ಚಿನ ವ್ಯವಸ್ಥೆ ಇಲ್ಲದೆ ನಾವು ಅವರಿಗೆ ಟ್ರೀಟ್ಮೆಂಟ್ ಕೊಡ್ಬೋದು. ಬಾಕಿ 15-20 ಮಕ್ಕಳಿಗೆ ಕೆಲವು ಸಿಂಪಲ್ ವಿಧಾನಗಳಲ್ಲಿ ಅವರಿಗೆ ಆರೈಕೆ ಮಾಡಿಬಿಟ್ಟು ಟ್ರೀಟ್ಮೆಂಟ್ ಕೊಟ್ಟು ಬದುಕಿಸ್ಲಿಕ್ಕಾಗ್ತದೆ. ಉಳಿದ ಈ 5 ಮಕ್ಕಳಿದ್ದಾರೆ, 1000ದಲ್ಲಿ 5 ಮಕ್ಕಳು, ಆ 5 ಮಕ್ಕಳಿಗೆ ಎಕ್ಸ್ಟೆನ್ಸಿವ್ ಕೇರ್ ಬೇಕಾಗ್ತದೆ. ಅಂದರೆ ಸಾಧಾರಣ ಈಗ ಡೆಲಿವರಿ ಇದರಲ್ಲಿ 100% ಮಕ್ಕಳಿಗೆ ತಾಯಿ ಹಾಲು ಬೇಕೇ ಬೇಕು. ಅದು ನಾರ್ಮಲ್ ಇದ್ದ ಮಕ್ಕಳು ತಾಯಿಯ ಮೊಲೆ ಸ್ತನ್ಯಪಾನ ಮಾಡಿ ಅವರಿಗೆ ಮೊಲೆಯಿಂದ ಸಿಗ್ತದೆ. ಯಾರಿಗೆ ತಗೊಳ್ಳಿಕ್ಕೆ ಆಗುವುದಿಲ್ಲ, ಇದು ಸಾಧಾರಣ 5% ಆಫ್ ಆಲ್ ದ ಡೆಲಿವರೀಸ್. ಡೆಲಿವರಿ ಆದದಲ್ಲಿ 5% ಮಕ್ಕಳಿಗೆ. ಅದರಲ್ಲಿ ಸಹ ಕಡಿಮೆ ತೂಕ ಇದ್ದ ಮಕ್ಕಳು, ಮೊಲೆ ಚೀಪಲಿಕ್ಕೆ ಆಗದಂಥ ಮಕ್ಕಳು, ಅಪಕ್ವ ಮಕ್ಕಳು, 600 ಗ್ರಾಮ್ ಮಗುವಿಗೆ 26 ವಾರಗಳಲ್ಲಿ ಜನಿಸಿದ ಮಗುವಿಗೆ, 28 ವಾರಗಳಲ್ಲಿ ಜನಿಸಿದ ಮಗುವಿಗೆ ಹಾಲು ಉಣಿಸಲಿಕ್ಕೆ ಆಗುವುದಿಲ್ಲ. ರೈಟ್. ಸೊ ಇಂಥ ಮಕ್ಕಳಿಗೆ ಡೆಫಿನೆಟ್ಲಿ ಇದು ಬೇಕಾಗ್ತದೆ. ಸೊ ದ ಬೆನಿಫಿಷರೀಸ್ ಆರ್ ಪ್ಲೆಂಟಿ, ತುಂಬ ಇದ್ದಾರೆ ಬೆನಿಫಿಷರೀಸ್. ಸೊ ನಮ್ಮ ಮೇನ್ ಏಮ್ ಈಸ್ ಟು ಈಗ ನಿಯೋನೆಟಲ್ ಮಾರ್ಟಾಲಿಟಿಯನ್ನು ಕಡಿಮೆ ಮಾಡುವಂಥದ್ದು. ಯಾಕಂದರೆ ಈಗ ದೇಶದಲ್ಲಿ ನಿಯೋನೆಟಲ್ ಮಾರ್ಟಾಲಿಟಿ ಸಾಧಾರಣ 1000 ಮಕ್ಕಳು ಜನಿಸಿದಲ್ಲಿ 27 ಮಕ್ಕಳು ಸಾವನ್ನಪ್ಪುತ್ತಾರೆ ನಮ್ಮ ದೇಶದಲ್ಲಿ. ಕೆಲವು ರಾಜ್ಯಗಳಲ್ಲಿ 50ಕ್ಕಿಂತ ಹೆಚ್ಚು, ಕೆಲವು ರಾಜ್ಯಗಳಲ್ಲಿ 5ಕ್ಕಿಂತ ಕಡಿಮೆ ಉಂಟು. ಕೆಲವು ಅಂದರೆ ಕೇರಳ ಮತ್ತು ಗೋವಾದಲ್ಲಿ. ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಭಾಳಷ್ಟು ಕಡಿಮೆ 3.5 ಉಂಟು. ದಕ್ಷಿಣ ಕನ್ನಡದಲ್ಲಿ ಸಾಧಾರಣ 4-5ರಷ್ಟು. ಸೊ ಇದನ್ನು ಇನ್ನೂ ಕಡಿಮೆ ಮಾಡಬೇಕು ಅಂತ ಹೇಳಿದರೆ ಒಂದು ಸಬ್ಜೆಕ್ಟ್ ಇಲ್ಲಿ ಒಂದು ಅಂಕಿ ಅಂಶಗಳ ಪ್ರಕಾರ ನಾನು ಲೇಡಿ ಗೋಷನ್ನಲ್ಲಿ ಏನು ನಡೀತಾ ಇದೆ ಅಂತ ಹೇಳಿದರೆ, ಈಗ 2019-20 ಒಂದು ಸ್ಟ್ಯಾಟಿಸ್ಟಿಕ್ಸನ್ನು ನೋಡಿದರೆ 5720 ಡೆಲಿವರಿ ಆಯಿತು ಆ ವರ್ಷ. ಈ ಎಸೆನ್ಸಿವ್ ಅಥವಾ ನಮ್ಮ ನಿಯೋನೆಟಲ್ ಅಥವಾ ಒಂದು ಸಿಕ್ ಬೇಬಿ ಅನ್ನುವಂಥದ್ದು ಸುಮಾರು 1657, ಅಂದರೆ 5ಕ್ಕೆ 1 ಅಂತ. ಈಗ ಡೆತ್ಸ್ ಅನ್ನು ನೋಡಿದರೆ 103 ಮರಣಗಳಾಯಿತು. ಈಗ 1657ರಲ್ಲಿ 103 ನವಜಾತ ಶಿಶುಗಳ ಮರಣ ಆಯಿತು. ಹಾಗೆಯೇ ನಾವು ನೆಕ್ಸ್ಟ್ ಇಯರಿಗೆ ಬಂದಾಗ 1728 ಅಡ್ಮಿಷನ್ಸ್ ಆಯಿತು ನವಜಾತ ಶಿಶು ತೀವ್ರ ನಿಗ್ರಹ ಘಟಕದಲ್ಲಿ. ಅದರಲ್ಲಿ 117 ಡೆತ್ ಆಯಿತು. ಇದು ಒಂದು ರೀತಿಯಲ್ಲಿ ಲೇಡಿ ಗೋಷನ್ ಆಸ್ಪತ್ರೆಯಲ್ಲಿ ನವಜಾತ ಶಿಶುಗಳ ಬಗ್ಗೆ ಕೊಡುವಂತಹ ಒಂದು ಆರೈಕೆಯ ಒಂದು ಗುಣಮಟ್ಟವನ್ನು ಹೇಳ್ತದೆ. ಏನಂತ ಹೇಳಿದ್ರೆ ಬಹಳ ಕನಿಷ್ಠ ಮಟ್ಟದಲ್ಲಿ ಡೆತ್ಗಳಾಗ್ತಿರುವಂಥದ್ದು. ಆದರೆ ಇದಕ್ಕೆ ಕಾರಣಗಳನ್ನು ನಾವು ಇದುವರೆಗೆ ಮಾತಾಡಿಕೊಂಡು, ಈಗ ಮಾರ್ಚಿಂದ ಇವತ್ತಿನವರೆಗೆ ನಾವು ತಗೊಂಡ್ರೆ 116 ಅಡ್ಮಿಷನ್ಸ್ ಆಗಿದೆ, 116 ಡೆತ್ಗಳಾಗಿವೆ. ಇದರಲ್ಲಿ ಏನಂತ ಹೇಳಿದ್ರೆ ನಾವು ಅದನ್ನು ಕೂಡ ಒಂದು ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ರೆ ಎಕ್ಸ್ಟ್ರೀಮ್ ಲೋ ಬರ್ತ್ ವೇಟ್ 1 kgಗಿಂತ ಕಡಿಮೆ ಇರುವಂತಹ ಮಕ್ಕಳ ಪ್ರಮಾಣನೇ ಜಾಸ್ತಿ ಇರುವಂಥದ್ದು. ಈಗ ಸರ್ ಏನು ಅದು ಯಾವುದ್ರ ಬಗ್ಗೆ ಬೆಳಕು ಚೆಲ್ಲಿದ್ರ ಅದಕ್ಕೆ ಪೂರಕವಾಗಿ ನಾನು ಹೇಳ್ತಾ ಇರೋದು. ಈಗ ಆ ಒಂದು ಕಾರಣ ಬಂದಾಗ ನಮಗೆ ಉಳಿದದ್ದೆಲ್ಲ ಆಕ್ರಮಿಸಿ ಬಿಡುತ್ತೆ ಸರ್. ಅದನ್ನು ಬಹಳ ವಿಸ್ತೃತವಾಗಿ ಹೇಳಿದ್ರು. ಈ ಇನ್ಫೆಕ್ಷನ್ ಬರುವಂಥದ್ದು ಮತ್ತು ಇದು ಲಂಗ್ಸ್ ಡೆವಲಪ್ಮೆಂಟ್ ಆಗದೇ ಇರುವಂಥದ್ದು, ಇದೆಲ್ಲ ಅದಕ್ಕೆ ಪೂರಕವಾಗಿರುತ್ತೆ. ಅಂದರೆ ಮೂಲ ಉದ್ದೇಶ ಇಲ್ಲಿ ಏನು ಅಂತ ಹೇಳಿದ್ರೆ, ಒಂದು ಬ್ಯಾಂಕ್ ಅಂತ ಹೇಳಿದರೆ ಅಲ್ಲಿ ಶೇಖರಣೆ ಸಂಗ್ರಹಣೆ ಮಾಡಿರ್ತಕ್ಕಂಥ ಒಂದು ಹಣ ಇರ್ಬೋದು, ಅದು ಬ್ಯಾಂಕ್. ಹಾಗೆ ಬ್ಲಡ್ ಇರೋದು ಬ್ಯಾಂಕಲ್ಲಿ. ಹಾಗೆ ಹ್ಯೂಮನ್ ಮಿಲ್ಕ್ ಕೂಡ ಒಂದು ಬ್ಯಾಂಕ್ ಮಾಡಿ ಇಡುವಂಥದ್ದು. ಯಾವಾಗ ಅದರ ಅವಶ್ಯಕತೆ ಉಂಟು ಅದನ್ನು ಕೊಡುವಂಥದ್ದು. ಈಗ ನಾವು ನಮ್ಮ ಆಸ್ಪತ್ರೆಯಲ್ಲಿ ನೋಡ್ತಾ ಇದ್ದೀವಿ ಇವತ್ತು ಮಿಲ್ಕ್ ಬ್ಯಾಂಕ್ ಈಗ ಏನೋ ಆಗ್ತಾ ಇದೆ ಅಷ್ಟೇ. ಬಟ್ ಇದುವರೆಗೆ ಏನಪ್ಪ ಅಂದರೆ ಕೆಲವು ಮಾನವೀಯ ಒಂದು ನೆಲೆ ನಿಜವಾಗ್ಲೂ ಅಲ್ಲಿ ಆವಿರ್ಭವಿಸಿದ ತಾಯಂದಿರಿದ್ದಾರೆ. ಅಲ್ಲಿ ತನ್ನ ಮಗುವಿಗೆ ಬೇಕಾದಷ್ಟು ಹಾಲು ಇದೆ ಆ ತಾಯಿಯ ಎದೆಯಲ್ಲಿ, ಅದನ್ನು ಕೊಟ್ಟು ಇನ್ನೊಂದು ತನ್ನ ಪಕ್ಕದಲ್ಲಿ ಮಲಗಿರುವಂತ ತಾಯಿಯ ಮಗು NICU ಇದೆ, ಅದಕ್ಕೊಂದು ಹಾಲಿನ ಅವಶ್ಯಕತೆ ಬೇಕು. ಆ ತಾಯಿಯಲ್ಲಿ ಎದೆ ಹಾಲು ಬತ್ತಿ ಹೋಗಿರುತ್ತೆ. ಅಂತ ಸಂದರ್ಭದಲ್ಲಿ ಆ ತಾಯಿ
ಕೊಟ್ಟಿರುವಂತಹ ನಿದರ್ಶನಗಳು ಇವತ್ತಿಗೂ ಕೂಡ ಕೊಡ್ತಾರೆ ಆ ರೀತಿ. ಬಹಳಷ್ಟು ಇದೆ. ಅದನ್ನ ನಾವು ಒಂಥರ ಒಂದು ವೈಜ್ಞಾನಿಕವಾದಂತಹ ನಿಟ್ಟಿನಲ್ಲಿ ಅದು ಅಂತ ಮಾನವೀಯ ತಾಯಂದಿರು ಇವತ್ತಿದ್ರೆ ನಾಳೆ ಸಿಗದೇ ಇರಬಹುದು. ಆಗಿರುವಾಗ ನಿರಂತರವಾಗಿ ಸಿಗಬೇಕು ಅನ್ನುವಂಥ ಉದ್ದೇಶ. ಕಾರಣಗಳು 100 ಇದೆ. ತಾಯಿಯಲ್ಲಿರುವಂತಹ ಸಮಸ್ಯೆಗಳು, ತಾಯಿ ಇಲ್ಲದ ಇರುವಂತಹ ಮಕ್ಕಳು ನಾಳೆ ಈ ಸಮಾಜದಲ್ಲಿ, ಆಮೇಲೆ ಮಗು ಇದೆ, ತಾಯಿ ಇದೆ, ತಾಯಿ ಮತ್ತು ಮಗುವಿನ ಮಧ್ಯೆ ಒಂದು ಸಂಪರ್ಕವೇ ಇಲ್ಲ, ಅಂದ್ರೆ ಪರಿತ್ಯಕ್ತ ಮಕ್ಕಳ ಬಗ್ಗೆ ನಾನು ಹೇಳ್ತೇನೆ. ಹೀಗೆ 108 ರೀತಿಯ ಒಂದು ಅಗತ್ಯ ಇರುವಂತಹ ಮಕ್ಕಳಿದ್ದಾರೆ. ನೀವು ಪ್ರಾರಂಭಿಕ ಹಂತದಲ್ಲಿ ಕೇಳಿದ್ರು, ಆವಾಗ ನಾನು ಹೇಳುವಂಥದ್ದು ಇದು ಅಕಾಲಿಕ ಅಂತ ಹೇಳ್ಕೊಂಡು ನಾನು ಅದನ್ನು ಹೇಳಿರಲಿಲ್ಲ. ಇವಾಗ ಈ ಮಾತುಕತೆ ಮುಗಿಯುವಂಥ ಹೊತ್ತಿನಲ್ಲಿ ನಾನು ಹೇಳ್ತೇನೆ, ಇದರ ಒಂದು ಯಾವ ರೀತಿಯಲ್ಲಿ ಜನಮನವನ್ನು ಮುಟ್ಟಬಹುದು ಅಂತ ಹೇಳಿದರೆ, ಆ ಅಗತ್ಯ ಇರುವಂತಹ ತಾಯಂದಿರಿಗೆ ಇಂಥ ಒಂದು ವಿಚಾರಗಳು ಸುರಿಗೆ ಮುಟ್ಟಬೇಕು. ನಾನಿವತ್ತು ನಮ್ಮ ಕುಡ್ಲ ಈ ಚಾನಲನ್ನು ಬಹಳ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಿದ್ದೇನೆ. ಯಾಕೆಂತ ಹೇಳಿದ್ರೆ ಇಂಥ ಒಂದು ಪ್ರಾಜೆಕ್ಟ್ ಒಬ್ಬ ಮಹಾನ್ ವ್ಯಕ್ತಿಯ ತಲೆಯಲ್ಲಿ ಮೂಡಿ ಬಂದಿದ್ರೆ, ಅದನ್ನು ಒಂದು ಕನಸಿನ ರೂಪ ಇನ್ನೊಬ್ಬರಿಗೆ ಬಂದಿದ್ರೆ, ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಒಂದು ಸಂಸ್ಥೆ ಒಪ್ಪಿಕೊಂಡಿದ್ರೆ, ಆದರೆ ಅದನ್ನು ಹೀಗೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಜನರಿಗೆ ಮುಟ್ಟಿಸಬೇಕಲ್ಲ. ಅಂಥ ಕೆಲಸವನ್ನು ಇಂಥ ಒಂದು ಮೀಡಿಯಾ ಮಾಡ್ತಾ ಇದೆ ಅಂತ ಹೇಳಿದರೆ, ನೀವು ಕೂಡ ಇಂಥ ಒಂದು ಬಹಳ ಅತ್ಯುತ್ಕೃಷ್ಟವಾದಂಥ ಯೋಜನೆಯಲ್ಲಿ ಬಹಳ ಮಹತ್ತರವಾದಂಥ ಪಾತ್ರವನ್ನು ವಹಿಸಿದೆ. ಇದರಲ್ಲಿ ಅತಿಶಯೋಕ್ತಿ ಇಲ್ಲ, ಉತ್ಪ್ರೇಕ್ಷೆ ಕೂಡ ಇಲ್ಲ. ಇನ್ನು ಮುಂದೆ ಕೂಡ ಈ ಚಾನಲ್ಗಳ ಮೂಲಕ, ಈ ಮೀಡಿಯಾಗಳ ಮೂಲಕ ಇದರ ಬಗ್ಗೆ ಮಹತ್ವವನ್ನು ಆಗಾಗ ಸಾರಿ ಹೇಳುವಂಥ ಕೆಲಸ ಇಲ್ಲಿಂದ ಆಗಬೇಕು ಅನ್ನುವಂಥ ಒಂದು ರಿಕ್ವೆಸ್ಟ್ ಅನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಇಲ್ಲ, ಕಳೆದ ಬಾರಿ ಕೂಡ ಲೇಡಿ ಘೋಷನ್ನ ಒಂದು ಒಳ್ಳೆಯ ಕಾರ್ಯಕ್ರಮಗಳು, ಜೊತೆಗೆ ಈ ಒಂದು ವಿಚಾರ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಅನ್ನುವಂಥದ್ದು ನಮ್ಮ ಕರಾವಳಿಯಲ್ಲಿ ಬರುತ್ತೆ, ನಮ್ಮ ಮಂಗಳೂರಿನಲ್ಲಿ ಬರುತ್ತೆ, ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಾ ಇದೆ ಅಂತ ಬಂದಾಗ ಇದು ಇಲ್ಲಿ ಸಾಧ್ಯನಾ, ಇಸ್ ಇಟ್ ಎಫೆಕ್ಟಿವ್ ಅನ್ನುವಂಥ ಪ್ರಶ್ನೆಗಳು. ಯಾಕಂದ್ರೆ ನಾನು ಆಗ್ಲೇ ಹೇಳಿದಾಗೆ ಅದರ ಬಗ್ಗೆ ನೇರವಾಗಿ ತಜ್ಞ ವೈದ್ಯರು ಹೇಳಿದ್ದಾರೆ. ಜೊತೆಗೆ ಏನಿಲ್ಲ, ನಾವುಗಳು ಮಾಡುವಂತ ಕೆಲಸದಿಂದ ಒಂದು ಸಣ್ಣ ಶಿಶುವಿನ ಜೀವ ಉಳಿದ್ರೆ, ಜೊತೆಗೆ ತಾಯಿಗೂ ಕೂಡ ಸಹಾಯ ಆದ್ರೆ ಇದೇ ಒಂದು ಪುಣ್ಯದ ಕೆಲಸ ಅನ್ನುವಂಥದ್ದು. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ನಾನು ಮೊದಲನೇದಾಗಿ ಹೇಳಿದ್ದೇನೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ವೆರಿ ಇನ್ಫಾರ್ಮೇಟಿವ್ ಆಗಿರುವಂಥ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ಅನ್ನುವಂಥದ್ದು. ಇದು ಪುಣ್ಯದ ಕೆಲಸ, ನಮ್ಮ ಮಂಗಳೂರಿನ ಮಟ್ಟಿಗೆ ಹೊಸದಾಗಿರುವಂತಹ ಯೋಚನೆ. ಎಸ್ ಸರ್, ರೋಟರಿ ಕ್ಲಬ್ನ ಮೆನೆಸಸ್ ಅವರು ಮಾತನಾಡ್ತೇನೆ ಸರ್. ಜೊತೆಗೆ ತಾವು ಈ ಒಂದು ಯೋಜನೆಯ ಬಗ್ಗೆ ಹೇಳ್ತಾ ಇದ್ರಿ, ಜೊತೆಗೆ ಇಲ್ಲಿ ಅನೇಕ ಕಮೆಂಟ್ಸ್ಗಳು ಕೂಡ ಬರ್ತಾ ಇದೆ. ರೋಟರಿ ಕ್ಲಬ್ನ ಈ ಅದ್ಭುತ ಕಾರ್ಯ ಮೆಚ್ಚುವಂಥದ್ದು, ತುಂಬಾ ಮುಂದಾಲೋಚನೆ ಇರುವ ಕಾರ್ಯ, ಇತರರಿಗೆ ಮಾದರಿಯಾಗಲಿ ಅನ್ನುವಂಥದ್ದು ಕೇಳ್ತಾ ಇದ್ದಾರೆ. ಜೊತೆಗೆ ತಾಯಿ ಹಾಗೂ ಮಗುವಿನ ಬೇಕಾದಂತಹ ಅಭೂತಪೂರ್ವ ಕೆಲಸಗಳನ್ನ ನೀವು ಮಾಡ್ತಾ ಇದ್ದೀರಿ, ಇನ್ನು ಮುಂದೆಯೂ ನಿಮ್ಮ ಅವಧಿಯಲ್ಲಿ ಇನ್ನಷ್ಟು ಒಳ್ಳೆಯ ಕೆಲಸಗಳು ನಡೀಲಿ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ಇನ್ನೊಬ್ರು. ಜೊತೆಗೆ ಅದು ನಿಮಗೆ ಎಲ್ಲಿಂದ ಸಿಗುತ್ತೆ, ತಾಯಿಯ ಎದೆ ಹಾಲು ತಮ್ಗಳಿಗೆ ಎಲ್ಲಿಂದ ಸಿಗುತ್ತೆ, ಈ ಒಂದು ಪ್ರಶ್ನೆಯನ್ನ ಒನ್ಸ್ ಅಗೇನ್ ಕೇಳ್ತಾ ಇದ್ದಾರೆ. ಅಂದ್ರೆ ಈ ಸಂದರ್ಭ ಒನ್ಸ್ ಅಗೇನ್ ಬರುವಂತಹ ವಿಚಾರಗಳು ತಾವು ಎಲ್ಲರೂ ಡೊನೇಟ್ ಮಾಡಬಹುದು ಅನ್ನೋ ಪ್ರಶ್ನೆ. ಯಾಕೆಂದ್ರೆ ಒಂದು ಮಗುವಿನ ಒಂದು ತಾಯಿಯ ಎದೆ ಹಾಲು ಇನ್ನೊಂದು ಮಗುವಿಗೆ ಯಾವ ರೀತಿ ಕೊಡ್ತೀರಾ ಅನ್ನುವಂಥ ಪ್ರಶ್ನೆ. ಇದೆಲ್ಲವೂ ಪ್ರಶ್ನೆಗಳು ತುಂಬಾ ಸೆನ್ಸಿಟಿವ್ ಪ್ರಶ್ನೆಗಳು ಬರುತ್ತೆ. ಎಸ್ ಸರ್, ನೇರವಾಗಿ ನಾನು ಸೂಕ್ಷ್ಮ ಪ್ರಶ್ನೆಗಳನ್ನ ಈ ಸಂದರ್ಭದಲ್ಲೇ ನಾನು ನೇರವಾಗಿ ಜನರ ಮುಂದೆ ನಾನು ಇಡ್ತೇನೆ. ಏನ್ ಹೇಳ್ತೀರಾ ಸರ್? ಇಲ್ಲ, ಇದರಲ್ಲಿ ಈಗ ರಕ್ತ, ಒಬ್ಬರ ರಕ್ತ ಇನ್ನೊಬ್ಬರಿಗೆ ಹೇಗೆ ಕೊಡ್ತಾರೆ? ಓಕೆ, ಹೌದು, there is a system. ಸಿಸ್ಟಮ್, ಓಕೆ, there is a procedure ಫಾಲೋ ಮಾಡಬೇಕು. ಓಕೆ, there are guidelines ಉಂಟು. ಓಕೆ, ಸೊ ಅದೇ ರೀತಿ ಮೊಲೆ ಹಾಲನ್ನು ಯಾರು ಕೊಡ್ಬೋದು? ಎಲ್ಲರೂ ಕೊಡ್ಬೋದು. ಓಕೆ, ಬಟ್ ತಾಯಂದಿರಿಗೆ ಮೊದಲು ಟೆಸ್ಟ್ ಮಾಡ್ತಾರೆ, HIV ಟೆಸ್ಟ್, ಹೆಪಟೈಟಿಸ್ ಬಿ, ಮಲೇರಿಯಾ ಉಂಟಾ, ಇದೆಲ್ಲ ಟೆಸ್ಟ್ ಮಾಡಿ ಅದೆಲ್ಲ ಯಾವುದು ಇಲ್ಲ ಅಂತ ಖಂಡಿತ ಆದಮೇಲೆ ಮತ್ತೆ ಅವರು ಡೊನೇಟ್ ಮಾಡ್ತಾರೆ. ಯಾರಿಗೆ ಇಷ್ಟ ಉಂಟೋ ಅವರು ಕೊಡಬೇಕು. ದಿಸ್ ಇಸ್ ಅ ವಾಲಂಟ್ರಿ. ಈಗಾಗಲೇ ನನ್ನ ಅನುಭವದ ಪ್ರಕಾರ ಹಲವು ತಾಯಂದಿರು ಕೇಳ್ಕೊಂಡು ಬರ್ತಾರೆ, ನನ್ನ ಹತ್ರ ಹಾಲು ಜಾಸ್ತಿ ಉಂಟು, ಯಾರಿಗೆ ಕೊಡಬೇಕು? ಕೇಳ್ತಾರೆ ಆ ರೀತಿ ಕೇಳುವವರಿದ್ದಾರೆ. ನಾನು ಇನ್ನೊಂದು ವಿಷಯ ಹೇಳುವುದಂತ ಹೇಳಿದರೆ, ನನ್ನ ಮಗಳು ಹೆತ್ತು ಅವಳ ಮಗುವಿಗೆ, ನನ್ನ ಮೊಮ್ಮಗುವಿಗೆ ಮೊಲೆಯುಣಿಸಿ ಹಾಲು ಕೊಟ್ಟು ಹೆಚ್ಚು ಇದ್ದ ಹಾಲನ್ನು ಶೇಖರಿಸಿ ಇನ್ನೊಂದು 28 ವಾರಗಳಲ್ಲಿ ಹುಟ್ಟಿ ತುಂಬ ಕಷ್ಟದಲ್ಲಿದ್ದ ಇನ್ನೊಂದು ಹೆಂಗಸಿಗೆ ಅವರಿಗೆ ಅವರು ಬಂದು ಆ ಹಾಲನ್ನು ತಗೊಂಡು ಹೋಗ್ತಾ ಇದ್ದಾರೆ ಅಟ್ ನೋ ಕಾಸ್ಟ್. ಸೊ ಇನ್ನೊಂದು ಲೇಡಿ ಫೋನ್ ಮಾಡಿ ಹೇಳಿದರು, ನಮ್ಮ ಹತ್ರ ಎಕ್ಸ್ಟ್ರಾ ಹಾಲುಂಟು, ಎಲ್ಲಿ ಕೊಡಬೇಕು, ಯಾರಿಗೆ ಕೊಡಬೇಕು, ಏನು ಮಾಡ್ಬೋದು? ಸೊ ಈ ವಿಚಾರ ಜನರ ಮುಂದೆ ಇಟ್ಟಾಗ ಆಲೋಚನೆಗಳು ಬದಲಾಗುತ್ತೆ. ಆಲೋಚನೆಗಳು ಬದಲಾಗ್ತದೆ, ಒಂದೇ ದಿವಸದಲ್ಲೇ ಆಗುದಿಲ್ಲ. 100%. ಸೊ ಆದ್ದರಿಂದ ಪ್ರಾರಂಭದಲ್ಲಿ ಸ್ವಲ್ಪ ಏನಾದರೂ
ಸೆನ್ಸಿಟಿವ್ ಇಶ್ಯೂಸ್ ಸಹ ಬರ್ಬೋದು. ಬಟ್ ಅದು ಬರದಾಗ ಎಲ್ಲ ವ್ಯವಸ್ಥೆಗಳು ಉಂಟು. ಇದೆಲ್ಲ ಬಂದ ಮೇಲೆ ಅದನ್ನು ಪ್ಯಾಸ್ಚರೈಸ್ ಮಾಡಿ, ಅದಕ್ಕೆ ಲೇಬಲ್ ಮಾಡಿ, ನಂಬರ್ ಮಾಡಿ, ದಟ್ ಇಸ್ ಅ ಸಿಸ್ಟಮ್. ಆ ಸಿಸ್ಟಮನ್ನು ನಾವು ಫಾಲೋ ಮಾಡಲೇಬೇಕು. ದೆರ್ ವಿಲ್ ಬಿ ಅ ಚೆಕ್ ಲಿಸ್ಟ್ ಇರ್ತದೆ. ಆ ಚೆಕ್ ಲಿಸ್ಟ್ ಮುಖಾಂತರ ಹೋಗಬೇಕು, ಇದೇ ರೀತಿ ಮಾಡಬೇಕು ಅಂತೇಳಿ ಉಂಟು, ಅದನ್ನು ಫಾಲೋ ಮಾಡಲೇಬೇಕು. ಈಗ ಬ್ಲಡ್ ಬ್ಯಾಂಕಲ್ಲಿ ಹೇಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಉಂಟು, ಅದೇ ರೀತಿ ಹ್ಯೂಮನ್ ಮಿಲ್ಕ್ ಬ್ಯಾಂಕಲ್ಲಿ ಸಹ ಉಂಟು. ಆದ್ದರಿಂದ ಅದರ ಬಗ್ಗೆ ಯಾರು ಸಂಶಯ ಪಡಬೇಕಾಗಿಲ್ಲ. ನಿಜ ನಿಜ ನಿಜ. ಎಸ್ ಸರ್. ಮ್ಯಾನೇಜರ್ ಸರ್, ಈ ಒಂದು ಪ್ರೊಸೆಸ್ ಬಗ್ಗೆ ತಾವು ಮಾತಾಡ್ತಿದ್ರಿ ಸರ್. 35 ಲಕ್ಷ ರೂಪಾಯಿದ ವೆಚ್ಚದ ಯೋಜನೆ ಇದು, ಎಲ್ಲಿ ತನಕ ಬಂತು? ಎಸ್, ಯಾವ ರೀತಿ ಇದೆ? ಈಗ ಅಂದರೆ ನಾವು ಅದೊಂದು ಇನ್ಫ್ರಾಸ್ಟ್ರಕ್ಚರ್ ಒಂದು ಡೆವಲಪ್ ಮಾಡ್ತಾ ಇದ್ದೇವೆ. ಅವರಿಗೆ ಅಂದರೆ ಬೇರೆ ಬೇರೆ ಒಂದು ತಾಯಿಯವರಿಗೆ ಹಾಲು ಕೊಡಲಿಕ್ಕೆ ಒಂದು ರೂಮ್ಸು ಮತ್ತು ಡಾಕ್ಟರ್ ಕನ್ಸಲ್ಟೇಷನ್ ಮತ್ತು ಅದು ಫ್ರೀಸರ್, ಪಾಶ್ಚರೈಸರ್ ಎಲ್ಲ ಇಡಲಿಕ್ಕೆಲ್ಲ ಅದು ಸೆಟಪ್ ಆಗ್ತಾ ಇದೆ. ಇದಾದ ತಕ್ಷಣ ನಾವು ಅದು ನಮ್ಮ ವೆಂಡರ್ಸ್ ಇದ್ದಾರೆ, ಇಕ್ವಿಪ್ಮೆಂಟ್ ಸಪ್ಲೈ ಮಾಡುವವರು, ಅವರು ಇಕ್ವಿಪ್ಮೆಂಟ್ಸ್ ಹಿಡ್ಕೊಂಡು ಬಂದು ಅದು ಸೆಟಪ್ ಮಾಡ್ತಾರೆ. ಅದು ಸೆಟಪ್ ಮಾಡಿ ಆ ಟೈಮ್ನಲ್ಲಿ ಎಲ್ಲ ಟೆಸ್ಟಿಂಗ್ ಎಲ್ಲ ನಡೀತದೆ. ಮತ್ತು ಅದು ಇವರ ಸಿಬ್ಬಂದಿ ಇರ್ತಾರೆ, ಟೆಕ್ನಿಕಲ್ ಸಿಬ್ಬಂದಿ ಇರ್ತಾರೆ, ಅವರದು ಟೆಕ್ನಿಕಲ್ ಟ್ರೈನಿಂಗ್ ಕೊಡ್ತಾರೆ. ಅದಕ್ಕೆಲ್ಲ ವಾರಂಟಿ ಎಲ್ಲ ಇದೆ, ಎಲ್ಲ ನಾವು ನೋಡಿದ್ದೇವೆ, ಅದೆಲ್ಲ ಇದೆ. ಮತ್ತು ಒಳ್ಳೆಯ ಸರ್ವಿಸಸ್ ಅವ್ರನ್ನೆಲ್ಲ ಅದು ಪಾರ್ಟ್ ಆಫ್ ದ ಅಗ್ರಿಮೆಂಟ್ ಅದು. ಮತ್ತು ನಮ್ಮ ಡಾಕ್ಟರ್ ಬಾಳಿಗೆ ಅವರು ಹೇಳಿದ ಹಾಗೆ ನಮ್ಮ ಶ್ರೀನಾಥ್ ಮಣಿಕಂಠಿಯವರು ಮತ್ತು ಅವರ ಸ್ಟಾಫ್ ಅಲ್ಲಿಂದ ಬಂದು 2 ದಿವಸ ಆಪರೇಟಿವ್ ಟ್ರೈನಿಂಗ್ ಕೊಡ್ತಾರೆ. ಹೇಗೆ ಮಾಡೋದು, ಏನು ಮಾಡೋದು, ಅದೆಲ್ಲ ಅವ್ರು ಮಾಡ್ತಾರೆ. ಮತ್ತು ಅವರು ಹಿ ವಿಲ್ ಬಿ ಸಪೋರ್ಟಿಂಗ್ ಅಸ್. ಅವರು ಅಂದರೆ ಒಂದೇ ಸಾರಿ ಒಂದು ಟ್ರೈನಿಂಗ್ ಹೋದರೆ ಎಲ್ಲ ಆಗೋದಿಲ್ಲ, ಹೊಸ ವಿಷಯ. ಅದಕ್ಕೋಸ್ಕರ ಅವರು ವಿಲ್ ಬಿ ರೆಡಿ ಟಿಲ್ ದ ಪೀಪಲ್ ಆರ್ ಪ್ರಾಪರ್ಲಿ ಟ್ರೈನ್ಡ್. ಓಕೆ. ಎಸ್ ಸರ್. ಅದೇ ರೀತಿ ಕೊನೆಯದಾಗಿ ನಮ್ಮ ಜನತೆಗೆ ಈ ಒಂದು ವಿಚಾರ ತಲುಪಬೇಕು ಆ್ಯಂಡ್ ಯಾವ ರೀತಿ ಇನಿಷಿಯೇಟಿವ್ ತೆಗೆದುಕೊಳ್ಬೇಕು ಅಂತ ಬಂದಾಗ ಎಸ್ ಸರ್ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಖಂಡಿತವಾಗ್ಲೂ ಈ ಮಾತು ಭಾಳ ಅಗತ್ಯ ಇದೆ. ಇವತ್ತೊಂದು ಸರ್ಕಾರಿ ಸಂಸ್ಥೆ ಅಂತ ಹೇಳಿದಾಗ ಜನರ ಮನಸ್ಥಿತಿ ಇನ್ನಷ್ಟು ಬದಲಾಗಬೇಕು ಅಂತ ನಾನು ಹೇಳೋದು. ಅದನ್ನು ಮನಪೂರ್ವಕವಾಗಿ ಇದು ನಮ್ಮ ಕಾರ್ಯಕ್ರಮ ಅಂತ ಅವರು ತಗೊಳ್ಬೇಕು. ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಅದರಲ್ಲಿ ಹುಡುಕನ್ನು ಹುಡುಕುವಂಥದ್ದು, ಇವರು ಏನು ಮಾಡ್ತಾರೆ ಮಹಾ ಅನ್ನುವಂಥದ್ದು, ಇಂಥ ಮಾತುಗಳನ್ನು ನಾವು ಕೇಳ್ತಾ ಇದ್ದಾಗ ಎಲ್ಲೋ ಒಂದು ಕಡೆ ನಿಸ್ಪೃಹವಾಗಿ ಪ್ರಾಮಾಣಿಕವಾಗಿ ದುಡಿತಿರುವಂಥ ಒಂದು ಸಿಬ್ಬಂದಿಗಳಿಗೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವಾಗುತ್ತೆ. ಅಂಥ ಕೆಲಸಗಳು ಇದರಲ್ಲಿ ಬರಬಾರ್ದು. ಏನಿದ್ರೂ ಕೂಡ ಅವರ ಸಂಶಯಗಳನ್ನು ನೇರವಾಗಿ ನಮ್ಮ ಆಡಳಿತ ವರ್ಗದ ಜೊತೆಯಲ್ಲಿ ಕೇಳಿಕೊಂಡು ಸಮಸ್ಯೆಗಳು ಬರ್ಬೋದು, ಸಂಶಯಗಳು ಬರ್ಬೋದು. ನಾಳೆ ಇದೇನು ಕಮರ್ಷಿಯಲ್ ಅನ್ನುವಂಥ ಪ್ರಶ್ನೆಗೆ ಯಾರು ಉತ್ತರ ಕೊಟ್ಟಿಲ್ಲ. ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ, ಇಟ್ಸ್ ನಾಟ್ ಎಟ್ ಆಲ್ ಕಮರ್ಷಿಯಲ್, ಇಟ್ ಇಸ್ ಆನ್ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ದಿಸ್ ಪ್ರಾಜೆಕ್ಟ್ ಹ್ಯಾಸ್ ಬಿನ್ ಸೆಟ್ ಅಪ್. ಓಕೆ. ಇಲ್ಲಿ ತಾಯಿಯ ಎದೆ ಹಾಲು ಕೊಡ್ತಾ ಇದ್ದಾರೆ ಒಂದು ತಾಯಿ ಅಂತ ಬಂದಾಗ ಎಸ್ ಯಾವುದೇ ರೀತಿಯ ಚಾರ್ಜಸ್ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ತದನಂತರ ಒಂದು ಮಗುವಿಗೆ ತಾಯಿ ಎದೆ ಹಾಲು ಬೇಕು ಅಂತ ಬಂದಾಗ ತಾಯಿ ಇದ್ರೂ ಕೂಡ ಅಂದ್ರೆ ಹೇಳಿದ ಹಾಗೆ ಪೌಷ್ಟಿಕ ಆಹಾರಗಳ ಕೊರತೆ ಇದೆ, ಆ ಮಗುವಿಗೆ ಎದೆ ಹಾಲು ಬೇಕು ಅಂತ ಬಂದಾಗ ಎದೆ ಹಾಲನ್ನ ತಾವುಗಳು ಕೊಡ್ತೀರಾ? ಅಲ್ಲೂ ಕೂಡ ಯಾವುದೇ ರೀತಿಯ ಚಾರ್ಜಸ್ ಇಲ್ಲ? ಖಂಡಿತವಾಗ್ಲೂ ಇಲ್ಲ. ಹಾಗೆಯೇ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ಅಂತ ನಾನು ಹೇಳಿದೆ. ಈಗ ಸರ್ ಹೇಳಿದ್ರು ತಾಯಿಯನ್ನ ಸ್ಕ್ರೀನ್ ಮಾಡಿಯೇ ಅದನ್ನ ನಾವು ತಗೊಳ್ಳುವಂಥದ್ದು. ಹಾಗಿರುವಾಗ ಆ ತಾಯಿಯಿಂದ ಈ ಮಗುವಿಗೆ ಇನ್ಫೆಕ್ಷನ್ ಆಯಿತು ಅನ್ನುವಂಥ ನಾಳೆ ಕಮೆಂಟ್ಸ್ ಬರ್ಬೋದು. ಹಾಗಿರುವಾಗ ಅಲ್ಲಿ ಕೂಡ ಈ ಸಂಶಯವನ್ನು ಮೊದಲ ಹಂತದಲ್ಲೇ ಅದನ್ನು ನಾನು ಆವಾಗಲೇ ಹೇಳಿದೆ, ವೈಜ್ಞಾನಿಕವಾದಂಥ ನೆಲೆಗಟ್ಟಿನಲ್ಲಿ ಇದು ಪ್ರಾರಂಭ ಆಗ್ತಿರುವಂಥ ಯೋಜನೆ. ಹಾಗಿರುವಾಗ ಪ್ರತಿಯೊಂದು ಹಂತದಲ್ಲೂ ಕೂಡ ಆ ತಜ್ಞತೆಯ ಅನುಭವವನ್ನು ಪಡೆದುಕೊಂಡೇ ನಾವು ಪ್ರಾರಂಭ ಮಾಡಿರುವಂಥದ್ದು. ಹಾಗಿರುವಾಗ ಇಂಥ ಒಂದು ಘನತೆವೆತ್ತಂಥ ಸಂಸ್ಥೆ, ಘನತೆವೆತ್ತಂಥ ಆರೋಗ್ಯ ಸಂಸ್ಥೆ ಎರಡು ಜಂಟಿಯಾಗಿ ಮಾಡ್ತಾ ಇದೆ ಅಂತ ಹೇಳಿದರೆ ಅದರಲ್ಲಿರುವಂಥ ಒಂದು ಫಲಪ್ರದವಾದಂಥ ಒಂದು ಭವಿಷ್ಯವನ್ನು ಎಲ್ಲ ಜನರು ನೆನಪಿಸ್ಕೊಳ್ಬೇಕು. ಹಾಗಿರುವಾಗ ಏನೇ ಸಂಶಯಗಳು ಆರೋಗ್ಯದ ದೃಷ್ಟಿಯಿಂದ ಇರ್ಬೋದು, ತಜ್ಞರಾದಂಥ ನಮ್ಮಂಥವರ ಜೊತೆಯಲ್ಲಿ, ಆಡಳಿತ ವರ್ಗದ ಜೊತೆಯಲ್ಲಿ ಅದನ್ನು ಕೇಳಿ ಪರಿಹರಿಸಿಕೊಂಡು ಅದೇ ಒಳ್ಳೆಯ ಸಂದೇಶವನ್ನು ಉಳಿದ ಜನರಿಗೂ ನೀಡಬೇಕು. ಹಾಗಿರುವಾಗ ಇಂಥ ಕಾರ್ಯಕ್ರಮಗಳು ನೂರಾರು ಸಾವಿರಾರು ಮಕ್ಕಳ ಪ್ರಾಣವನ್ನು ಉಳಿಸುವಂಥ ಕಾರ್ಯಕ್ರಮ ಆಗಿರೋದ್ರಿಂದ ಅಂಥ ಕೆಲಸಕ್ಕೆ ಎಲ್ಲಿ ಕೂಡ ಅಪಚಾರ ಆಗಬಾರ್ದು ಅನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನು ನಾನು ಕೊಡಲಿಕ್ಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಎಸ್ ಸರ್, ಕೊನೆಯದಾಗಿ ಸರ್ ಡಾಕ್ಟರ್ ಬಾಳಿಗ ಅವರು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ, ಜೊತೆಗೆ ಜನತೆಗೆ ತಮ್ಮ ಒಂದು ಸಂದೇಶ? ಎಸ್, ಜೊತೆಗೆ ಇಲ್ಲಿ ಬರೋದು ಪ್ರಶ್ನೆ, ಯಾವಾಗದಿಂದ ಇದು ಪ್ರಾರಂಭ ಆಗಿದೆಯಾ? ಇಲ್ಲ, ಫೆಬ್ರವರಿಯಿಂದ ಬಹುಶಃ. ಯಾವಾಗದಿಂದ ಪ್ರಾರಂಭ ಆಗುತ್ತೆ, ಜೊತೆಗೆ ಹೇಗೆ ತಮ್ಮನ್ನು ಕಾಂಟ್ಯಾಕ್ಟ್ ಮಾಡುವವರು ಕೂಡ ಹೇಗೆ, ಅಂಡ್ ಯಾವ ರೀತಿ ದಾನ ಮಾಡ್ಬೋದು, ಯಾವ ರೀತಿ ಉಪಯೋಗ ಪಡೆದುಕೊಳ್ಳಬಹುದು, ಏನು ಹೇಳ್ತಾರೆ? ಎಸ್ ಸರ್. ಬೇಸಿಕಲಿ ಈಗ 1 ತಿಂಗಳೊಳಗೆ ಇದು ಒಂದು ಇಂಪ್ಲಿಮೆಂಟ್ ಆಗಬೇಕು. ಆಲ್ಮೋಸ್ಟ್ ಫಿನಿಶಿಂಗ್ ಸ್ಟೇಜ್ನಲ್ಲಿ ಇದೆ. ಮಾತ್ರ ಒಂದು ಟ್ರೈನಿಂಗ್ ಇದೆಲ್ಲ ಹೇಗೆಲ್ಲ ಅರೇಂಜ್ಮೆಂಟ್ ಮಾಡಬೇಕಂತ ನಾವು ಇದೊಂದು ಮಾಡ್ತಾ ಇದ್ದೇವೆ.
ಹಾಗಾಗಿ ಒಂದು ಸಾರಿ ಅದು ರೆಡಿ ಆದ ತಕ್ಷಣ ನಾವು ಡಾಕ್ಟರ್ ಬಾಳಿಗೆ ಅವರು ಹೇಳಿದಾಗೆ ಮತ್ತು ದುರ್ಗಾಪ್ರಸಾದ್ ಅವರು ಹೇಳಿದಾಗೆ ನಮ್ಮ ಹತ್ರ ಒಂದು ಪ್ಲಾನ್ ಆಫ್ ಆ್ಯಕ್ಷನ್ ಇದೆ, ವೆರಿ ಕ್ಲಿಯರ್ಲಿ ಪ್ಲಾನ್ ಆಫ್ ಆ್ಯಕ್ಷನ್. ನಾವೊಂದು ಸ್ಲೋಲಿ ಒಂದು ಸ್ಟಾರ್ಟ್ ಮಾಡಿ ಅನಂತರ ವಿ ವಿಲ್ ಗೋ ಫಾರ್ ಎ ಬಿಗರ್ ರೋಲ್ ಅದರಲ್ಲಿ. ಹಾಗಾಗಿ ನೀವು ಇವತ್ತು ನಮಗೆ ಕರೆದಿದ್ದೀರಾ, ನೀವು ಈ ವಿಷಯ ಜನರಿಗೆಲ್ಲ ತಿಳಿಸ್ಲಿಕ್ಕೆ. ಯಾಕೆಂದರೆ ಅವೇರ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್. ಇದೊಂದು ಹೊಸ ವಿಚಾರ, ಸಮಥಿಂಗ್ ನ್ಯೂ ಕಲ್ಚರ್ ನಾವು ತರ್ತಾ ಇದ್ದೇವೆ. ಹಾಗಾಗಿ ನಿಮ್ಮ ಮಾಧ್ಯಮದಿಂದ ನಮಗೆ ಜನರಿಗೆಲ್ಲ ಈ ವಿಷಯ ತಿಳಿದರೆ ಅದು ನಮ್ಮ ಪ್ರಾಜೆಕ್ಟ್ ಇದು ದೊಡ್ಡ ಸಕ್ಸಸ್ ಆಗ್ತದೆ. ಮಕ್ಕಳು ಬದುಕಬೇಕು ಅಷ್ಟೇ ನಮ್ಮದು ಇಷ್ಟ. ನಿಜ ನಿಜ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಎಸ್ ಸರ್, ಕೊನೆಯದಾಗಿ ಸರ್, ಯಾವುದೇ ಒಂದು ಹೊಸ ಪ್ರಾಜೆಕ್ಟನ್ನು ಮಾಡಿದರೆ, ಹೊಸ ಯೋಜನೆಗಳನ್ನು ಹಾಕಿದರೆ, ಎಸ್ಪೆಷಲಿ ನಮ್ಮ ಆರೋಗ್ಯ ವಿಭಾಗದಲ್ಲಿ ಆಸ್ಪತ್ರೆಗಳಲ್ಲಿ, ಸೊ ಮಕ್ಕಳ ಆಸ್ಪತ್ರೆ ವೆನ್ಲಾಕ್ನಲ್ಲಿ ಮಕ್ಕಳ ಆಸ್ಪತ್ರೆ ಪ್ರಾರಂಭ ಆಯಿತು. ಅದು ಪ್ರಾರಂಭ ಮಾಡುವಾಗ ಇನ್ಫೋಸಿಸ್ನವರಿಂದ ಬಿಲ್ಡಿಂಗ್ ಬಂತು, ಗೌರ್ಮೆಂಟಿಂದ ಎಕ್ವಿಪ್ಮೆಂಟ್ಸ್ ಎಲ್ಲ ಬರ್ತಾಯಿತ್ತು. ಬಟ್ ಹಲವಾರು ಜನರು ಹೇಳಿದರು, ಇದು ಡಾಕ್ಟರ್ ಬಾಳಿಗರೆ ನೀವಿರುವವರೆಗೂ ಇದು ಆಸ್ಪತ್ರೆ ನಡೀತದೆ, ಮುಂದಕ್ಕೆ ನಡೆಯುವುದಿಲ್ಲ, ಮುಂದಕ್ಕೆ ಅದು ಆಸ್ಪತ್ರೆಗಳು ಯಾವ ರೀತಿಯಲ್ಲಿ ಹೋಗ್ತದೆ, ಸರ್ಕಾರಿ ಆಸ್ಪತ್ರೆಗಳ ರೀತಿಯಲ್ಲಿ ಹೋಗ್ತದೆ ಅಂತೇಳಿ. ಸೊ ಅದಕ್ಕೆ ನಾನು ಸಾಧ್ಯವೇ ಇಲ್ಲ. ಯಾಕೆ ಹೇಳಿದರು? ಸೊ ಅದಕ್ಕೆ ಹೇಳಿದೆ, ಇದು ದಿಸ್ ಈಸ್ ನಾಟ್ ಎ ಇಂಡಿವಿಜುವಲ್ ಸೆಂಟ್ರಿಕ್. ದ ಹೋಲ್ ಆರ್ಗನೈಸೇಷನ್ ಹ್ಯಾಸ್ ಬಿನ್ ಮೇಡ್ ಸಿಸ್ಟಮ್ ಸೆಂಟ್ರಿಕ್. ಆ ಸಿಸ್ಟಮ್ಸನ್ನು ಪ್ಲೇಸ್ ಮಾಡಿ ವಿತಿನ್ ದ ಆಪರೇಟಿಂಗ್ ಸಿಸ್ಟಮಲ್ಲಿ ಅದನ್ನು ಆಸ್ಪತ್ರೆನ ಅಳವಡಿಸಿಕೊಂಡ್ರೆ, ಆ ಯಾವುದೇ ಆಸ್ಪತ್ರೆ ಕೆಲಸಗಳಾಗಬೇಕಿದ್ರೆ ಯಾವುದೇ ಒಂದು ವ್ಯಕ್ತಿ ಇರಬೇಕು ಅಂತ ಹೇಳಿಲ್ಲ. ಸೊ ಅದೇ ರೀತಿ ಈ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಮಾಡುವಾಗ ಸಹ ಇದನ್ನು ನಾವು ಸಿಸ್ಟಮ್ ಸೆಂಟ್ರಿಕ್ ಮಾಡಿಬಿಟ್ಟಿದ್ವಿ. ಇದು ಡಾಕ್ಟರ್ ಬಾಳಿಗರಿಂದ ಮಾಡಿದ್ದಲ್ಲ, ಇದು ಆರ್ಚಿಮಿನೇಸಿಸ್ ಮಾಡಿದ್ದಲ್ಲ, ಇದು ಎಲ್ಲರೂ ಒಟ್ಟುಗೂಡಿ ಒಂದು ಟೀಮ್ ವರ್ಕ್ ಮಾಡಿ ಈಗ ಅಲ್ಲಿ ಆಸ್ಪತ್ರೆ ಸಿಬ್ಬಂದಿಗಳು ಬಹಳಷ್ಟು ಉತ್ಸುಕರಾಗಿದ್ದಾರೆ. ಸೊ ಇಟ್ಸ್ ಮೋರ್ ಆಫ್ ಆ ಸಿಸ್ಟಮೇ ಒಂದು ಇದನ್ನು ಆಕ್ಸೆಪ್ಟ್ ಮಾಡಿ ಸಿಸ್ಟಮ್ ಸೆಂಟ್ರಿಕ್ ಆಗಿ ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ. ಸೊ ಆದ್ದರಿಂದ ಇದು ಖಂಡಿತವಾಗಿ ನಡೀತದೆ. ಆ್ಯಂಡ್ ಅದರಲ್ಲಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅಂತೇಳಿ ಹೇಳ್ತೇವೆ, ಇದೇ ರೀತಿ ನಡಿಬೇಕು ಅಂತೇಳಿ. ಸೊ ಅದನ್ನೆಲ್ಲ ಅಳವಡಿಸ್ಕೊಂಡ್ರೆ ಏನೇ ತೊಂದರೆಗಳಾಗದಾಗೆ, ಏನೇ ಮಿಸ್ಹ್ಯಾಪ್ಸ್ ಆಗದಾಗೆ ನಡೆದುಕೊಂಡು ಹೋಗ್ತದೆ ಅದು. ಸೊ ಇಟ್ಸ್ ಎ ಸಿಸ್ಟಮ್ ಸೆಂಟ್ರಿಕ್ ಅಪ್ರೋಚ್, ನಾಟ್ ಇಂಡಿವಿಜುವಲ್. ಓಕೆ ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು. ಎಸ್, ಇದು ಅಕಾಲಿಕವಾಗಿ ತಾಯಿಯನ್ನ ಕಳೆದುಕೊಂಡಿರುವಂತಹ ನವಜಾತ ಶಿಶುಗಳು ಏನಿದ್ದಾರೆ, ಜೊತೆಗೆ ತಾಯಿಯ ಎದೆ ಹಾಲು ಅಮೃತಪಾನಕ್ಕೆ ಸಮ ಅನ್ನುವಂಥದ್ದು. ಆದ್ರೆ ಅದೆಷ್ಟೋ ಪುಟ್ಟ ಪುಟ್ಟ ನವಜಾತ ಶಿಶುಗಳಿಗೆ ತಾಯಿಯ ಎದೆ ಹಾಲು ಸಿಕ್ಕಿರಲ್ಲ. ಹಾಗಾಗಿ ಆ ಮಕ್ಕಳು ಯಾವ ರೀತಿ ಬೆಳೀತಾರೆ, ಮುಂದೆ ಆರೋಗ್ಯದಲ್ಲಿ ಆಗುವಂತ ಅನೇಕ ಸಮಸ್ಯೆಗಳು, ಈ ಸಂದರ್ಭ ಏನ್ ಮಾಡಬಹುದು ಅನ್ನುವಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನ ಹುಡುಕಿ ಹೊರಟಂತಹ ತಜ್ಞ ವೈದ್ಯರು, ತದನಂತರ ಅವ್ರ ಜೊತೆ ಸೇರಿಕೊಂಡಿರುವಂತಹ ಒಂದು ನಮ್ಮ ಸಮಾಜದ ಘನತವೆತ್ತ ಒಂದು ಸಂಸ್ಥೆ, ಜೊತೆಗೆ ಇದೀಗ ಕಾರ್ಯರೂಪಕ್ಕೆ ಬಂದಿರುವಂತಹ ಒಂದು ಯೋಜನೆ ನಿಜವಾಗ್ಲೂ ಕೂಡ ಹೆಮ್ಮೆ ತರುವಂತದ್ದು. ನಮ್ಮ ಮಂಗಳೂರಿಗೆ ಹೆಮ್ಮೆ, ಜೊತೆಗೆ ನಮ್ಮ ಜಿಲ್ಲೆಗೆ ಹೆಮ್ಮೆ, ರಾಜ್ಯಕ್ಕೂ ಕೂಡ ಹೆಮ್ಮೆ ತರುವಂತಹ ವಿಚಾರ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಅನ್ನುವಂಥದ್ದು. ಅಂದ್ರೆ ತಾವು ಎಲ್ಲರೂ ಕೂಡ ಗಮನಿಸಿದ್ದೀರಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕೆಲವು ವಿಚಾರಗಳು ಬರುತ್ತೆ. ನಾನು ಅನೇಕ ಕರೆಗಳು ಬರ್ತಾ ಇದ್ರೆ ಸಮಯದ ಅಭಾವ ತುಂಬಾನೇ ಇದೆ. ಹಾಗಾಗಿ ಜೊತೆಗೆ ಕೆಲವು ಪ್ರಶ್ನೆಗಳನ್ನು ನೇರವಾಗಿ ನಾನು ಮಾಹಿತಿಯನ್ನ ಜನರ ಮುಂದೆ ಇಡಬೇಕಾಗಿತ್ತು. ಹಾಗಾಗಿ ಈ ವಿಚಾರ ಹೊಸದು ಜನರಿಗೆ, ಹಾಗಾಗಿ ನೇರವಾಗಿ ಈ ವಿಚಾರವನ್ನ ಕನ್ವೆ ಮಾಡಬೇಕಾಗಿತ್ತು. ದಯಮಾಡಿ ಕ್ಷಮೆ ಇರಲಿ ಈ ಒಂದು ವಿಚಾರಕ್ಕೆ. ಜೊತೆಗೆ ಇನ್ನು ಮುಂದಕ್ಕೆ ಯಾವ ರೀತಿ ಅಂಡ್ ಹೇಗೆ ದಾನ ಮಾಡಬಹುದು, ಜೊತೆಗೆ ಹೇಗೆ ಈ ಒಂದು ಯೋಜನೆಯ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಬಂದಾಗ ಇದು ಫೆಬ್ರವರಿಯಲ್ಲಿ ಈ ಯೋಜನೆ ಕಂಪ್ಲೀಟ್ ಆಗುತ್ತೆ. ತದನಂತರ ನಮ್ಮ ಮಂಗಳೂರಿಗೂ ಕೂಡ ಹೆಮ್ಮೆ ತರುವಂತಹ ಈ ಒಂದು ಯೋಜನೆ ಸರಿಯಾಗಿ ಬಳಕೆಯಾಗಿ ಅಂಡ್ ಸದುಪಯೋಗ ಪಡೆದುಕೊಳ್ಳಿ, ಜೊತೆಗೆ ನೂರಾರು ಮಕ್ಕಳ ಜೀವ ಉಳಿಸುವಂತಹ ಒಂದು ಪುಣ್ಯದ ಕೆಲಸದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗೋಣ ಅನ್ನುವಂಥದ್ದು ನಮ್ಮ ಕೊನೆಯ ಕಳಕಳಿಯ ಒಂದು ಮಾತು. ಜೊತೆಗೆ ನಮ್ಮ ಸಮಾಜದಲ್ಲಿ ಅನೇಕ ಚಿಕ್ಕ ಪುಟ್ಟಾಣಿ ಮಕ್ಕಳಿಗೆ ಇಂತಹ ಸಮಸ್ಯೆಗಳಿವೆ. ಮೊನ್ನೆ ತಾನೆ ಒಂದು ಸಣ್ಣ ಮಗುವಿಗೆ 900 ಗ್ರಾಮ್ ಇರುವಂತಹ ಮಗುವಿಗೆ ಆಗಿರುವಂತಹ ಒಂದು ಸಮಸ್ಯೆ, ಆ ಸಮಸ್ಯೆಗೆ ತಂದೆ ತಾಯಿ ಪಡ್ತಾ ಇರುವಂತಹ ಕಷ್ಟ. ಸೊ ಹಾಗಾಗಿ ಇದೆಲ್ಲ ಕಷ್ಟಗಳನ್ನ ನಾವು ನೋಡಿದ್ದೇವೆ, ಕಂಡಿದ್ದೇವೆ. ಹಾಗಾಗಿ ಒಂದು ಒಳ್ಳೆಯ ಮನಸ್ಸಿದೆ, ಅನೇಕ ಮಾನವೀಯತೆ ಉಳ್ಳಂತಹ ಅಮ್ಮಂದಿರು ತಾಯಂದಿರು ನಮ್ಮ ಕಣ್ಣ ಮುಂದೆ ನಮ್ಮ ಸಮಾಜದಲ್ಲಿ ಇದ್ದಾರೆ. ಆದ್ರೆ ಗೊತ್ತಿಲ್ಲ ಯಾವ ರೀತಿ ನಾವುಗಳು ನಮ್ಮ ಒಳ್ಳೆಯ ಮನಸ್ಸಿನಿಂದ ಇತರರ ಮಗುವನ್ನ ಬದುಕಿಸಬಹುದು ಅನ್ನುವಂಥದ್ದು. ಈ ಒಂದು ಯೋಜನೆಯನ್ನ ತಂದಿದ್ದಾರೆ.
ಈ ಯೋಜನೆ ಒಳ್ಳೇದಾಗ್ಲಿ ಅಂಡ್ ಈ ಯೋಜನೆ ತಂದಂತಹ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಅಂಡ್ ಪುಟ್ಟ ಮಗುವಿನ ಜೀವ ಉಳಿಸುವಂತಹ ಪುಣ್ಯದ ಕೆಲಸಗಳು ಆಗ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರುವಂತಹ ಗಣ್ಯ ವ್ಯಕ್ತಿಗಳು ಡಾಕ್ಟರ್ ದುರ್ಗಾ ಪ್ರಸಾದ್ ಅವರು, ವೈದ್ಯಕೀಯ ಅಧೀಕ್ಷಕರು, ಲೇಡಿ ಘೋಷನ್ ಆಸ್ಪತ್ರೆ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಅದೇ ರೀತಿ ನಮ್ಮ ಜೊತೆ ಆರ್ಚಿಬಾಲ್ಡ್ ಮಿನೇಸಸ್ ಅವರು, ಮಾಜಿ ಅಧ್ಯಕ್ಷರು, ರೋಟರಿ ಕ್ಲಬ್ ಮಂಗಳೂರು. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಅದೇ ರೀತಿ ನಮ್ಮ ಜೊತೆ ಡಾಕ್ಟರ್ ಶಾಂತರಾಮ್ ಬಾಳಿಗವರು, ಮಕ್ಕಳ ತಜ್ಞರು, ನಿವೃತ್ತ ಪ್ರಾಧ್ಯಾಪಕರು. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರು, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.